ಅಬ್ಬಕ್ಕ ಉಚ್ಚಯ 2021 ಇನಿ ಕಾಂಡಿಡ್ ದಿಂಚ ಈ ರಂಗ ಚಾವಡಿಡು ಒಂಜಾತ್ ರಂಗ ಪುಲಿಕೆದ ಬೆತೆ ಬೇತೆ ಮರ್ಗಿಲ್ದ ಕಾರ್ಯಕ್ರಮಗಳು ನಡೆತಿದ್ದು ಮೂಡಾಯ್ಡು ಪುಟ್ಟಿಂಚಿನ ಸೂರ್ಯೆ ಪಡ್ಡಾಯ್ಡು ಕಂತುನ ಈ ಪೊರ್ಲ ಕಂಟದ ಪೊರ್ಲು ಸಂಪು ಗಾಳಿಗೆ ಇಂಪು ಮೇ ಇರ್ಮೇನ ಪುನಂಚಿನ ಸಂದರ್ಭಡು ಈ ಅಬ್ಬಕ್ಕ ಉತ್ಸವದ ಭಾರಿ ಪ್ರಮುಖವಾಯಿನ ಘಟ್ಟ ಈ ಒಂಜಿ ಪ್ರಶಸ್ತಿ ಪ್ರದಾನ ಕೊರ್ಪಿನಂಚಿನ ಲೇಸ್ ಈ ಸಭೆತ ಲೇಸ್ಗೆ ಬತ್ತಿಂಚಿನ ಮಾತ ಗಣ್ಯ ಬಿನ್ನೆರೆಗ್ಲ ಮೋಕೆಡು ಎದುಕೊನೊಂದು ಬಂದುಳೆ ಈ ಸಭಾ ಕಾರ್ಯಕ್ರಮ ಮುಗಿಕೂಡ್ಲೆ ಪ್ರಮೋದ್ ಉಳ್ಳಾಲ್ ನೇತೃತ್ವದ ಒಂಜಾತ್ ನೃತ್ಯ ಸೌರಭ ನಮಕ್ ನಡಪೆರಂಡು ಐದು ಬೊಕ್ಕ ರಾಣಿ ಅಬ್ಬಕ್ಕನ ಪೊರ್ಲ ಕಂಠದ ನೃತ್ಯ ರೂಪಕದೊಟ್ಟಿಗೂ ತುಳುನಾಡದ ಒಂಜಾತ್ ಪೊರ್ಲ ಪೊಲಿಕೆದ ರಂಗ ಚಾವಡಿಡು ಒಂಜಾತ್ ಕಾರ್ಯಕ್ರಮ ನಡಪೆರೆತದು ಮಾತ ಕಾರ್ಯಕ್ರಮಗಳ ನಿಕ್ಲ ಪಾಲು ಪಡೆಯೋಡಕ್ಕೇನೊಂದು ಈ ಸಭಾ ಕಾರ್ಯಕ್ರಮದ ಮಧ್ಯರ್ಮೆಡು ನನ್ನ ಒಂತೆ ಪೊರ್ತುಡೆ ನಮ್ಮ ಮಾತ ಕಾತೊಂದು ಪುನಂಚಿನ ಅಬ್ಬಕ್ಕ ಪ್ರಶಸ್ತಿ ಅಂಚೆನೆ ಅಬ್ಬಕ್ಕ ಪುರಸ್ಕಾರ ಕೊರ್ಪನ ಈ ಒಂಜಿ ಮುಗಿತಲದ ಸಮಾರೋಪ ಕಾರ್ಯಕ್ರಮಗಳು ನಮ್ಮ ಮಾತಿರ್ನೆಲ್ಲ ಮಲ್ಲಕ್ಕೆ ಸಾಹಿತ್ಯ ಕ್ಷೇತ್ರಡು ಒಂಜಾತ್ ಬೆನ್ನಿ ಬೆಂತಿನಾರು ಸನ್ಮಾನ್ಯ ಶ್ರೀಮತಿ ಚಂದ್ರಕಲಾನಂದ ಅವರರು ಸಾಹಿತ್ಯಲು ನಿವೃತ್ತ ಪ್ರಾಂಶುಪಾಲರು ಮೆರಗು ಅಬ್ಬಕ್ಕ ಪ್ರಶಸ್ತಿದ ಮಾನಾದಿಗೆ ಆಯ್ತ ಒಟ್ಟುಗು ವೀರರಾಣಿ ಅಬ್ಬಕ್ಕ ಪುರಸ್ಕಾರನ ನಮ್ಮ ಮಾತಿರ್ನೆಲ್ಲ ಮಲ್ಲಕ್ಕೆ ಶ್ರೀಮತಿ ಕೆ.ಎ. ರೋಹಿಣಿ ನಿವೃತ್ತಿ ಶಿಕ್ಷಕಿಯರು ಸಮಾಜ ಸೇವಕಿ ಮೆರಗು ಮಧ್ಯರ್ಮೆಡುಪ್ಪನಂಚಿನ ಮಾತ ಗಣ್ಯ ಬಿನ್ನೆರು ಮಿತ್ತ ಚಾವಡಿಡು ಅಕ್ಲಿಗೆ ಮಾನಾದಿಗೆದ ಒಟ್ಟುಡು ಉಳ್ಳಾಲ ರಾಣಿ ಅಬ್ಬಕ್ಕನ ಸುಗಿಪ್ಪುನು ನನವರ ಮಲ್ಪೆರೋಲೆರು ನಾಡಗೀತದೊಟ್ಟಿಗೆ ಈ ಒಂಜಿ ಲೇಸನ್ ಶುರು ಮಲ್ಪನಂಚಿನ ಕಜ್ಜ ಅಬ್ಬಕ್ಕಸ ಸಮಿತಕುಲು ನಾಡಗೀತೆ ಪನ್ನೋಡು ಬಂದು ಅಕಂಡ ಭಿನ್ನಾಯ ಮಲ್ತೊಂದುಲ್ಲ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಗಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ದಿನಕರ್ ಉಳ್ಳಾಲ್ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಗುರ್ಕಾರ್ಲು ಬಹುಶಃ ಕರಿನ 25 ವರ್ಷದಿಂಚ ಈ ಸಂಘಟನೆಯನ್ನು ಒಂಜಾತ್ ಪೊಲಬುಡು ಕೊನೋಡುಂದಾಂಡ ಐಕೋರಿ ಸಾರಥ್ಯದ ನೋಡುಂದಾಂಡ ಇನಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಿಡ್ದೆ ಎಂಕ್ಲೆನ ಈ ಒಂಜಿ ಉತ್ಸವದ ಸಮಿತಿ ಉದಿಪನಾಂಡ್ ಇನಿಕ್ 25ನೇ ವರ್ಷದ ಬೊಳ್ಳಿ ಪರ್ವದ ಸಂಭ್ರಮ ಒಂಜಿ ಮೇಟ್ ಭಾರತ ಸ್ವಾತಂತ್ರ್ಯ ಹೋರಾಟದ ಅಮೃತ ಮಹೋತ್ಸವದ ಪೊರ್ಲು
ಆ ಒಂಜಿ ನಿಟ್ಟಿಡು ಸನ್ಮಾನ್ಯ ದಿನಕರ್ ಉಳ್ಳಾಲರ್ನ ನೇತೃತ್ವಡು ಇಡೀ ಸಮಿತಿ ಈತು ವರ್ಷ ಬೇತೆ ಬೇತೆ ಸಾಮಾಜಿಕವಾಯಿನ ಸಾಂಸ್ಕೃತಿಕವಾಯಿನ ಸಂಘಟನೆ ಒಟ್ಟಿಗೂ ಇಡೀ ದೇಶದೊರ್ಮೆ ವೀರರಾಣಿ ಹಬ್ಬಕ್ಕನ ಪುದರ್ನ ಅಜರಾಮರ ಮನ್ಪೆರೆ ಖಂಡಿತವಾದ ಅರ್ನ ಮಲ್ಲ ಪಾಲುಂಡು ಪನೊಂದು ಬತ್ತಿಂಚಿ ಬಿನ್ನೆರೆನು ಆರ್ತಿ ಪಿರ್ತಿಡು ಮೋಕೆಡೆ ಎದುಕೊನೊಂದುಲ್ಲೆರು ಎಂಕ್ಲೆನ ಸಮಿತಿದ ಗುರ್ಕಾರ್ ಲೈನ ದಿನಕರ್ ಉಳ್ಳಾಲ್. ತುಂಬ ಸಂತೋಷ ಆಗ್ತದೆ ಹಬ್ಬಕ್ಕೂರು ಸಮಿತಿಗೆ. ಯಾಕಂತೇಳಿದರೆ 25ನೇ ವರ್ಷಕ್ಕೆ ಕಾಲಿಟ್ಟ ಹಬ್ಬಕ್ಕೂರು ಸಮಿತಿ ಇವತ್ತು ತುಳು ಅಕಾಡೆಮಿ ಕೂಡ 25ನೇ ವರ್ಷ ಕಾಲಿಡ್ತದೆ. ನಮ್ಮ ಸ್ವಾತಂತ್ರ್ಯದ 75ನೇ ಉತ್ಸವದಲ್ಲಿ ಇವತ್ತು ನಾವು 50ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ತುಳು ಅಕಾಡೆಮಿಯ ಹೊಂದಾಣಿಕೆಯೊಂದಿಗೆ ತುಳು ಅಕಾಡೆಮಿಯ ಪ್ರೋತ್ಸಾಹದೊಂದಿಗೆ ಹಬ್ಬಕ್ಕೋತ್ಸವವನ್ನು ಹಬ್ಬಕ್ಕನ ಹೆಸರಿನಲ್ಲಿ ಮಾಡಬೇಕಂತ ಹೇಳಿಕೊಂಡ ವಿಚಾರದಲ್ಲಿ ಇವತ್ತು ನಮ್ಮ ಭಾಗ್ಯ ಆ ಬೆಳಗಿನ ಕಾರ್ಯಕ್ರಮದಲ್ಲಿ ತುಳು ಅಕಾಡೆಮಿಯ ಆಗಿನ ಅಧ್ಯಕ್ಷರಾಗಿದ್ದ ವಿವೇಕರಯ್ಯವರಿದ್ದರು. ಅದೇ ರೀತಿಯಲ್ಲಿ ಈಗ ತುಳು ಅಕಾಡೆಮಿ ಅಧ್ಯಕ್ಷರಾದ ಕತ್ತಾಲ್ ಸರ್, ದಯಾನಂದ ಕತ್ತಾಲ್ ಸರ್ ನಮಗಿದ್ದಾರೆ. ಇವತ್ತು ಖಂಡಿತವಾಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಿರಲಿಲ್ಲ. ಒಂದು ನಾವು ಇವತ್ತು ದಿವಸ 21ನೇ ತಾರೀಕಿಗೆ ಮಂಗಳವಾರ ಕಾರ್ಯಕ್ರಮ ಯಾಕೆಟ್ ಅಂತ ಹೇಳಿದರೆ ಇಲ್ಲಿ 23 ತಾರೀಕಿಗೆ ಉರುಸು ಪ್ರಾರಂಭ ಆಗ್ತದೆ. ಇದಕ್ಕಿಂತ ಮೊದಲು ನಮಗೆ DC ಅವರು ಪರ್ಮಿಷನ್ ಕೊಡಲಿಲ್ಲ. ಕೊರೋನಾ ಉಂಟು ಕಳೆದ 1 ವರ್ಷದಿಂದ ನೀವು ಕಾರ್ಯಕ್ರಮ ಮಾಡಬೇಡಿ ಅಂತೇಳಿ. ಆದರೆ ಒಂದು ದಿವಸ ನಮಗೆ ಕಾರ್ಯಕ್ರಮ ಕೊಡಿ ಅಂತೇಳಿ ದಯಾನಂದ ಕತ್ತಲ್ ಸರ್ ಕೂಡ DC ಅವರ ಹತ್ರ ಹೋಗಿ ವಿನಂತಿಸಿಕೊಂಡು ಕಣ್ಣೀರಿಟ್ಟುಕೊಂಡ ನೀವು ದಯಮಾಡಿ ಯಾವುದೇ ರೀತಿಯಲ್ಲಿ ಕೊರೋನಾದ ಮಾಸ್ಕ್ ವ್ಯವಸ್ಥೆ ಆಗಲಿ ಅದರ ಕಟ್ಟಪ್ಪಣೆ ಅದರ ಯಾವುದೇ ಇದನ್ನು ಆಜ್ಞೆಯನ್ನು ಉಲ್ಲಂಘಿಸಬೇಡಿ. ಕೊರೋನಾದ ವಿರುದ್ಧವಾಗಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಕಳೆದ 1.5 ವರ್ಷದಿಂದ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಆ ಕಾರ್ಯಕ್ರಮ ಸಂಪನ್ನ ಆಗ್ತದೆ. ನಾವು ಬೆಳಿಗ್ಗೆ ದೇವರ ಹತ್ರ ಎಲ್ಲ ನಾವು ಬೇಡಿದ್ದೇವೆ ಇವತ್ತು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕಂತೇಳಿ. ನನಗೆ ಇವತ್ತು ಸಂತೋಷ ಆಗ್ತದೆ. ಯಾಕಂದರೆ ಇವತ್ತಿನವರೆಗೆ ಈ ಕಾರ್ಯಕ್ರಮ ಮುಗಿಯುವವರೆಗೆ ಖಂಡಿತವಾಗಿಯೂ ನಿನ್ನೆ ರಾತ್ರಿ ನಾನು ಎಲ್ಲಿ ಎಷ್ಟು ಗಂಟೆ ನಿಂತಿದ್ದೇನೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೇನೆ ಅಂತೇಳಿ ಎಲ್ಲ ವ್ಯವಸ್ಥೆಗೆ ನಾವು ಹಬ್ಬಕ್ಕೂರು ಸಮಿತಿಯವರು ಮತ್ತು ತುಳು ಅಕಾಡೆಮಿಯವರು ಮತ್ತು ಎಲ್ಲ ನಗರಸಭೆಯವರು ಕಾರಣ ಅಂತ ಹೇಳಲಿಕ್ಕೆ ಮೊದಲಿಗೆ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯಾಕಂತೇಳಿದರೆ ಈ ಯಶಸ್ವಿಗೆ ಇವತ್ತು ನೋಡ್ತಾ ಇದ್ರಿ ಎಲ್ಲ ಕಡೆಯಲ್ಲಿ ಲೈಟ್ನ ವ್ಯವಸ್ಥೆ ಅಂತೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಅದು ಕೂಡ ವಿಶೇಷವಾಗಿ ಇಲ್ಲಿ ಉಳ್ಳಾಲದ ಜನರು ಬಂದಿದ್ದಾರೆ. ನಿಮಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನಮಗೆ ಪ್ರತಿಯೊಂದು ನಮ್ಮ ಎಡಪಡಿತವರು ಯಾವಾಗ ರಿಜಿಸ್ಟರ್ ಆಗಿದ್ರೋ ಅದಕ್ಕೆ ಮೊದಲಿಂದಲೂ ಈಗ ಕುಲಪತಿ ಆದಾಗ ನಮ್ಮ ಅಧ್ಯಯನ ಪೀಠ ಪ್ರಾರಂಭ ಆದ ನಂತರ ಈ ಎಲ್ಲ ಸಂದರ್ಭದಲ್ಲಿ ಹಬ್ಬಕ್ಕೋತ್ಸವಕ್ಕೆ ಅತಿ ಹೆಚ್ಚಿನ ಯಾರು ಉಪಕುಲಪತಿಗಳು ಮಹತ್ವ ಕೊಟ್ಟರು ಅಂತ ಹೇಳಿದರೆ ನಮ್ಮವರೇ ಆದ ತುಳುವರಾದ PS ಎಡಪಡಿತವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದಯಾನಂದ ಕತ್ತಲ್ ಸರ್ ಇಲ್ಲದಿದ್ದರೆ ಖಂಡಿತವಾಗಿ ಇವತ್ತು ಹಬ್ಬಕ್ಕೋತ್ಸವ ನಮ್ಮಿಂದ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಮ್ಮನ್ನು ಒಂದು ದಿವಸ ಮೀಟಿಂಗ್ ಕರೆದು ಹಬ್ಬಕ್ಕೋತ್ಸವ ನಾವು ಮಾಡುವನ ಅಥವಾ ನಾವು ಹೇಳಿದ ವಿಚಾರದಲ್ಲಿ ಅವರು ಮಾಡ್ತಾರಾ ಅಥವಾ ನೀವು ಹೇಳಿದ ವಿಚಾರ ನಾವು ಮಾಡ್ತಾರೋ ವಿಚಾರದಲ್ಲಿಲ್ಲ. ನಾವು ಇಬ್ಬರು ಒಟ್ಟಿಗೆ ಆಗಿ ಕೂತ್ಕೊಂಡು ಒಂದು ದಿವಸ ಚರ್ಚೆ ಮಾಡಿದೆವು. ಈ ಸಲ ಯಾಕೆ ಹಬ್ಬಕ್ಕೋತ್ಸವ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಬಾರ್ದೇಕೆ? ನಾವು 2 ಸಂಘ ಸಂಸ್ಥೆಗಳು ನಮ್ಮ ತುಳು ಅಕಾಡೆಮಿ ಅವರು ನಮ್ಮನ್ನು ಹುಟ್ಟಿಸಿದಂಥ ಹಬ್ಬಕ್ಕೋತ್ಸವ ಸಮಿತಿ. ಇವತ್ತು ನಾನು ಅಧ್ಯಕ್ಷನಾಗಿದ್ದೇನೆ ತುಳು ಅಕಾಡೆಮಿಯಿಂದ. ನಾವು ಒಟ್ಟಿಗೆ ಸಂಯೋಜಕರಾಗಿ ಇವತ್ತು ಎಲ್ಲ ಕಲಾ ಕಾರ್ಯಕ್ರಮದ ಬಗ್ಗೆ ಇವತ್ತು ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಾವು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಇದರಲ್ಲಿ ಭಿನ್ನ ಭೇದ ಬರಲೇ ಇಲ್ಲ ನಮ್ಮಲ್ಲಿ. ಇವತ್ತಿನವರೆಗೆ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂಘಟನಾತ್ಮಕವಾಗಿ ಇವತ್ತು ಮಾತಿನಲ್ಲಿ ಆಗಲಿ ಡ್ಯಾನ್ಸಿನಲ್ಲಿ ಆಗಲಿ ಎಲ್ಲೂ ಹೆಚ್ಚು ಕಡಿಮೆ ಆಗಲಿಲ್ಲ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಹಿರೇನೆ ಪೂರಕಲ ಪರವಾಗಿ ಒದ್ಕೊಂಡ್ರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇತ್ತೀಚೆಗೆ ಅಂತ ಹೇಳಿದರೆ ನೀವೆಲ್ಲ TV ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಡಾಕ್ಟರ್ ಮಹೇಶ್ ಜೋಶಿಯನ್ನು ಅವರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಎಲ್ಲ ಕಡೆಯಲ್ಲಿ TVಯಲ್ಲಿ ನೋಡುವಾಗ ಮಹೇಶ್ ಜೋಶಿ ಅಂತ ಹೇಳಿದ್ದಾರೆ. ಅವರು ಇವತ್ತು ನಮ್ಮ ಪುಣ್ಯ. ಏಕೆಂತೇಳಿದರೆ ಇವತ್ತು ಪ್ರಪ್ರಥಮವಾಗಿ ಅವರ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನ ಅಭ್ಯರ್ಥಿಯಾಗಿ ಡಾಕ್ಟರ್ ಮಹೇಶ್ ಜೋಶಿ ಅವರು ರಾಜ್ಯಾಧ್ಯಕ್ಷ ಚುನಾವಣೆ ಆದ ನಂತರ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇವತ್ತು ನನ್ನ ಲೆಕ್ಕದಲ್ಲಿ ಇವತ್ತು ಬಂದಿದ್ದಾರೆ ಅಂತೇಳಿ ಅವರಿಗೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಶ್ರೀನಾಥ್ರವರು ಕೂಡ ಅವರೊಟ್ಟಿಗೆ ಅವರ ಇವತ್ತಿನ ಕ್ಷೇತ್ರ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಈಗಾಗಲೇ ಚುನಾಯಿತರಾದ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ದಕ್ಷಿಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀನಾಥ್ ಅವರು ನಮ್ಮೊಟ್ಟಿಗಿದ್ರೆ ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ನಾನು 25 ವರ್ಷ ನಾವು ಇದ್ದೆ, ನಾನಿದ್ದೇನೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಸಂಜೀವ್ ಇವರು ಸದಾ ಮಂಗೇರ್ ಇದ್ದೇವೆ. ಇವತ್ತು ಉಳಿದವರಲ್ಲಿ ನಾವು 3 ಇನ್ನೊಂದು 2 ಇರಬೇಕು, 2-3 ಇರಬೇಕು ಇಲ್ಲಿ. ಯಾಕಂದರೆ ಎಲ್ಲರೂ ಸಾಧಾರಣ ಆ ಸಂದರ್ಭದಲ್ಲಿರುವವರೆಲ್ಲ ತೀರಿ ಹೋಗಿದ್ದಾರೆ. ನಾವು ಒಂದು 5-6 ಮಂದಿ ಇದ್ದೇವೆ. ಆದರೆ ಪ್ರಸ್ತುತವಾಗಿ ನಮಗೆ ಈ ದೇವರು ಕೊಟ್ಟಂಥ ಆಯುಷ್ಯದಿಂದ, ದೇವರು ಕೊಟ್ಟಂಥ ಶಕ್ತಿಯಿಂದ, ಈ ಹಬ್ಬಗಳ ಆ ಧೈರ್ಯ ಮತ್ತು ದೇಶಾಭಿಮಾನ, ಆ ಕೋಮು ಸೌಹಾರ್ದತೆಯಿಂದ ನಾವು ಇವತ್ತು ಹಬ್ಬಕ್ಕೆ ಉತ್ಸವವನ್ನು ರಚಿಸಲು ಜಯರಾಮ್ ಶೆಟ್ಟರ್ ಕಾರಣ. ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರು, ಅವರು ಇವತ್ತು ಸ್ವಾಗತ ಅಧ್ಯಕ್ಷರಾಗಿದ್ದಾರೆ. ಅವರ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ಉಷಾ ಭಂಡಾರಿ ಅವರು ನಿನ್ನೆ ಮೆಸೇಜ್ ಕಳಿಸಿದರು ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತಾ ಅಂತೇಳಿ. ಸರಿಯಾಗಿ 5 ಗಂಟೆಗೆ. ಯಾಕಂದರೆ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಇಷ್ಟರವರೆಗೆ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು 1/4 ಗಂಟೆ ವ್ಯತ್ಯಾಸ ಆಗಿರ್ಬೋದು ಅಥವಾ ಅರ್ಧ ಗಂಟೆ ವ್ಯತ್ಯಾಸ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಇಷ್ಟೇ ಆಗಲಿಲ್ಲ. ಕರೆಕ್ಟ್ 5 ಗಂಟೆಗೆ ಬನ್ನಿ ಅಂತ ಹೇಳೋ ವಿಚಾರದಲ್ಲಿ ನಾನಿದ್ದೆ. 5 ಗಂಟೆಗೆ ಬರಲಿಕ್ಕೆ ಬಂದಿದ್ದರು ಅವರು. ಇಲ್ಲಿ ಕಾರ್ ಹಿಡ್ಕೊಂಡು ನನಗೆ ಫೋನ್ ಮಾಡಿದರು. ನಾನು ಹಿಂದೆ ಹೋಗ್ತೇನೆ. ಯಾಕೆಂದರೆ ಅವರ ಊರು ಇದು ತೊಕ್ಕೋಟು, ಉಳ್ಳಾಲ. ಅವರ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಂದಿರು ನಮ್ಮ ಊರಿನವರೇ. ಅವರು ಇಲ್ಲಿ ಬೆಳೆದವರು. ಅವರು ಸರಿಯಾಗಿ 6 ಕಾಲಕ್ಕೆ ಬಂದಿದ್ದಾರೆ. ಪುನಃ ಫೋನ್ ಮಾಡಿದ್ರು ಎಷ್ಟು ಗಂಟೆ ಬರಬೇಕಂತೇಳಿ. ಅವರು 6 ಕಾಲಕ್ಕೆ ಬಂದಿದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ, ಹಬ್ಬಕ್ಕೋಸ್ಕರ ಕಾರ್ಯಕ್ರಮಕ್ಕೆ. ಅವರು ತುಂಬ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಕ್ಕೆ ಒಂದು ಅಲಂಕೃತವಾಗಿ ನಮ್ಮ ಕಾರ್ಯಕ್ರಮ ಆಯ್ತು ಅಂತ ಹೇಳಿ ಇಷ್ಟಪಡ್ತೇನೆ. ನಿಮಗೂ ಕೂಡ ತುಳು ಅಕಾಡೆಮಿಯ ಪರವಾಗಿ, ಹಬ್ಬಕ್ಕೂ ಸಮಿತಿಯ ಪರವಾಗಿ ಹಾಗೂ ನಗರಸಭೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ದೊಡ್ಡ ಬಿನ್ನೇರ್ ನಕ್ಲಿ ಎಂಕಲ್ನೇನಿ ಸನ್ಮಾನಿತರು. ಈ ಕಾರ್ಯಕ್ರಮ ವಿಶೇಷ ಅಂತ ಹೇಳಿದ್ರೆ, ಪ್ರತಿ ವರ್ಷ ಹಬ್ಬಕ್ಕ ಉತ್ಸವದಲ್ಲಿ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಅಂತೇಳಿ, ಅಡಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದ್ರೆ 2 ಗಣ್ಯ ಮಹಿಳೆಯರನ್ನು ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಇದು ಸರ್ಕಾರ ನೆಲೆಯಲ್ಲಿ ಆಗಲಿ, ಪ್ರಾರಂಭ ಹಂತದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಹಬ್ಬಕ್ಕ ಸಮಿತಿಯವರು ಹಬ್ಬಕ್ಕ ಪ್ರಶಸ್ತಿ ಅಂತೇಳಿ ಹೆಸರು ಕೊಟ್ಟದ್ದು ಹಬ್ಬಕ್ಕ ಸಮಿತಿಯವರು. ಇವತ್ತು ಹಬ್ಬಕ್ಕ ಪ್ರಶಸ್ತಿಯನ್ನು ಮತ್ತು ಹಬ್ಬಕ್ಕ ಪುರಸ್ಕಾರವನ್ನು 2 ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅವರ ಈ ಆಯ್ಕೆಯನ್ನು ಹಬ್ಬಕ್ಕ ಸಮಿತಿ ಎಂದೂ ಮಾಡಲಿಲ್ಲ. ಯಾವುದೇ ಹಬ್ಬಕ್ಕ ಪ್ರಶಸ್ತಿಗೆ ಆಯ್ಕೆಯಾದ ಮಹಿಳೆ ಅಥವಾ ಹಬ್ಬಕ್ಕ ಪುರಸ್ಕಾರಕ್ಕೆ ಆಯ್ಕೆ ಮಹಿಳೆಯರು ನಾವು ಯಾರೂ ಮಾಡಲಿಲ್ಲ ಹಬ್ಬಕ್ಕ ಸಮಿತಿ. ಆದರೆ ನಮ್ಮ ಹೆಸರಾಂತ ಸಾಹಿತಿ ಅಮೃತ ಸೋಮೇಶ್ವರ ಅವರ ಹೆಸರು, ಅವರು ಅಮೃತ ಸೋಮೇಶ್ವರ ಹೇಳಿದ ಹೆಸರನ್ನು ನಾವು ಇತ್ತೀಚೆಗೆ ಎಲ್ಲ ಸಂದರ್ಭದಲ್ಲಿ ಅವರು ಯಾರನ್ನು ಸೂಚಿಸ್ತಾರೆ, ಅವರ ಬಳಗ ಯಾರನ್ನು ಸೂಚಿಸ್ತಾರೆ, ಅವರನ್ನು ಆಯ್ಕೆ ಮಾಡಿದ್ದೇವೆ. ಇವತ್ತು ನಮ್ಮ ಹಬ್ಬಕ ಪ್ರಶಸ್ತಿಗೆ ಶ್ರೀಮತಿ ಚಂದ್ರಕಲಾ ನಂದಾರ್ ಅವರು ಮಾನ್ಯರಾಗಿದ್ದಾರೆ. ಅವರ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವರು ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ, ಯಾಕಂದರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ತುಳು ನಾಡಿನಲ್ಲಿ ಹುಟ್ಟಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ, ಅದು ಕನ್ನಡ ಆಗಲಿ, ತುಳು ಆಗಲಿ, ಬೇರೆ ಯಾವುದೇ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದರೆ ಅದು ಅವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗುವಂಥ ಈ ಪ್ರಶಸ್ತಿ. ಅದೇ ರೀತಿಯಲ್ಲಿ ಇವತ್ತು ಪುರಸ್ಕಾರ, ಅದು ನಾಟಕ ಆಗಿರಲಿ, ಸೇವೆ ಆಗಿರಲಿ, ಕ್ರೀಡೆ ಆಗಿರಲಿ, ಅಥವಾ ಸಮಾಜ ಸೇವೆ ಆಗಿರಲಿ, ಅಥವಾ ಯಾವುದೇ ವಿಷಯದಲ್ಲಿ ಆಗಿರಲಿ, ಅತ್ಯಂತ ನಮ್ಮ ಹಿರಿಯಸ್ಥ ಮಹಿಳೆಗೆ ನಾವು ಕೊಡುವಂಥ 2 ಈ ಪ್ರಶಸ್ತಿಗಳು. ಇವತ್ತು ಅದಕ್ಕೆ ಶ್ರೀಮತಿ ಕೆ ರೋಹಿಣಿ ಅವರು ಅದಕ್ಕೆ ಭಾಜನರಾಗಿದ್ದಾರೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅವರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ನಮ್ಮೊಟ್ಟಿಗೆ ಇವತ್ತು ರಾಜೇಶ್ರವರು ನಮ್ಮ ಇದರ ಕನ್ನಡ ಸಂಸ್ಕೃತಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಂಜುನಾಥ್ ಇದ್ದಾರೆ, ನಮ್ಮ ರೇವಣ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿಯಲ್ಲಿ ಮೋರಿಸ್ ಮಂತೇರವರು ನಮ್ಮ ಸೆಂಟ್ ಸೆಬೆಸ್ಟಿಯನ್ ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲ ಸಮುದಾಯದವರು ಸೆಂಟ್ ಸೆಬೆಸ್ಟಿಯನ್ ಉಪಾಧ್ಯಕ್ಷರಾಗಿದ್ದಾರೆ. ಮೋರಿಸ್ ಮಂತೇರವರಿದ್ದಾರೆ. ನಮ್ಮ ಸದಾನಂದ ಮಂಗೇರ್ರವರು ಆ ಪ್ರಾರಂಭದ ಹಂತದಲ್ಲಿ 25 ವರ್ಷದ ಮೊದಲು ನಮ್ಮೊಟ್ಟಿಗೆ ಗೌರವ ಉಪಾಧ್ಯಕ್ಷರಾಗಿ ಇದ್ದುಕೊಂಡು ಈ ಹಬ್ಬಕ್ಕೋತ್ಸವ ಇವತ್ತು ಕೂಡ ಇದ್ದಾರೆ. ಈ ಮಗೋವೀರರು ಮತ್ತು ಮುಸ್ಲಿಮಾನರು ಸೇರಿಕೊಂಡು ಮತ್ತು ಎಲ್ಲರೂ ಸೇರಿಕೊಂಡು ಹಬ್ಬಗಳ ಹೆಸರನ್ನು ಈಗ ಈ ಪ್ರದೇಶದಲ್ಲಿ ಉಳಿಸಿಕೊಂಡು ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಅವಳು ಹೋರಾಡಿದ ಮಗವೀರ ಮುಸ್ಲಿಮರು ಈ ಪ್ರದೇಶದವರಿದ್ದಾರೆ. ಅದಕ್ಕಾಗಿ ಇವತ್ತು ಆ ಸಂದರ್ಭದಲ್ಲಿ ಮಗವೀರರ ಅಧ್ಯಕ್ಷರಾಗಿದ್ದ ಸದಾನಂದ ಮಂಗೇರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ
ಧನಲಕ್ಷ್ಮಿ ಗಟ್ಟಿಯವರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಖಜಾಂಚಿಯವರಾದ ಆನಂದ ಸೇಗೋಳಿ ಇದ್ದಾರೆ. ವಿಶೇಷವಾಗಿ ನಮ್ಮ ತುಳು ಅಕಾಡೆಮಿಯ ಎಲ್ಲ ಸದಸ್ಯರುಗಳು ನಮ್ಮ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ನರೇಂದ್ರರಾವ್ ಇದ್ದಾರೆ, ಅದೇ ರೀತಿಯಲ್ಲಿ ರಾಕೇಶ್ ಕುಲಾರ್ ಇದ್ದಾರೆ, ಡಾಕ್ಟರ್ ಆಕಾಶ್ ರೈ ಜೈನ್ ಇದ್ದಾರೆ, ಸಿದ್ದಕಟ್ಟೆ ಮಲ್ಲಿಕಾರ್ಜುನ ಶೆಟ್ಟಿ, ಕಡವ ದಿನೇಶ್ ರೈ, ಚೇತಕ್ ಪೂಜಾರಿ, ಸಂತೋಷ್ ಪೂಜಾರಿ ಅವರು ಎಲ್ಲ ವೇದಿಕೆಯಲ್ಲಿ ನಮ್ಮಲ್ಲಿದ್ದಾರೆ. ಈ ಒಂಜಿ ಲೇಸಿಗೆ ಬತ್ತಿನ ಬಿನ್ನೆರಕ್ಲೇನು ಮಾತೆಲ್ಲ ಮೋಕೆ ಹಿಡಿದುಕೊಂಡು ನೆಂಚಿನ ದಿನಕರ ಉಳ್ಳಾಲ ಇರೆಗಿಲ್ಲ ಈ ಪುರ್ತುಡು ಮೋಕೆದ ಒಂಜಿ ಸೊಲ್ಮೆ ಸಂದೊಂದು ಈ ಒಂಜಿ ಲೇಸಿಗೆ ಎದ್ಕೊಳೋಲ್ಲ. ಬತ್ತಿ ಬಿನ್ನೆರಕ್ಲಿಗೆ ಪೇರ ನೀರು ಅಸರ್ ಕೊರ್ಪಲೆಕ್ಕನೆ ಇಂಥ ದಿನಟು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒತ್ತಿಡ್ದು ರಾಣಿ ಹಬ್ಬಕ್ಕ ಒತ್ತಿಡ್ದು ಒಂಜಿ ಬೂಕ್ದ ಮಾನದಿಗಿನ ನಮ್ಮ ಗುರ್ಕರ ఆయన ಅಂಚಿನ ದಯಾನಂಜಿ ಕತ್ತಲ್ ಸರ್, ಕೆ ಜಯರಾಮ್ ಶೆಟ್ರ್ ಅಂಚಿನ ದಿನಕರ್ ಉಳ್ಳರ ಮಾತ ಬಿನ್ನೆರಕ್ಲಿಗೆ ಬೂಕ್ದ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರಡು ಬಂದು ಅರ್ಡ ಭಿನ್ನ ಮಲ್ತೊಂದಲ್ಲ. ಈ ಒಂಜಿ ಲೇಸಿನ ಬಾರಿ ಪೊರ್ಲುಡೆ ಚಾನಲ್ 9 ಎಲ್ಪತ್ತೊರ್ಮೆ ಚಾನಲ್ ಅಂಚನೆ 9ನೇ ಚಾನಲ್ ನಿಖಲಿಗೆ ತೂಪಿನಂಚಿನ ಇಲ್ಲಡ ಕುಲ್ದೆ ತೂಪಿನಂಚಿನ ಅವಕಾಶ ಇಲ್ಲ. ನಮ್ಮ ಚಾನಲ್ 9 ದಕ್ಕಲು ಮಲ್ತು ಕೊಡ್ತಾರೆ ಮಾತಿರಿಗಳ ಈ ಒಂಜಿ ಪೊರ್ಲು ಬಲಿಕೆದ ಬಾರಿ ಪೊರ್ಲುದ ಲೇಸಿನ ನಿಖಲ್ನ ಇಲ್ಲಡೆ ಕುಲ್ ತೂಪಿನಂಚಿನ ವ್ಯವಸ್ಥೆ ಆವೊಂದುಂಡು. ಒಂದು ಇಂದ ದಿನಟು ಬಳ್ಳಿ ಬರ್ಬಣ್ಣ ಆಚರಣೆ ಮಲ್ಪುಣ ಈ ಒಂಜಿ ಉಚ್ಚದ ನೆಂಪುದ ಬಗ್ಗೆ ಒಂಜಿ ಪ್ರಸ್ತಾವನೆ ಪಾತ್ರ ಬಂದು ಸ್ವಾಗತ ಸಮಿತ ಗುರುಕಾರ ನೆಂಚಿನ ಕೆ ಜಯರಾಮ್ ಶೆಟ್ಟಡ ಭಿನ್ನಪ ಮಲ್ತೊಂದುಲ್ಲೆ. ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕೋತ್ಸವವನ್ನು 25ನೇ ವರ್ಷ ಬಹಳ ದೀರ್ಘಕಾಲದಿಂದ ಹಬ್ಬಕ್ಕೋತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ನಿರಂತರವಾಗಿ ಸರ್ಕಾರದ ನಮ್ಮ ಸಂಗ್ರಹದಿಂದ ಸಾರ್ವಜನಿಕರ ದೇಣಿಗೆಯಿಂದ ಎಲ್ಲವಾಗಿ ನಾವು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ನಮಗೆ ಈ ಉತ್ಸವವನ್ನು ಕೊರೋನಾ ನಿಮಿತ್ತ ಮಾಡಲಿಕ್ಕೆ ಆಗಲಿಲ್ಲ. 2008ನೇ ಇಸವಿಯಿಂದ ರಾಜ್ಯ ಸರ್ಕಾರ ಯಡಿಯೂರಪ್ಪರವರ ನೇತೃತ್ವದಲ್ಲಿರುವ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಉತ್ಸವವನ್ನು ಸರ್ಕಾರಿ ಉತ್ಸವವಾಗಿ ನಾವು ಸರ್ಕಾರದ ಅನುದಾನದಿಂದ ಮಾಡಿಕೊಂಡು ಬಂದಿದ್ದೇವೆ. ಸುಮಾರು ಒಂದು 5-7 ವರ್ಷ ಆ ಹಣದಿಂದಲೇ ನಾವು ಮಾಡಿಕೊಂಡಿದ್ದೇವೆ. ಆನಂತರ ಜಿಲ್ಲಾಧಿಕಾರಿಗಳು ಕಾನೂನಿನ ಲೋಪ ತೊಡಕುಗಳನ್ನು ಎತ್ತಿಡಿದ್ದರಿಂದ ಆಮಂತ್ರಣ ಪತ್ರಿಕೆಯಲ್ಲಿ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಎಂಬ ಹೆಸರನ್ನು ನಮೂದನ ಮಾಡದಿದ್ದರಿಂದ ನಾವು ನಿಮ್ಮ ಜೊತೆಯಲ್ಲಿ ನಾವು ಸೇರಿಕೊಳ್ಳೋದಿಲ್ಲ ಎಂದು ನಾನು ಹೇಳಿದ್ದರಿಂದ ನಾವು ಅದರಿಂದ ಹೊರಗೆ ಬಂದಿದ್ದೇವೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಕಳೆದ ಸಲ ಕೊಣಾಜೆಯಲ್ಲಿ ಸರ್ಕಾರದಿಂದ ಉತ್ಸವ ಆಗಿತ್ತು. ದಯಾನಂದ್ ಕತ್ತಲ್ ಸರ್ ಅವರಿಗೆ ಚೀಮಾರಿ ಹಾಕಿ ಬಂದಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೇನೆ. ಜನ ಏನೂ ಇರಲಿಲ್ಲ. ನಮ್ಗೆ ಯಾಕೆ ಅಂತ ಹೇಳಿದರೆ ನಾವು ಅಸೇಗೊಳ್ಳಿಯಲ್ಲಿ ಕೊಣಾಜೆಯಲ್ಲಿ ಒಂದು ಸಲ ಹಬ್ಬಕ್ಕ ಉತ್ಸವ ಮಾಡಿದ್ದೆವು. ಬಹಳ ಇದರ 10 ಪಾಲು ಜನ ಸೇರಿಕೊಂಡಿದ್ದರು. ನಳಿನ್ ಕುಮಾರ್ ನಮ್ಮ ಮುಖ್ಯ ಅತಿಥಿಯಾಗಿದ್ದರು. ಯಾವುದೋ ಕಾರಣ ನಿಮಿತ್ತ ಅವರಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡಿದ್ದಾಗ ಅಲ್ಲಿಯ ಪಕ್ಷದ ಕಾರ್ಯಕರ್ತರು ಎಲ್ಲ ಅವರಿಗೆ ಹಕ್ಕೊತ್ತಾಯ ಮಾಡಿದರು. ಇಷ್ಟು ಜನ ಸೇರುವಾಗ ನೀವು ಬಾರದಿದ್ದರೆ ನಮಗೆ ಅವಮಾನ ಆಗ್ತದೆ ಅಂತ ಎಲ್ಲಿಯೋ ಇದ್ದವರು ಓಡಾಡಿಕೊಂಡು ಬಂದಿದ್ದರು. ನಮಗೆ ನಮ್ಮದೇ ಆದಂಥ ವ್ಯವಸ್ಥೆ ಪ್ರಕಾರದಿಂದ ನಾವು ಉಳ್ಳಾಲದಲ್ಲಿ ರಾಣಿ ಹಬ್ಬಕ್ಕಳ ಹೆಸರನ್ನು ಚಿರಸ್ಥಾಯಿಗೊಳಿಸುವ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ನನ್ನ ಸರಿ ನೆನಪಿದೆ, 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಬೆಳಿಗ್ಗೆ ಬಂದಿದ್ದರು ವಿವೇಕರಯ್ಯವರು. ಹೇಳಿದರು ಅವರ ನೇತೃತ್ವದಲ್ಲಿ ಪ್ರಾರಂಭದ ಉತ್ಸವ ನಾವು ಸಮಿತಿ ಮಾಡಿಕೊಂಡು ಮಾಡಿದ್ದೇವೆ. ಉಳ್ಳಾಲದಲ್ಲಿ ಕೋಮು ಸೌಹಾರ್ದತೆಯನ್ನು ಬೆಳೆಸುವ ದೃಷ್ಟಿಯಿಂದ ನಾವು ಒಟ್ಟಾಗಿರಬೇಕೆಂಬ ದೃಷ್ಟಿಯಿಂದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಟ್ಟಾಗಿದ್ದುಕೊಂಡು ಈ ಉತ್ಸವವನ್ನು ಮಾಡಿಕೊಂಡಿದ್ದೇವೆ. ಯಾರು MLA ಆಗ್ತಾರೆ ಈ ಕ್ಷೇತ್ರದ ಅವರು ಗೌರವ ಅಧ್ಯಕ್ಷರು. ಆವಾಗ ಇದಿನಬರವರು ಮಾಜಿ MLAಗಳು, ಅವರು ಸ್ವಾಗತ ಅಧ್ಯಕ್ಷರು. ದಿನಕರ್ ಉಳ್ಳಾಲರನ್ನು ಅವರೇ ಹೆಸರನ್ನು ಕೊಟ್ಟರು. ಇವರೇ ಮುಖ್ಯ ಕಾರ್ಯಾಧ್ಯಕ್ಷರು ಮಾಡಿ ನಮಗೆ ಹೆಚ್ಚು ಕೆಲಸಕ್ಕೆ ಅನುಕೂಲ ಆಗುತ್ತೆ ಎಂಬ ದೃಷ್ಟಿಯಲ್ಲಿ ದಿನಕರ್ ಉಳ್ಳಾಲರವರೇ ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದರು. ಆ ನಂತರದಿಂದ ನಾವು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ, ಬೇರೆ ಬೇರೆ ಸಮುದಾಯದವರಾಗಿದ್ದರೂ ಕೂಡ, ಬೇರೆ ಬೇರೆ ಧರ್ಮದವರಾಗಿದ್ದರೂ ಕೂಡ ಉಳ್ಳಾಲ ದರ್ಗದ ಅಧ್ಯಕ್ಷರು, ಸೈಂಟ್ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳು ಮತ್ತು ಉಳ್ಳಾಲ ಮೊಗರು ಸಂಘದ ಅಧ್ಯಕ್ಷರು ಮೂರನ್ನು ಒಟ್ಟಿಗೆ ಸೇರಿಸಿಕೊಂಡು ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ಈಗಲೂ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಪ್ರಾರಂಭದ ಉತ್ಸವಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರು, ಕಯ್ಯಾರ ಕಿಂಜಣ್ಣರವರು ಬಂದಿದ್ದರು. ಆವಾಗಿನ MP ಧನಂಜಯ ಕುಮಾರ್ ಉಪಸ್ಥಿತರಿದ್ದರು. 1545ರಲ್ಲಿ ಈ ಪ್ರದೇಶದಲ್ಲಿ ಪೋರ್ಚುಗೀಸರ ಹಡಗನ್ನು
ರಾತ್ರಿ ಹೊತ್ತಿನಲ್ಲಿ ಸ್ಥಳೀಯ ಎಲ್ಲ ನಾಯಕರುಗಳ ಮೊಗವೀರರಾಗಿರ್ಬೋದು, ಬಾಕಿ ಸಮುದಾಯದವರು ಎಲ್ಲ ಇರುವುದು, ಅವರನ್ನು ಒಟ್ಟುಗೂಡಿಸಿ ಸಾವಿರಾರು ಮಂದಿಗಳನ್ನು ಒಟ್ಟು ಸೇರಿಸಿ ನಾಡ ದೋಣಿಯ ಮುಖಾಂತರ ಸೂಟ ಹಿಡಿದುಕೊಂಡು ಆ ದೋಣಿಯನ್ನು, ಅವರ ಹಡಗನ್ನು ಬೆಂಕಿ ಕೊಟ್ಟು ಅಲ್ಲಿದ್ದಂಥ ಅವರ ಸೇನಾಧಿಪತಿ ಸಮೇತ ಎಲ್ಲವರನ್ನು ನಿರ್ನಾಮ ಮಾಡಿದಂಥ ಆ ಕೀರ್ತಿ ಹಬ್ಬಕ್ಕಳಿಗೆ ಸಾಕ್ತದೆ. ಒಂದು. ಎರಡನೇದಾಗಿ ನಾವು ಅವಳನ್ನು ಅಭಿಮಾನ ಪಡೋದು ಅದಕ್ಕೋಸ್ಕರ ಅಲ್ಲ. ಮಂಗಳೂರು ಮತ್ತು ಉಳ್ಳಾಲ ಎರಡೂ ಕ್ಷೇತ್ರವನ್ನು ಇದ್ಕೊಂಡು ಹಬ್ಬಕ್ಕ ಇಲ್ಲಿ ಆಳಿದವಳು. ಅವಳ ಗಂಡ ಮತ್ತು ಅಳಿಯ ಇಬ್ಬರೂ ಅವರಿಗೆ ವಿರೋಧವಾಗಿದ್ದರು, ಆಡಳಿತಾತ್ಮಕವಾಗಿ ವಿರೋಧವಾಗಿದ್ದರು. ಪೋರ್ಚುಗೀಸರ ವಿರುದ್ಧ ಸೆಳೆದು ಬೀಳಲಿಕ್ಕೆ ಅವರು ಅಷ್ಟೊಂದು ದೊಡ್ಡ ಛಾತಿಯನ್ನು ಹೊಂದಿಕೊಂಡದ್ದರಿಂದ ಅಲ್ಲಿಂದ ಕೋಪಗೊಂಡು ಬಂದು ಉಳ್ಳಾಳದಲ್ಲಿ ರಾಜಧಾನಿ ಮಾಡಿಕೊಂಡು ಹಬ್ಬಕ್ಕ ಈ ಪ್ರದೇಶದ ಮುಖಾಂತರ ಮಂಗಳೂರು ಸುತ್ತಮುತ್ತಲ ಎಲ್ಲ ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಿದ್ರು. ಮೊದಲ ಮಾಡಿದಂಥ ಕೆಲಸ ಅಂತ ಹೇಳಿದರೆ, ಯಾರು ಕೂಡ ಹಬ್ಬಕ್ಕಳಿಗೆ ಪೋರ್ಚುಗೀಸರಿಗೆ ಈ ಭೂಮಿಯ ರೈತರು ಲ್ಯಾಂಡ್ ರೆವೆನ್ಯೂ ತೀರ್ವೆ ಹಣವನ್ನು ಕೊಡಬಾರದು. ಯಾರು ಕೂಡ ಇಲ್ಲಿ ಬೆಳೆದಂಥ ಕಬ್ಬು, ಅಕ್ಕಿ, ಬೆಲ್ಲ ಇದನ್ನೆಲ್ಲ ಅವರ ಮಳಿಗೆಗಳಿಗೆ ಹಾಕಬಾರದು. ಅಸಹಕಾರ ಚಳವಳಿ, ಇವತ್ತೇನು ನಮ್ಮ ಸ್ವಾತಂತ್ರ್ಯ ಹೋರಾಟ ಇದೆ, ಮಹಾತ್ಮ ಗಾಂಧಿಯವರು ನಾವು ನೆನಪು ಮಾಡ್ತಾ ಇದ್ದೇವೆ. ಅಸಹಕಾರ ಚಳವಳಿ ನೇತೃತ್ವ ವಹಿಸಿಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು. ಆದರೆ 1545ರಲ್ಲಿ ಈ ಥರದ ಆಳ್ವಿಕೆಯನ್ನು ಹಬ್ಬಕ್ಕೆ ಇಲ್ಲಿ ಆದ್ದರಿಂದ ಅವಳನ್ನು ದೇಶದಾದ್ಯಂತ ನಾವು ಪ್ರಪ್ರಥಮ ಹೋರಾಟಗಾರ್ತಿ ಎಂದು ನಾವು ಕರೀತಾ ಇದ್ದೇವೆ. ದೇಶದ ಜನ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ಐತೆ, ನಮ್ಮ ಚಾನ್ಸಲರ್ ಇದ್ದಾರೆ ಇಲ್ಲಿ, ನಮಗೆ ಅವರ ನೇತೃತ್ವದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು ಇಲ್ಲಿ ಹಬ್ಬಕ್ಕ ಅಧ್ಯಯನ ಪೀಠ ರಚನೆ ಮಾಡಿದ್ದೇವೆ. ನಮಗೆ ವಿಶ್ವಾಸ, ಮುಂದಿನ ದಿನಗಳಲ್ಲಿ ಹಬ್ಬಕ್ಕಳ ಹೆಸರನ್ನು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಅವರು ಮುಂದುವರಿಸ್ತಾ ಇದ್ದಾರೆ. ಈ ಅಧ್ಯಯನ ಪೀಠ ಹಬ್ಬಕ್ಕಳನ್ನು ಹೆಚ್ಚು ಹೆಸರುವಾಸಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ, ನಮಗೆ ನಮ್ಮ ವತಿಯಿಂದ ಸರ್ಕಾರದಿಂದ ಪ್ರತಿ ವರ್ಷ 25 ಅಥವಾ 30 ಲಕ್ಷ ಬರುವಂಥದ್ದು, ಈ 2 ವರ್ಷ ಬಂದಿರಲಿಲ್ಲ, ಅದು ಬೇರೆ, ಸರ್ಕಾರದಿಂದ ಹಣ ಬರುವಂಥದ್ದು. ಅದರ ಜೊತೆಗೆ ಪ್ರಥಮ ಹಬ್ಬಕ್ಕ ಉತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರ ನೇತೃತ್ವದಲ್ಲಿ ಇತಿ ಆದಿ ಎಂಬ ಪುಸ್ತಕವನ್ನು ರಚನೆ ಮಾಡಿದರು. ಹಬ್ಬಕ್ಕಳ ಬಗ್ಗೆ ಗ್ರಂಥವನ್ನು ಬರೆದಿದ್ದರು. ಆ ನಂತರ ನಾವು ನಂತರದ 1 ವರ್ಷ 2 ವರ್ಷದ ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದ ಆ ಕಟ್ಟಡದ ಅಕಾಡೆಮಿ ಹಾಲ್ನಲ್ಲಿ ಕನ್ನಡದ ರಾಜ್ಯಾದ್ಯಂತದ ಎಲ್ಲ ಹೆಸರುವಾಸಿಯಾದ್ಯಂತ ವಿದ್ವಾಂಸರನ್ನು ಕರೆಸಿ 3 ದಿನಗಳ ಕಾಲ ಅಧ್ಯಯನವನ್ನು ನಡೆಸಿದೆ. ಅವರೇನು ಆ 3 ದಿನಗಳ ಕಾಲ ಎಲ್ಲ ವಿದ್ವಾಂಸರು ಏನು ಭಾಷಣ ಮಾಡಿದ್ದಾರೆ, ಹಬ್ಬಕ್ಕಳ ಬಗ್ಗೆ ಏನು ಬೆಳಕು ಚೆಲ್ಲಿದ್ದಾರೆ, ಅದನ್ನೇ ರೆಕಾರ್ಡ್ ಮಾಡಿ ಹಬ್ಬಕ್ಕ ಕಥಾ ಸಂಕಥನ ಎಂಬ ಗ್ರಂಥವನ್ನು ಮಾಡಿ ಸುಮಾರು ಒಂದು 700 ಪುಟದಷ್ಟಿದೆ. ಅದು ಹಬ್ಬಕ್ಕಳ ಎಲ್ಲ ವಿಚಾರಗಳನ್ನು ನಮ್ಮ ನಾಡಿನ ಸಾಹಿತಿಗಳು ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಅದರಲ್ಲಿ ಅಡಕವಾಗಿದೆ. ಆದ್ದರಿಂದ ಇವತ್ತು ನಮಗೆ ಈ ಅಧ್ಯಯನ ಪೀಠ ಮತ್ತು ಹಬ್ಬಕ್ಕ ಸಂಕಥನ ಇದು 2 ಹಬ್ಬಕ್ಕಳನ್ನು ದೂರದ ಊರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾ, ಇವತ್ತು ನಮಗೆ ಹೆಮ್ಮೆಯ ದಿನ, ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮಗೆ ನಮ್ಮದೇ ಹಣ ಆದರೂ ಕೂಡ ನನ್ನ ನೆನಪು ಪ್ರಕಾರ ಪ್ರಥಮ 1997ರಲ್ಲಿ ಹಬ್ಬಕ್ಕ ಉತ್ಸವಕ್ಕೆ ಸುಮಾರು ಒಂದು 10-15 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಅದರ 3-4 ಪಟ್ಟು ಖರ್ಚಾಗ್ತಾ ಉಂಟು. ಆದರೂ ನಾವು ಸಾರ್ವಜನಿಕರ ಹತ್ರ ವಿನಂತಿ ಮಾಡಿದ್ದೇವೆ. ಕಳೆದ ಒಂದು 15-20 ದಿವಸಗಳಿಂದ ನಾವು ಹೋಗ್ತಾ ಇದ್ದೇವೆ. ದೊಡ್ಡ ಮೊತ್ತಗಳನ್ನು ನಮಗೆ ಕೊಟ್ಟಿದ್ದಾರೆ. ದೊಡ್ಡ ಮೊತ್ತಗಳನ್ನು ಕೊಟ್ಟರು. ಅದರ ಮೇಲೆ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಯವರು ನಾವು ಅವರು ಜಂಟಿಯಾಗಿದ್ದುಕೊಂಡು ಈ ಹಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಹಬ್ಬಕ್ಕ ಮೇಲಿನ ಪ್ರೀತಿ, ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರ್ತಿ ನಿಮ್ಮನ್ನು ಬೆಳಕು ಚೆಲ್ಲುವಲ್ಲಿ, ಸ್ವಾಭಿಮಾನದಿಂದ ಬದುಕುವಲ್ಲಿ ನಮಗೆ ಅವಳ ಮಾರ್ಗದರ್ಶನ ಅತ್ಯಂತ ಅಗತ್ಯ. ಇವತ್ತೇನು ಕರ್ನಾಟಕದ ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅಥವಾ ಹಿರಿಯ ಬೇರೆ ಬೇರೆ ನಾಯಕರಿರ್ಬೋದು, ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪಠ್ಯಪುಸ್ತಕಗಳ ಮುಖಾಂತರ ನೆನಪು ಮಾಡ್ತಾ ಉಂಟು. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ, ಅಧ್ಯಯನ ಪೀಠದ ನೇತೃತ್ವದಲ್ಲಿ ಶಾಲೆಗಳಿಗೆ ಅಥವಾ ಮಕ್ಕಳಿಗೆ ಬಾಗಿಲು ತೆಗೆದುಕೊಂಡು ಹೋಗುವ ಎಲ್ಲ ವಿಧಾನಗಳನ್ನು ನಮ್ಮ ಯೂನಿವರ್ಸಿಟಿಯವರ ಅಧ್ಯಯನ ಪೀಠ ಅದನ್ನು ಮಾಡ್ತದೆ ಎಂಬ ಆಶಾಭಾವನೆಯೊಂದಿಗೆ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಬಹಳ ದಿನದ ಒಂದು ಅಪೇಕ್ಷೆ, ಮಂಗಳೂರು ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳ ಹೆಸರನ್ನು ಇಡಬೇಕು ಎಂಬ ನಮ್ಮ ಬೇಡಿಕೆ. ಬಹಳ ದಿನಗಳಿಂದ ನಾವು ಕೇಳ್ತಾ ಇದ್ದೇವೆ. ಧನಂಜಯ ಕುಮಾರ್ MP ಆಗಿರುವಾಗ ಲೋಕಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು.
ವಿಧಾನಸಭೆಯಲ್ಲಿ ಶಕುಂತಲಾ ಶೆಟ್ಟಿ ಅವರು MLA ಆಗಿದ್ದಾಗ ಪ್ರಸ್ತಾಪ ಮಾಡಿದರು. ವಿಧಾನ ಪರಿಷತ್ತಿನ ಐವನ್ ಡಿಸೋಜರ್ ಅವರು ಪ್ರಸ್ತಾಪ, ಇದೆಲ್ಲ ಸುಮಾರು 5-6 ವರ್ಷಗಳಿಂದ ಹಿಂದೆ. ಆದ್ದರಿಂದ ನೀವು ಎಲ್ಲರೂ ನಮಗೆ ಬೆಂಬಲ ಕೊಡಬೇಕು. ನಮ್ಮ ಈ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಹೆಸರನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಏನು ಸರ್ಕಲ್ ಉಂಟು, ಹೆಮಿಲ್ಟನ್ ಸರ್ಕಲ್ ಅಂತ ಇದ್ದೇನೆ, ಅದಕ್ಕೆ ಅಬ್ಬಕ್ಕ ಸರ್ಕಲ್ ಅಂತ ಹೆಸರಿಡಬೇಕು ಮತ್ತು ಅವಳ ಪ್ರತಿಮೆಯನ್ನು ಮಾಡಬೇಕು. ಬೆಳಿಗ್ಗೆ ಮೇಯರ್ ಅವರು ಬಂದಿದ್ದರು, ನಾವು ಹೇಳಿದ್ದೇವೆ. ಯಾಕಂತ ಹೇಳಿದರೆ ಆ ಹಳೆಯ ಕಟ್ಟಡ, ಜಿಲ್ಲಾಧಿಕಾರಿಗಳ ಹಳೆಯ ಕಟ್ಟಡ, ಅದು ಅಬ್ಬಕ್ಕಳು ಕಟ್ಟಿದ್ದು. ಪೋರ್ಚುಗೀಸರ ಹಡಗನ್ನು ದೂರದಿಂದ ಐಡೆಂಟಿಫೈ ಮಾಡಲಿಕ್ಕೆ ಅದು ಸುಲಭವಾಗೋ ದೃಷ್ಟಿಯಿಂದ ಆ ಒಂದು ಮಾಳಿಗೆಯದು ಕೆಂಪು ಬಣ್ಣದ ಹಳೆಯ ಕಾಲದ ಕಟ್ಟಡ ಅಬ್ಬಕ್ಕಳು ಕಟ್ಟಿದ್ದು. ಆದ್ದರಿಂದ ಅವಳ ಪ್ರತಿಮೆಯನ್ನು ಅಲ್ಲಿ ಮಾಡಬೇಕು, ಆ ಸರ್ಕಲಿಗೆ ಹೆಸರಿಡಬೇಕು. ಜೊತೆಗೆ ಉಳ್ಳಾಲ ಮತ್ತು ತೊಕ್ಕೊಟ್ಟು ಆ ಪ್ರದೇಶದಲ್ಲಿ ಸರ್ಕಲ್ ನಿರ್ಮಿಸಿ ಅಬ್ಬಕ್ಕಳ ಮೂರ್ತಿಯನ್ನು ಅದರಲ್ಲಿ ನಿರ್ಮಿಸಬೇಕೆಂಬ ಒತ್ತಾಯವನ್ನು ಸರ್ಕಾರದ ಮುಂದೆ ನಾವು ಇಡುವವರಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಆ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸಾರ್ವಜನಿಕರ ಬೆಂಬಲ ಸಹಾನುಭೂತಿ ನಮ್ಮ ಮೇಲೆ ಇರಲಿ ಅಂತ ಹಾರೈಸಿ ನನ್ನ ಮಾತಾಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಮಾತುಗಳ ಜೊತೆ ಅಬ್ಬಕ್ಕ ಉತ್ಸವ ಸಮಿತಿ ನಡೆದು ಬಂದ ದಾರಿ ಮತ್ತು ಅಬ್ಬಕ್ಕಳ ವೀರ ಸಾಹಸ ಧೈರ್ಯದ ಬಗ್ಗೆ ನಮಗೆ ಮನ್ನಣೆಯನ್ನು ಮಾಡಿದಂತಹ ನಮ್ಮ ಜಯರಾಮ್ ಶೆಟ್ಟರವರನ್ನು ಸ್ಮರಿಸುತ್ತಾ, ಬಂದುಳೆ ತುಳುವೆರೆಂಕುಲು ತುಳುವ ನಾಡದ ಪೊಣ್ಣುಲು ಬತ್ತಿ ಬಾಕಲು ಜತ್ತಿ ಬಾಕಲು ಪೆರ್ಮೆ ಕೊರ್ಪಿನ ಕಣ್ಣುಳು ಒಂದು ತುಳುವಪ್ಪನ ಪೊಣ್ಣು ಜೋಕುಲು ಪ್ರತಿದಿನ ನೆಂಪು ದೆಪ್ಪುನಂಚಿನ ಪಾತೆರ ಇನಿತ್ತ ಈ ಒಂಜಿ ಮುಗಿತ್ತಲದ ಲೇಸಡ್ ಎಂಕ್ಲನ ಕೇಂದ್ರ ಬಿಂದು ಆಯ್ನ ರಡ್ಡ್ ಮಾಮಲ್ಲ ಅಕ್ಕನಕಲ್ನ ಪಾಲಗ ಕಣ್ಣಲಾದುಪ್ಪನ ಮಲ್ಲಕ್ಕೆನಕಲುಲ್ಲೆರು. ಇನಿ ಸುರುಕ್ಕಾದ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗೆ ಭಾಜನರಾಯಿನಂಚಿನ ಸನ್ಮಾನ್ಯ ಶ್ರೀ ಚಂದ್ರಕಲಾ ನಂದಾವರ ಮೇರು ಮಾನಾದಿಗೆದ ಮದ್ದರ್ಮೆಗೆ ಬರಡು ಪಂದ ಕೇನೊಂದುಲ್ಲ ಜೋರಾಯಿನ ಕೈತಾಟಿದ ಹೊರಟು ಅಕ್ಕನ ಮೋಕೆಡು ಅರೇನು ಆ ಒಂಜಿ ಮಾನಾದಿಗೆದ ಪೊರ್ಲ ಕಂಟದ ಮನೆಟ್ ಕುಲ್ಲ ಒಂದಲ್ಲ ಅರ್ನ ಪರಿಚಯನ ಅರ್ನ ಒಂಜಾತು ಮದಿಪುನ ಪನೆರೊಲ್ಲೆರು ಉತ್ಸವ ಸಮಿತಿದ ಉಪಾಧ್ಯಕ್ಷರಾಯಿನ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್. ನಮ್ಮ ಅಬ್ಬಕ್ಕನ ಪುದರಡು ರಡ್ಡು ಅಬ್ಬಕ್ಕನಕ್ಲೆಗೆ ಒಂಜಿ ಪ್ರಶಸ್ತಿ ಬೊಕ್ಕ ಪುರಸ್ಕಾರ ಕೊರಿಯರ ನಮ್ಮ ಉತ್ಸವ ಸಮಿತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ನಗರ ಸಭಾ ಸೇರಿದು ನಮ್ಮ ಒಂಜಿ ಕಾರ್ಯಕ್ರಮ ಸುರ್ಮಲ್ತ ಇತ್ತೆ ನಮ್ಮ ಚಂದ್ರಕಲಾ ನಂದಾವರ ಮೇರ್ನ ಒಂಜಿ ಎಳ್ಳ ಪರಿಚಯವನ್ನು ಪನ್ಯರ ಯಾನ್ನಿಕ್ಲ ತುಂಬುತ್ತದೆ. ಶ್ರೀಮತಿ ಚಂದ್ರಕಲಾ ನಂದಾವರ ಇವರು ಸಾಹಿತಿ, ಚಿಂತಕಿ, ಉಪನ್ಯಾಸಕಿ, ಪ್ರೇರಕಿ, ಬಹುಮುಖ ಸಾಮರ್ಥ್ಯಗಳ ಸಂಗಮ. ಶ್ರೀಮತಿ ಚಂದ್ರಕಲಾ ನಂದಾವರ ಸರಳತೆಯೇ ತಮ್ಮ ನೆರಳು, ಪಾದರಸದಂತೆ ಚಟುವಟಿಕೆಯುಳ್ಳ ವ್ಯಕ್ತಿತ್ವ, ಸ್ತ್ರೀವಾದದೊಂದಿಗೆ ಮಹಿಳೆಯರ ಘನತೆಯನ್ನು ಉನ್ನತೀಕರಿಸುವ ನಿರಂತರ ತುಡಿತದ ಜಾಯಮಾನ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೈ ಚಳಕದ ಪಲುಕು, ಕವನಗಳಾಗಲಿ, ಕಥೆಗಳಾಗಲಿ, ವ್ಯಕ್ತಿ ಪರಿಚಯವಾಗಲಿ, ವಿಮರ್ಶೆಗಳಾಗಲಿ ತಮ್ಮದೇ ಛಾಪು, ಸ್ವಾಭಿಮಾನಕ್ಕೆ ಏನೂ ಕೊರತೆ ಇಲ್ಲ. ನನ್ನೂರು ನನ್ನ ಜನ ಎಂಬ ಆತ್ಮಕತೆಯ ಶೀರ್ಷಿಕೆಯೇ ಇದಕ್ಕೊಂದು ನಿದರ್ಶನ. ಶ್ರೀಮತಿ ಚಂದ್ರಕಲಾ ನಂದಾವರ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾಗಿ, ಮಂಗಳೂರು ಶಿಕ್ಷಕರ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸದಸ್ಯರಾಗಿ ಸಾಕಷ್ಟು ಸಮಾಜಮುಖಿ ಸೇವೆಗಳನ್ನು ಸಮಾಜಕ್ಕೆ ಸಮರ್ಪಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಮಂಗಳೂರಿನ ಗಣಪತಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಚಂದ್ರಕಲಾ ನಂದಾವರರವರಿಗೆ 2021 ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ತುಂಬ ಖುಷಿಪಡುತ್ತದೆ. ಶ್ರೀಮತಿ ಚಂದ್ರಕಲಾ ನಂದಾವರವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ನಿತ್ಯ ನಿರಂತರ ಪ್ರತಿ ಉತ್ಸವಡು ಎಂಕ್ಲೆಗ್ ಬೆರಿಮುಲ್ಲಾದ ಸಲಹೆ ಸೂಚನೆ ಕೊರ್ಪನಂಚಿನ ಎಂಕ್ಲನ ಮೋಕ್ಯದ ಸುವಾಸಿನಕ್ಕ ಬಬ್ಬುಕಟ್ಟೆ ನಮ್ಮೊಟ್ಟಿಗೂ ಸೇರೊಂದೇರು ಅವ್ರನ್ನ ಉಪಸ್ಥಿತಿಯಲ್ಲಿ ಎಂಕ್ಲೆ ಗೌರವಿಸೋದಿಲ್ಲ. ಅಂಚೆನೆ ಎಂಕ್ಲನ ಸಮಿತಿದ ಬಾರಿ ಪಿರಾಕದ ನನೊಂಜಿ ಅಕ್ಕ ಮಂಜುಳಕ್ಕಲ ಉಲ್ಲೆರು ಅಕ್ಕಲ್ನ ಉಪಸ್ಥಿತಿಯಲ್ಲಿ ಗೌರವಿಸೋದಿಲ್ಲ.
ಬಂದುಳೆ ಪುರ್ಲಕಂಠದ ಈ ಒಂಜಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಳ್ಳಾಲ ಪುರಸಭೆ ಸಹಯೋಗದಿಂದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ವೀರರಾಣಿ ಅಬ್ಬಕ್ಕ ಪುರಸ್ಕಾರವನ್ನು 2021 ಶ್ರೀಮತಿ ಕೆ.ಎ. ರೋಹಿಣಿ ಅವರಿಗೆ ಗೌರವಪೂರ್ವಕವಾಗಿ ನೀಡಿ ಗೌರವಿಸಲಿದೆ. ಶ್ರೀಮತಿ ಕೆ.ಎ. ರೋಹಿಣಿ ನಿವೃತ್ತ ಶಿಕ್ಷಕಿ, ಸಮಾಜ ಸೇವಕಿ, ಸಾಹಿತಿ, ಸಂಘಟಕಿ, ಬಹುಮುಖ ಸಾಮರ್ಥ್ಯಗಳ ಸಂಗಮವಾಗಿರುವ ಶ್ರೀಮತಿ ಕೆ.ಎ. ರೋಹಿಣಿಯವರು ಶಿಕ್ಷಕಿಯಾಗಿ 38 ವರ್ಷಗಳ ಸುದೀರ್ಘ ಪಯಣ, ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬಹುಮೆಚ್ಚಿನ ಶಿಕ್ಷಕಿ. ನಿವೃತ್ತಿಯ ನಂತರ 2 ದಶಕಗಳಿಂದ ಸತತ ಸಮಾಜ ಸೇವೆ, ಬಾಹ್ಯ ಜಗತ್ತಿನಿಂದ ದೂರ ಉಳಿದ ಸಾವಿರಾರು ಶಿಕ್ಷಿತ ಅಶಿಕ್ಷಿತ ಮಹಿಳೆಯರನ್ನು ಸಂಘಟಿಸಿ ಅವರೊಳಗಿನ ಶ್ರೀಶಕ್ತಿಯ ಅರಿವನ್ನು ಮೂಡಿಸಿ ಅವರ ಬಾಳಿಗೆ ಬೆಳಕಾದವರು ಶ್ರೀಮತಿ ಕೆ.ಎ. ರೋಹಿಣಿ. ಸಂಘಟನಾ ಚತುರೆಯಾದ ಇವರು ಹೊಯ್ಗೆಬೈಲಿನಲ್ಲಿ ಸೌಜನ್ಯ ಮಹಿಳಾ ಮಂಡಳಿಯನ್ನು ಸ್ಥಾಪಿಸಿ ಹಲವು ಕಾಲ ಅಧ್ಯಕ್ಷರಾಗಿದ್ದರು. ಮಂಗಳೂರು ಆಕಾಶವಾಣಿಯಲ್ಲಿ ಅನೇಕ ಮಹಿಳಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿರುವ ಹೆಗ್ಗಳಿಕೆ ಇವರದು. ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ರಿಜಿಸ್ಟರ್ಡ್ ಇವರಿಂದ ನಿವೃತ್ತ ಶಿಕ್ಷಕಿಯಾದ ಶ್ರೀಮತಿ ಕೆ.ಎ. ರೋಹಿಣಿಯವರಿಗೆ 2021 ವೀರರಾಣಿ ಅಬ್ಬಕ್ಕ ಪುರಸ್ಕಾರವನ್ನು ವೀರರಾಣಿ ಅಬ್ಬಕ್ಕ ಉತ್ಸವದ ರಜತ ಸಂಭ್ರಮದಲ್ಲಿ ನೀಡಿ ಬಂಧುಗಳೇ, ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಆ ದಿನದ ಮಾತು. ಆದರೆ ಇವತ್ತು ಹೆಣ್ಣೊಂದು ಕಲಿತರೆ ಯೂನಿವರ್ಸಿಟಿಯನ್ನೇ ತೆರೀಬಹುದು, ಒಂದು ಸಮಾಜವನ್ನೇ ಕಟ್ಟ ಕಡೆಯಲ್ಲಿ ಕಟ್ಟಬಹುದು ಎಂಬುದು ಈಗಿನ ವೀರರಾಣಿ ಅಬ್ಬಕ್ಕಳ ನಮ್ಮ ಎಲ್ಲರ ಮಾತು ಅಂತ ಹೇಳ್ತಾ, ಅಂದು ಪೋರ್ಚುಗೀಸರ ವಿರುದ್ಧ ದೇಶಕ್ಕಾಗಿ ಹೋರಾಟ, ಇವತ್ತು ಸಾಹಿತ್ಯ, ಕಲೆ, ಸಮಾಜ ಹೀಗೆ ಪ್ರತಿಯೊಂದು ಸ್ತರದಲ್ಲಿ ತನ್ನ ಭಾವನೆಗಳ ಜೊತೆ ತನ್ನ ಜೀವನವನ್ನು ಕಟ್ಟಿಕೊಳ್ಳುವವಳು ಹೆಣ್ಣು. ಅದಕ್ಕೆ ಸ್ಫೂರ್ತಿಯಾಗಿ ಈ ಪ್ರಶಸ್ತಿ ಮತ್ತು ಪುರಸ್ಕಾರದ ಮಾನಾದಿಗೆದ ಮಣೆಟ್ಟು ಕುಲ್ದಿನಂಚಿನ ರೋಹಿಣ್ಯಕ್ಕನ ಮುತ್ತುದಂಚಿನ ತೆಲಿಕ್ಕೆದ ಆ ಮೋನೆಡು ನನಾತ್ ಸಮಾಜಗೂ ಸೇವೆ ಕೊರ್ಪನಂಚಿನ ಮಾಮಲ್ಲ ಶಕ್ತಿ ವೀರರಾಣಿ ಅಬ್ಬಕ್ಕ ಕೊರಡು ಮಾತ ದೈವದೇವರ್ನ ಆ ಒಂದು ಅನುಗ್ರಹ ಆ ಅಪ್ಪೆಗೆ ಸದಾ ಉಪ್ಪಡು ಬಂದು ಜೋರಾಯಿನ ಕೈ ತಾಟಿದ ಹೊರಟು ಈ ಮಲ್ಲಕ್ಕೆಗನು ಮಾನಾದಿಗೆ ಮಲ್ಪನ ಪೊರ್ತು ಇತ್ತೆ. ನಮ್ಮೊಟ್ಟಿಗೆ ಅವೇತು ಸಾಧಕನಗಳು ಮುಲ್ಪೊಲ್ಲೇರು ಅಂಡ ಇಂಥ ದಿನಟ್ಟು ಶ್ರೀಮತಿ ಚಂದ್ರಕಲಾ ನಂದವರ ಅಂಚನೆ ಶ್ರೀಮತಿ ಕೆ.ಎ. ರೋಹಿಣಿ ಮೇಕಲ್ನ ಅದ್ಭುತ ಸಾಧನೆಗೆ ನಮ್ಮ ಮಾತೆಲ್ಲ ಜೋರ್ದ ತಾಟಿದ ಮಾನದಿ ಕೊರದು ಅಕಲಿಗೆ ಗೌರವನ ಕೊರ್ಕ ಅಕಲ್ನ ವೀರರಾಣಿ ಅಬ್ಬಕ್ಕ ಉತ್ಸವ ಒಂದು ಕಡೆ ಶೌರ್ಯದ ಉತ್ಸವ ಆದರೆ ಇನ್ನೊಂದು ಕಡೆ ಭಾವೈಕ್ಯತೆ ಉತ್ಸವ. ಇದು ಬಹಳ ಹೆಮ್ಮೆ. ಇಲ್ಲಿ ಬಂದ ಮೇಲೆ ಅಬ್ಬಕ್ಕನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಈ ಅಬ್ಬಕ್ಕನ ಉತ್ಸವ ಎಲ್ಲ ಧರ್ಮದವರ ಎಲ್ಲ ಸಮುದಾಯದವರು ಸೇರಿ ಒಟ್ಟಿಗೆ ಮಾಡ್ತಕ್ಕಂತಹ ಭಾವೈಕ್ಯತೆಯ ಉತ್ಸವ ಅಂತಕ್ಕಂಥದ್ದನ್ನು ತಾವು ಹೇಳಿರ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ಭಾರತೀಯ ಸಂಸ್ಕೃತಿ ಜೊತೆಗೆ ಭಾರತ ಜನನೀಯ ತನುಜಾತೆಯಾಗಿರ್ತಕ್ಕಂತಹ ಕರ್ನಾಟಕದ ಅಸ್ಮಿತೆಯನ್ನು ತೋರಿಸ್ತಕ್ಕಂತಹ ಉತ್ಸವ ಆಗಿರ್ತಕ್ಕಂಥದ್ದು. ನನಗೆ ಬಹಳ ಹೆಮ್ಮೆ.
ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ. ಎಲ್ಲ ಧರ್ಮದವು ಒಂದೇ ಅಂತಕ್ಕಂತಹದ್ದನ್ನು ಆಚರಣೆಯಲ್ಲಿ ತೋರಿಸ್ತಕ್ಕಂತಹದ್ದು ಈ ಉತ್ಸವ ಅಂತಕ್ಕಂಥದ್ದು. ಆಚರಣೆಯಲ್ಲಿ ತೋರಿಸಿರ್ತಕ್ಕಂತಹದ್ದು ನನಗೆ ಭಾಳ ಹೆಮ್ಮೆ. ಈ ಕರ್ನಾಟಕಕ್ಕೆ ಮೊದಲನೆಯ ಮೊಹಮ್ಮದೀಯ ಸಂತ ಕವಿಯನ್ನು ಕೊಟ್ಟಿರ್ತಕ್ಕಂಥ ಮೊದಲನೆಯ ಮೊಹಮ್ಮದೀಯ ಸಂತ ಕವಿ ಎಂದರೆ ಶಿಶುನಾಳ ಶರೀಫರು. ಆ ಶಿಶುನಾಳ ಶರೀಫರನ್ನು ಈ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂತಹ ಕಳಸದ ಗುರು ಗೋವಿಂದ ಭಟ್ಟರು, ಜೊತೆಗೆ ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದವರು. ಮಸೀದಿ, ಮಂದಿರ, ಕುರಾಣ, ಪುರಾಣ, ನಮಾಜು, ನಮನಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿರ್ತಕ್ಕಂತಹ ಸಮಾನತೆಯ ಹರಿಕಾರರು. ಜೊತೆಗೆ ಮಾನವ ನಿರ್ಮಿತವಾಗಿರ್ತಕ್ಕಂತಹ ಜಾತಿ, ಪಂಥ, ಸಮುದಾಯ, ಧರ್ಮ, ಮೇಲು ಕೀಳು ಅನ್ನುವಂತಹ ಗೋಡೆಗಳನ್ನು ಕೆಡವಿ ಹಾಕಿ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಎಲ್ಲ ಧರ್ಮಗಳ ಮೂಲ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಕಳಸ ಇಟ್ಟಿರ್ತಕ್ಕಂಥದ್ದು ಮನುಷ್ಯ ಧರ್ಮ ಅಂತಕ್ಕಂಥದ್ದು. ಮನುಷ್ಯ ಜಾತಿ ಮತ್ತು ಮನುಷ್ಯ ಧರ್ಮ, ಮಾನವೀಯತೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಅವರ ಗುರುಗಳು ಕಳಸದ ಗುರು ಗೋವಿಂದ ಭಟ್ರು, ನನ್ನ ಮುತ್ತಜ್ಜ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ, ಬಹಳ ಸಂತೋಷದಿಂದ, ಹೆಮ್ಮೆಯಿಂದ, ಗೌರವದಿಂದ ಈ ರಜತ ಸಂಭ್ರಮ ಉತ್ಸವದಲ್ಲಿ ಬಂದಿದ್ದೀನಿ. ನಾನು ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ದಯಾನಂದ್ ಅವರಿಗೆ ಭಾಳ ಚಿರಋಣಿಯಾಗಿದ್ದೇನೆ. ನೀವು ಇದು ಅವಕಾಶವನ್ನು ಕೊಟ್ಟಿರಲಿಲ್ಲ ಅಂದರೆ ನನಗೆ ಇಂಥ ಒಂದು ಅವಕಾಶವನ್ನು ಜೀವನದಲ್ಲಿ ಕಳ್ಕೊತಾ ಇದ್ದೆ ಅಂತಕ್ಕಂಥದ್ದು. ರಾಣಿ ಅಬ್ಬಕ್ಕನ ಬಗ್ಗೆ ಹೇಳಬೇಕಾದರೆ ಅಭಯ ರಾಣಿ ಅಂತಕ್ಕಂಥದ್ದು. ಇವಳ ಧೈರ್ಯ ಎಷ್ಟಿತ್ತು ಅಂತಂದರೆ ಇವಳಿಗೆ ಹೆದರಿಕೆ ಅಂತಕ್ಕಂಥದ್ದೇ ಇರಲಿಲ್ಲ. ಶೌರ್ಯ ಇವಳ ರಕ್ತದಲ್ಲಿ ಬಂದುಬಿಟ್ಟಿತ್ತು ಅಂತಕ್ಕಂಥದ್ದು. 1525ರಿಂದ 1570ರವರೆಗೆ 45 ವರ್ಷ ಆಳ್ವಿಕೆಯನ್ನು ಆಳಿರ್ತಕ್ಕಂಥ ಅಬ್ಬಕ್ಕ ಮೊದಲನೆಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಕ್ಕಂಥದ್ದು. ಹೇಗೆ ನಮಗೆ ರಾಣಿ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಕೆಳದಿ ಚೆನ್ನಮ್ಮ ಇದ್ದಾರೆ, ಅದೇ ತರಹ ಇವರ ಸಾಲಿನಲ್ಲಿ ನಿಲ್ತಕ್ಕಂಥವರು ನಮಗೆ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಅಂದರೆ ರಾಣಿ ಅಬ್ಬಕ್ಕ ಅಂತಕ್ಕಂಥದ್ದು. ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರು. ಜೈನ ಧರ್ಮ ಶಾಂತಿ ಮತ್ತು ಅಹಿಂಸೆಯಲ್ಲಿ ನಂಬಿಕೆಯನ್ನಿಟ್ಟಿರ್ತಕ್ಕಂಥದ್ದು. ಅಂತಹದಲ್ಲಿ ಅದಕ್ಕೆ ಒಂದು ಮೆರಗನ್ನು ಕೊಟ್ಟಿರ್ತಕ್ಕಂಥದ್ದು. ಶಾಂತಿಯ ಜೊತೆಗೆ ಅಹಿಂಸೆಯ ಜೊತೆಗೆ ನಮಗೆ ನಮ್ಮ ಭೂಮಿಯ ರಕ್ಷಣೆ, ನಮ್ಮ ಮಾತೃಭೂಮಿಯ ರಕ್ಷಣೆ ಮಾಡಬೇಕಾದರೆ ಶೌರ್ಯವು ಸಹಿತ ಭಾಳ ಮುಖ್ಯ ಅಂತ ತೋರಿಸಿಕೊಟ್ಟಿರ್ತಕ್ಕಂಥವ್ರು ರಾಣಿ ಅಬ್ಬಕ್ಕ ದೇವಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ರಾಣಿ ಅಬ್ಬಕ್ಕ ಇಲ್ಲಿಗೆ ಬರಬೇಕಾದರೆ ನಾನು ಮೊದಲೇ ಬಾರಿಗೆ ಉಳ್ಳಾಳಕ್ಕೆ ಬರ್ತಿರ್ತಕ್ಕಂಥದ್ದು. ರಾಣಿ ಅಬ್ಬಕ್ಕನ ಮೂರ್ತಿಯನ್ನು ನೋಡಿದ ತಕ್ಷಣ ನಾನು ಮಾನಸಿಕವಾಗಿ ಕಾರಿನಿಂದ ಕೆಳಗಡೆ ಇಳಿದು ಈ ಭೂಮಿಗೆ ನಮಸ್ಕಾರ ಮಾಡಿ ಗೌರವದಿಂದ ಬಂದಿರತಕ್ಕಂತಹದ್ದು. ರಾಣಿ ಅಬ್ಬಕ್ಕನ ಸೈನ್ಯದಲ್ಲಿ ಹಿಂದೂಗಳಿದ್ದರು, ಮುಸಲ್ಮಾನರಿದ್ದರು, ಎಲ್ಲ ಧರ್ಮದವರು ಇದ್ದರು. ತಾವು ಭಾಳ ಅರ್ಥಪೂರ್ಣವಾಗಿ ಅಲ್ಲಿ ಒಂದು ಹಡಗನ್ನು ತೋರಿಸಿದ್ದೀರಿ. ಪೋರ್ಚುಗೀಸರು, ನಾನು ಗೋವಾದಲ್ಲಿ ಇದ್ದೆ, ಗೋವಾದ ದೂರದರ್ಶನದಲ್ಲಿ ಇರಬೇಕಾದ್ರೆ ಪೋರ್ಚುಗೀಸರ ಅಕ್ರಮ ಮತ್ತು ಅವರು ಮಾಡಿರ್ತಕ್ಕಂತಹ ಮತಾಂತರದ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನಾನು. ಎಂತಹ ಕ್ರೂರ ರೀತಿಯಿಂದ ಮತಾಂತರವನ್ನು ಮಾಡಿದರು ಅಂದರೆ, ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಹಳ್ಳಿಗೆ ಹೋಗ್ತಕ್ಕಂತಹದ್ದು. ಆವಾಗಿನ ಕಾಲದಲ್ಲಿ ಇವಾಗಿನ ಥರ ಎಲ್ಲ ಮನೆಗಳಿಗೆ ನಲ್ಲಿ ಇಲ್ಲ, ಬಾವಿ ಇರ್ತಕ್ಕಂಥದ್ದು. ಆ ಬಾವಿಯಲ್ಲಿ ಬನ್ನನ್ನು ಹಾಕಿಬಿಟ್ರೆ ಆ ಬನ್ನನ್ನು ಹಾಕಿದಾಗ ಆ ನೀರನ್ನು, ಬಾವಿಯ ನೀರನ್ನು ಯಾರು ಕುಡಿತಾರೆ ಅವರು ಎಲ್ಲರೂ ಸಹಿತ ಮತಾಂತರವನ್ನು ಹೊಂದಿರತಕ್ಕಂಥವ್ರು ಅಂತ. ಯಾರೂ ಅದನ್ನು ಒಪ್ಪೋದಿಲ್ಲ. ಅವರಿಗೆ ಕ್ರೂರವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ತಾವು ಗೋವಾದ ಚರಿತ್ರೆಯನ್ನು ಓದಬೇಕು. ಇವತ್ತು ಗೋವಾ ಅಂದರೆ ನಮಗೆ ನಿಜವಾಗಿಯೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮಕ್ಕೋಸ್ಕರವಾಗಿ ಹೆಸರನ್ನು ಬರೆದಿರ್ತಕ್ಕಂತಹದ್ದು. ಇದರ ಹಿಂದೆ ಇರ್ತಕ್ಕಂಥದ್ದನ್ನು ಸಹಿತ ನೋಡಬೇಕಾಗಿತ್ತು.
ಅಂತಹ ಪೋರ್ಚುಗೀಸರನ್ನು ಮಟ್ಟ ಹಾಕಿರ್ತಕ್ಕಂಥವ್ರು ಅಂದರೆ ನಮ್ಮ ತುಳುನಾಡಿನ ರಾಣಿ ಅಬ್ಬಕ್ಕ ದೇವಿ ಅಂತಕ್ಕಂಥದ್ದು, ಉಲ್ಲಾಳದ ರಾಣಿ. ನಾನು ಇದರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಈಗ ಮಾತನಾಡ್ತಾ ಇರಬೇಕಾದರೆ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ರಾಣಿ ಅಬ್ಬಕ್ಕ ದೇವಿಯ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ಅಬ್ಬಕ್ಕ ಅಂದರೆ ತುಳುನಾಡಿನ ಒಂದು ಹೆಮ್ಮೆ. ತುಳುನಾಡನ್ನು ಮತ್ತು ಅಬ್ಬಕ್ಕನನ್ನು ನಾವು ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತುಳುನಾಡಿನ ಅಬ್ಬಕ್ಕ ರಾಣಿಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟರೆ ಭಾಳ ಅರ್ಥಪೂರ್ಣವಾಗಿರುತ್ತೆ ಅಂತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ. ಬೆಂಗಳೂರಿನಲ್ಲಿ ಕ್ವೀನ್ಸ್ ರೋಡಿಗೆ ಅಬ್ಬಕ್ಕ ರಾಣಿ ದೇವಿಯ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಆ ಪ್ರಸ್ತಾವನೆ ಎಲ್ಲಿವರೆಗೆ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮಾಧ್ಯಮದವನಾಗಿ ನಾನು ಮಾತನಾಡಬೇಕಾದರೆ ಅಧ್ಯಯನವನ್ನು ಮಾಡಬೇಕಾಗಿದೆ. ನಾನು ಬೆಂಗಳೂರಿಗೆ ಹೋದ ಮೇಲೆ ಅದು ಹೆಸರನ್ನು ಇಟ್ಟಿದ್ದಾರೆ ಇಲ್ವೋ ಅಂತಕ್ಕಂಥದ್ದು ನಾನು ಇವತ್ತಿನ ಸಹಿತ ಎಲ್ಲರೂ ಸಹಿತ ಕ್ವೀನ್ಸ್ ರೋಡ್ ಅಂತಲೇ ಹೇಳ್ತಾರೆ. ಹಾಗಾಗಿ ಆ ಕ್ವೀನ್ಸ್ ರೋಡಿಗೆ ಅಬ್ಬಕ್ಕ ದೇವಿಯ ಹೆಸರನ್ನು ಇಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಇತ್ತು ಅನ್ನೋದನ್ನು ನಾನು ನೋಡಿದ್ದೀನಿ. ಜೊತೆಗೆ ಭಾಳ ಹೆಮ್ಮೆ ಅಂದರೆ ಜನವರಿ 15, 2003 ಭಾರತದ ಅಂಚೆ ಇಲಾಖೆ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಒಂದು ಅಂಚೆ ಚೀಟಿಯನ್ನು ತಂದಿರತಕ್ಕಂಥದ್ದು. ಇದಕ್ಕಿಂತ ಹೆಚ್ಚಿನ ಗೌರವ ನನಗೆ ಅಂತಂದರೆ, ನಾನು ಹೇಳಬೇಕು ಅಂತಂದರೆ, ಭಾರತದ ನೌಕಾಸೇನೆಯಲ್ಲಿ INS ಅಬ್ಬಕ್ಕಾದೇವಿ ಅಂತಕ್ಕಂತಹ ನೌಕೆ ಸಹಿತ ನಮ್ಮ ಯುದ್ಧಕ್ಕೋಸ್ಕರವಾಗಿ ನಮ್ಮ ವೀರ ನೌಕಾಸೇನೆಯಲ್ಲಿರ್ತಕ್ಕಂಥವರು ಯಾವಾಗಲೂ ಸಹಿತ ಯುದ್ಧಕ್ಕೆ ತಯಾರಾಗಿರ್ತಕ್ಕಂಥ ನೌಕೆಗೆ ರಾಣಿ ಅಬ್ಬಕ್ಕ ದೇವಿಯ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ರಾಣಿ ಅಬ್ಬಕ್ಕ ದೇವಿಗೆ ನಾವು ಸಲ್ಲಿಸ್ತಕ್ಕಂತಹ ಗೌರವ ಅನ್ನುವಂತಹ ಮಾತಿನೊಂದಿಗೆ ಈ ರಾಣಿ ಅಬ್ಬಕ್ಕ ದೇವಿಯ ಈ ರಜತ ಸಂಭ್ರಮದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಾನು ಅಧ್ಯಕ್ಷರಿಗೆ, ತುಳು ಅಕಾಡೆಮಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ಇಲ್ಲಿರ್ತಕ್ಕಂಥ ವೇದಿಕೆಯವರು ಎಲ್ಲರಿಗೂ ಮತ್ತು ತಮಗೂ ಸಹಿತ ಬಹಳ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂತಹ ಗೌರವದ ನಮನಗಳನ್ನು ಸಲ್ಲಿಸಿ ನಾನು ಅಧ್ಯಕ್ಷರಿಗೆ ಕೇಳಿದೆ, ಕನ್ನಡದಲ್ಲಿ ರಾಣಿ ಅಬ್ಬಕ್ಕ ದೇವಿಯವರ ಬಗ್ಗೆ ಎಷ್ಟು ಪುಸ್ತಕಗಳಿದೆ ಅಂತ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಣಿ ಅಬ್ಬಕ್ಕ ದೇವಿ ಬಗ್ಗೆ ಒಂದು ಪುಸ್ತಕವನ್ನು ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಣಿ ಅಬ್ಬಕ್ಕನಿಗೆ ತೋರಿಸ್ತಕ್ಕಂಥ ಒಂದು ಗೌರವ ಅನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರಾದ ಸತೀಶ್ ಕುಂಪಾಳ್ರವರು ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ನಮ್ಮ ಅಬ್ಬಕ್ಕ ಉತ್ಸವಕ್ಕೆ ಪ್ರತಿ ಬೆನ್ನೆಲುಬಾಗಿ ಕಳೆದ ಹಲವಾರು ವರ್ಷ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಪಡೆದ 2 ಮುತ್ತಿನಂಥ ಕಣ್ಣುಗಳು ನಮ್ಮ ವೇದಿಕೆಯಲ್ಲಿದೆ. ಹನಿಗಳನ್ನು ಕೇಳುವಂತಹ ಒಂದು ಸುಸಂದರ್ಭ ನಮ್ಮ ಪಾಲಿಗೆ. ಈಗಾಗಲೇ ಅಬ್ಬಕ್ಕ ಪ್ರಶಸ್ತಿ ವಿಜೇತರಾದಂತಹ ಸನ್ಮಾನ್ಯ ಶ್ರೀ ಚಂದ್ರಕಲಾ ನಂದಾರ್ ಅವರಿಂದ ಸನ್ಮಾನಿತರ ಮಾತು. ಯಾಕಂದರೆ ಜಯರಾಮ್ ಶೆಟ್ಟರು, ದಿನಕರ ಉಳ್ಳಾಲ್ ಮತ್ತೀಗ ನನಗೆ ಪರಿಚಿತ್ರ ಇರುವಂತಹ ಸದಾನಂದ ಬಂಗೇರರು, ಈ ಮೂವರಿಂದ ಹಿಡಿದು ವಿವೇಕರೇಗಳ ಕಾಲದಲ್ಲಿ ಅಕಾಡೆಮಿ ಉಳ್ಳಾಲದಂತಹ ಒಂದು ಪ್ರದೇಶದಲ್ಲಿ ಜನ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಹಿನ್ನೆಲೆಯ ಒಳಗೆ ಯಾವ ಅಬ್ಬಕ್ಕನನ್ನು ನೆಪವಾಗಿಟ್ಟುಕೊಂಡು ಮತ್ತು ಅಬ್ಬಕ್ಕನ ಇತಿಹಾಸವನ್ನು ಜನ ಈ ದೇಶವೇ ಮರೆತಿದೆ, ದಕ್ಷಿಣ ಕನ್ನಡಕ್ಕೂ ಗೊತ್ತಿಲ್ಲ, ಕರ್ನಾಟಕಕ್ಕಂತೂ ಗೊತ್ತೇ ಇಲ್ಲ ಎನ್ನುವ ನೆಲೆಯೊಳಗೆ ಬಂದಾಗ ಇದರ ಇತಿಹಾಸ ಮತ್ತು ನಮ್ಮ ಜನರ ಬದುಕಿನ ನೆಮ್ಮದಿಯ ಹಿನ್ನೆಲೆ ಒಳಗೆ ಅಬ್ಬಕ್ಕನನ್ನು ಸಾಂಕೇತಿಕವಾಗಿ ನಮ್ಮ ಮುಂದೆ ಕಂಡರಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗೆ ಬಹುಶಃ ನಾನು ಕಳೆದ 2 ವರ್ಷಗಳನ್ನು ಬಿಟ್ಟರೆ ಉಳಿದ ಎಲ್ಲ ಅಬ್ಬಕ್ಕ ಶತಮಾನೋತ್ಸವದಲ್ಲಿ ಕೂಡ ನಾನು ಈಗ 2 ವರ್ಷ ನಂದವರಿಗೆ ಮರ್ತೋಗಿದೆ. ಅದರ ಮೊದಲಿನ ಎಲ್ಲ ವರ್ಷಗಳಲ್ಲಿಯೂ ಕೂಡ ಈ ಅಬ್ಬಕ್ಕ ಉತ್ಸವ ಆದಾಗ ಬಹುಶಃ ನಿಮ್ಮೊಳಗೆ ಒಬ್ಬಳಾಗಿ ಮನೆಯ ಒಳಗೆ ಮಾಡಿದ ಕೆಲಸ ಮತ್ತು ಅದರ ಒಳಗಿನ ಅಬ್ಬಕ್ಕ ಉತ್ಸವದ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಎನ್ನುವಲ್ಲಿಯ ಚರ್ಚೆಯಿಂದ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರಿಂದ ಮೊದಲುಗೊಂಡು ಯಾರ್ಯಾರಿಗೆ ನಾವು ಕೊಟ್ಟಿದ್ದೇವೋ ಅವರೆಲ್ಲರ ಸಂದರ್ಭದೊಳಗೆ ಪರೋಕ್ಷವಾಗಿ ಹೆಸರನ್ನು ಸೂಚಿಸಿದ ಒಂದು
ಋಣ ಇವತ್ತು ನನಗೆ ಇಲ್ಲಿ ಹಬ್ಬಕ್ಕ ಪ್ರಶಸ್ತಿಯನ್ನು ಕೊಟ್ಟಿದೆ ಅಂತ ಭಾವಿಸಿದ್ದೇನೆ. ಯಾಕಂದರೆ ಅವರೆಲ್ಲರೂ ಅರ್ಹರಾದವರೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಯಾವ ಹೆಸರಿಗೂ ಕೂಡ, ಅದು ಕ್ರೀಡೆಯಲ್ಲಾಗಿರ್ಬೋದು, ಸಮಾಜ ಸೇವೆಯಲ್ಲಾಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಅಥವಾ ಸಾಹಿತ್ಯ ಪ್ರಶಸ್ತಿ ಆಗಿರ್ಬೋದು, ಯಾರಿಗೂ ಕೂಡ ಅಸಮಾಧಾನವಾಗದಂಥ ನೆಲೆಯ ಒಳಗೆ ಪ್ರಶಸ್ತಿಯ ಹಂಚಿಕೆ ಆಗಿದೆ. ಈಗ ನನಗೆ ಪ್ರಶಸ್ತಿ ಬಂದಾಗ ನನಗೆ ಬಹಳ ಆಶ್ಚರ್ಯ ಆದದ್ದು, ಈ 2 ದಿವಸವೂ ನನ್ನ ಎರಡೂ ಕಿವಿಗಳಿಗೆ ಫೋನ್ ಇಟ್ಟು 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 ಸಾಕಾಗಿ ಹೋಗಿತ್ತು ನನಗೆ. ಅದು ಹಿರಿಯರಿಂದ ಮೊದಲುಗೊಂಡು, ಮಹಿಳೆಯರಿಂದ ಮೊದಲುಗೊಂಡು, ಪುರುಷರಿಂದ ಮೊದಲುಗೊಂಡು, ನನ್ನ ವಿದ್ಯಾರ್ಥಿಗಳಿಂದ ಮೊದಲುಗೊಂಡು, ಅದು ಉಳ್ಳಾಲ ಪರಿಸರ ಮಾತ್ರ ಅಲ್ಲ, ನಾನು ಒಂದು ಅರ್ಥದಲ್ಲಿ ಉಳ್ಳಾಲಕ್ಕೆ ಹತ್ತಿರದವಳು, ಕೊಂಡಾಣದವಳು, ಅದರೇನು ದೂರದವಳಲ್ಲ. ಕೆಲವು ವರ್ಷ ಕೋಟೆಕಾರ್ನಲ್ಲಿದ್ದವಳು. ನಂದವರು ಇಲ್ಲಿ ಆನಂದಾಶ್ರಮದ ವಿದ್ಯಾರ್ಥಿ. ಅದರಿಂದ ನಾನೇನು ಈ ಊರಿಗೆ ಹೊಸಬಳಲ್ಲ, ಎಲ್ಲ ಗೊತ್ತಿದೆ ನನಗೆ. ಮತ್ತೊಮ್ಮೆ ಆ ಕಳೆದ ಹಬ್ಬಕ್ಕ ಉತ್ಸವ ಅದು ನಮ್ಮ ದರ್ಗಾದ ಪ್ರಾಂಗಣದಲ್ಲಿ ನಡೆದಿದೆ, ಪೆರ್ಮನ್ನೂರಿನ ಚರ್ಚಿನಲ್ಲಿ ನಡೆದಿದೆ, ಅಸೇಗೋಳಿಯಲ್ಲಿ ನಡೆದಿದೆ, ಉಳ್ಳಾಲ ಭಾರತ ಹೈಸ್ಕೂಲ್ನಲ್ಲಿ ನಡೆದಿದೆ. ಹೀಗೆ ಎಲ್ಲ ಕಡೆಗಳಲ್ಲಿಯೂ ಹರಡಿ ಹಬ್ಬಕ್ಕನನ್ನು ನಾವು ನೆನಪಿಸಿಕೊಳ್ತಾ ಇರುವಂಥದ್ದು ಮೊತ್ತ ಮೊದಲಿಗೆ ಆಕೆಯ ಸ್ವಾಭಿಮಾನಕ್ಕೆ. ಬಹುಶಃ ಗಂಡಸರ ಸ್ವಾಭಿಮಾನ ಎನ್ನುವುದು ಅಹಮ್ಮಿನಲ್ಲಿ ಮೆರೆಯುತ್ತದೆ, ಅದು ಅಹಂಕಾರವಾಗಿ ಹೋಗ್ತದೆ. ಆದರೆ ಹೆಣ್ಣಿನ ಸ್ವಾಭಿಮಾನ ಎನ್ನುವುದು ಪೋಷಣೆಯಲ್ಲಿ, ತಾಯ್ತನದಲ್ಲಿ ಕೊನೆ ಆಗ್ತದೆ ಅಂತ ನಾನು ನಂಬಿದವಳು. ಆ ಹಿನ್ನೆಲೆಯ ಒಳಗೆ ಬಹುಶಃ ರಾಣಿಯಾದರೂ ನಮ್ಮ ಹಬ್ಬಕ್ಕ ರಾಣಿಯ ವ್ಯಕ್ತಿ ಪರಿಚಯ ಈಗಾಗಲೇ ಹೇಳಿದ ಹಾಗೆ ನಮ್ಮ ಪ್ರವಾಸಿ ಹೇಗೆ ಚಿತ್ರಿಸಿದ್ದಾನೆ ಅಂತ ಹೇಳಿದರೆ, ಆಕೆ ನಮಗೆ ಪಂಜು ಹಿಡಿದು ರಾತ್ರಿ ಅಲ್ಲ, ಒಬ್ಬ ಹೆಣ್ಣು ಮಗಳಿಗೆ ಇನ್ಯಾವ ಅಸ್ತ್ರವೂ ಸಿಕ್ಕಲಿಲ್ಲ, ಕತ್ತಿ ಚೂರಿ ಯಾವುದು ಬೇಕಾಗಿಲ್ಲ. ರಾತ್ರಿ ಹಡಗಿನಲ್ಲಿ ಸೂಟೆ, ನಮಗೆಲ್ಲ ಪರಿಚಯ ಉಂಟು, ಹಿಂದೆ ಬಯಲಾಟಕ್ಕೆ ಹೋಗುವಾಗ ಸೂಟೆ ಹಿಡ್ಕೊಂಡು ಹೋಗ್ತಿದ್ದದ್ದು. ಆ ಸೂಟೇ ಸಾಕಾಯ್ತು, ಬೇರೆ ಯಾವುದು ಬೇಡ, ಕತ್ತಲೊಳಗೆ ಅವರಿಗೆ ಏನು ಕಾಣೋದು ಬೇಡ, ನಾವೆಲ್ಲರೂ ಅಲ್ಲಿ ಹೋಗಿ ಆ ಪಂಜನ್ನು ಉರಿಸುವಂಥ ಎನ್ನುವಂಥ ಆಕೆಯ ಕಲ್ಪನೆ ಇದೆಯಲ್ಲ, ಸಾಧಾರಣವಾದಂಥ ವಿಷಯವನ್ನು ಅಸಾಮಾನ್ಯವನ್ನಾಗಿ ಮಾಡಿಸಿದಂಥ ಆಕೆಯ ಕಲ್ಪನೆ. ಬಹುಶಃ ಒಬ್ಬ ಹೆಣ್ಣು ಹೇಗೆ ಒನಕೆ, ಒಬ್ಬವನಿಗೆ ಬೇರೆ ಏನು ಬೇಕಾಗಲಿಲ್ಲ, ಒಂದು ಒನಕೆ ಸಾಕಾಯಿತು, ಮನೆಯೊಳಗೆ ಒಂದು ಒನಕೆ ತಗೊಂಡು ಬಂದು. ಹಾಗಾದರೆ ಅವಳ ಕೈಯೊಳಗಿದ್ದಂಥ ಯಾವ ವಸ್ತುವನ್ನು ಕೂಡ ಆಕೆ ಶಸ್ತ್ರವನ್ನಾಗಿ ಮಾಡಬಲ್ಲಳು ಎನ್ನುವುದು ಆಕೆಯ ತಾಯ್ತನದ ಪೋಷಣೆಯ ಸಂದರ್ಭ ಬಿಟ್ಟರೆ ಬೇರೇನೂ ಅಲ್ಲ. ಆ ಹಿನ್ನೆಲೆ ಒಳಗೆ ತನ್ನ ನಾಡನ್ನು, ತನ್ನ ಪ್ರಜೆಗಳನ್ನು ಮಕ್ಕಳ ಹಾಗೆ ಪೋಷಿಸಿದವಳು. ಎರಡನೇದ್ದು, ಹೆಣ್ಣು ಎನ್ನುವಳು ದುಡಿಮೆಗೆ ಸಂಕೇತ. ಆಕೆಗೆ 24 ಗಂಟೆಯೂ ದುಡಿಮೆ. ಯಾವ ರೀತಿಯ ದುಡಿಮೆ ಅಂತ ನೀವು ಕೇಳಬೇಡಿ, ಎಲ್ಲ ರೀತಿಯ ದುಡಿಮೆಯೂ ಆಕೆದ್ದೆ. ನಮ್ಮ ಪ್ರವಾಸಿ ಹಬ್ಬಕ್ಕನನ್ನು ವರ್ಣಿಸುವಾಗ ಆ ಗದ್ದೆಯಲ್ಲಿ, ಆಕೆ ಆ ಗದ್ದೆ ಹುಣಿಯಲ್ಲಿ ನಡೀತಾ ಇದ್ದದನ್ನು ವರ್ಣಿಸ್ತಾನೆ. ಅಲ್ಲಿ ಹೋಗಿ ರಾಣಿ ಇಲ್ಲಿ ಎಲ್ಲಿದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಆಕೆ ರಾಣಿಯ ಹಾಗೇನಿರಲಿಲ್ಲ, ಕಿರೀಟ ಧರಿಸಿಕೊಂಡಿರಲಿಲ್ಲ, ಅಥವಾ ಆಕೆ ರಾಣಿಯ ಸಿಂಹಾಸನದ ಪಟ್ಟದಲ್ಲಿ ಒಡ್ಡೋಲಗ ಕೊಡುವುದಲ್ಲ. ಎಲ್ಲ ಕೆಲಸಗಳಲ್ಲೂ ಕೂಡ ಆಕೆ ತನ್ನತನವನ್ನು ಸಾಧಿಸಿದಂತಹ. ಅದಕ್ಕಾಗಿ ನನಗೆ ಹಬ್ಬಕ್ಕ ಬಹಳ ಪ್ರೀತಿಯ ಸಂದರ್ಭದಲ್ಲಾಗ್ತಾಳೆ. ಹಬ್ಬಕ್ಕ ಉತ್ಸವದಲ್ಲಿ ಕವಿಗೋಷ್ಠಿಯಲ್ಲಿ ಹಬ್ಬಕ್ಕನ ಬಗ್ಗೆ ಕವಿತೆ ಓದಿದ್ದೇನೆ, ಹಬ್ಬಕ್ಕನ ಬಗ್ಗೆ ವಿಚಾರಗೋಷ್ಠಿಯಲ್ಲಿ ವಿಚಾರ ಮಂಡಿಸಿದ್ದೇನೆ, ವಿಚಾರಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ. ಇವತ್ತು ಹಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ನೀವು ನನ್ನನ್ನು ಗೌರವಿಸಿದ್ದೀರಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲ ಈ ಎಲ್ಲ ಪ್ರಶಸ್ತಿಯನ್ನು ನಾನು ಸ್ವಾಭಿಮಾನವುಳ್ಳಂಥ ಹೆಣ್ಣು ಮಕ್ಕಳಿಗೆ ಅರ್ಪಿಸ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಹೆಣ್ಣಿನ ಸ್ವಾಭಿಮಾನ ಅಹಂಕಾರ ಅಲ್ಲ, ಖಂಡಿತವಾಗಿಯೂ ನೀವು ಆಕೆಯ ಸ್ವಾಭಿಮಾನ ಪುರುಷರು ಅರ್ಥೈಸಿಕೊಳ್ಬೇಕು, ಅದಕ್ಕೆ ಗೌರವ ಕೊಡಬೇಕೆನ್ನುವಂಥ ಕಳಕಳಿಯ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನನಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಬಂಧುಗಳೇ, ಈ ಪ್ರಶಸ್ತಿ ಬಂದಿದೆ ಅಂತ ಹೇಳುವಾಗ ನನಗೆ ಭಾಳ ಆಶ್ಚರ್ಯ ಆಯಿತು, ಹೇಗೆ ಬಂತು ಇದು ಅಂತ. ಯಾಕಂದರೆ ನಾನು ಕೇಳಿದವಳಲ್ಲ, ಅರ್ಜಿ ಸಲ್ಲಿಸಿದವಳಲ್ಲ. ನನ್ನ ಬಗ್ಗೆ ನನ್ನ ಅಭಿಮಾನಿಗಳು ನನ್ನ ಬಗ್ಗೆ ತಿಳಿದಂಥ ವಿಷಯಗಳನ್ನು ಸಮಿತಿಗೆ ತಿಳಿಸಿ ಪುರಸ್ಕಾರ ಬರುವ ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ಮೊದಲಾಗಿ ನಾನು ಈ ಹಬ್ಬಕ್ಕ ಉತ್ಸವ ಸಮಿತಿಯ ಸರ್ವ ಸದಸ್ಯರಿಗೂ ಸಮಿತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಬಂಧುಗಳೇ, ನಾನು ನನ್ನ ಪರಿಚಯವನ್ನು ತಾವು ಕೇಳಿದ್ದೀರಿ ಸೂಕ್ಷ್ಮವಾಗಿ. ಏನೋ ಸ್ವಲ್ಪ ನನ್ನಿಂದ ಸಾಧ್ಯವಾದ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಈಗ ಸ್ವಲ್ಪ ಇಳಿ ವಯಸ್ಸು, 70-80 ದಾರಿ ಹಿಡಿದಿದ್ದೇನೆ. ಸ್ವಲ್ಪ ಕಷ್ಟವಾಗ್ತದೆ ಓಡಾಡಲಿಕ್ಕೆ. ಆದರೂ ನಾನು ಮಾಡಿದಂತಹ ಸೇವೆಯನ್ನು ಗುರುತಿಸಿಕೊಂಡು ಆಗ ಮಾಡಿದ್ದು ಈಗ ಫಲ ಕೊಟ್ಟಿತ್ತು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ.
ಇದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತೆಯರಾಗಿದ್ದ, ನನ್ನ ಒಡನಾಡಿಗಳಾಗಿದ್ದ, ನನಗೆ ಬೆಂಬಲ ಕೊಟ್ಟ, ನನಗೆ ಪ್ರೇರಣೆ ಕೊಟ್ಟ ನನ್ನ ಮಹಿಳಾ ಬಳಗ, ನನ್ನ ಹಿರಿಯರು, ನನ್ನ ತಂದೆ ತಾಯಿ, ಸಹೋದರ ಸಹೋದರಿಯರು, ಹಾಗೆಯೇ ನನ್ನ ಬೆಂಗಾವಲಾಗಿ ನಿಂತ ನನ್ನ ಮಹಿಳಾ ವರ್ಗ, ನನ್ನ ಸ್ನೇಹಿತೆಯರು, ಅವರಿಗೆ ನಾನು ಈ ನನ್ನ ಪ್ರಶಸ್ತಿಯ ಇವತ್ತಿನ ಈ ಹಬ್ಬಕ್ಕ ಉತ್ಸವದ ಸಮಯದಲ್ಲಿ ರಜತೋತ್ಸವದ ಶುಭ ಸಂದರ್ಭದಲ್ಲಿ ನೀಡಿದ ಈ ವಿಶೇಷವಾದ ಪುರಸ್ಕಾರದ ಒಂದು ಗೌರವವನ್ನು ನನ್ನ ಹಿರಿಯರಿಗೆ ಹಾಗೂ ನನ್ನ ಬೆಂಗಾವಲಾಗಿ ಇದ್ದ ನನ್ನ ಸ್ನೇಹಿತರ ಬಳಗಕ್ಕೆ ನಾನು ಅರ್ಪಿಸ್ತೇನೆ ಬಂಧುಗಳೇ. ಇನ್ನೊಂದೇ ಒಂದು ವಿಚಾರ, ಹಬ್ಬಕ್ಕನನ್ನು ಕೊಂಡಾಡಿದರೆ ಸಾಲದು. ಕೇಳಿದಿರಲ್ಲ ಈಗಾಗಲೇ ಹಬ್ಬಕ್ಕನ ಬಗ್ಗೆ. ಆಕೆಯ ಧೈರ್ಯ, ಶೌರ್ಯ, ಧೀರತನ, ಆ ಸಮಯ ಪ್ರಜ್ಞೆ, ಆಕೆಯ ಸ್ವಾಭಿಮಾನ ನಮ್ಮ ಮಹಿಳೆಯರಲ್ಲಿ ಬೆಳೆದು ಬಂದರೆ ಮಾತ್ರ ನಾವು ಈ ಒಂದು ಉತ್ಸವ ಮಾಡಿದ್ದು, ಆಕೆಯನ್ನು ಕೊಂಡಾಡಿದ್ದು ಸಾರ್ಥಕ ಅಂತ ನಾನು ಎಣಿಸ್ತೇನೆ. ಮಹಿಳೆ ಅಬಲೆಯಲ್ಲ, ಖಂಡಿತವಾಗಿ ಅಲ್ಲ. ಆಕೆ ಸಬಲೆ, ಸಾಧಿಸಿದರೆ ಸಬಳ ನುಂಗಬಹುದು ಹೇಳುವ ಹಾಗೆ ಮಹಿಳೆಯರಲ್ಲಿ ಅಂಥ ಧೈರ್ಯ ಬರಬೇಕು, ಕೆಚ್ಚೆದೆ ಬರಬೇಕು. ಒಂದು ಕಾಲ ಇತ್ತು, ನಾನು ಸುಮಾರು ಒಂದು 50-65 ವರ್ಷಗಳ ಹಿಂದಿನ ನೆನಪು ತೆಗೆದರೆ ಮಹಿಳೆ ಹೊರಗೆ ಬರಲಿಕ್ಕೇ ಇಲ್ಲ, ಮನೆಯೊಳಗೆ ಇರಬೇಕು. ಈಗ ಇದು ಎಷ್ಟು 100 ವರ್ಷಗಳ ಹಿಂದೆ. ಆಗ ಒಬ್ಬ ಮಹಿಳೆ ಈ ರೀತಿಯ ಧೈರ್ಯ ತೋರಿದ್ದಾಳೆ, ಸಾಹಸಿಯಾಗಿದ್ದಾಳೆ, ಸ್ವಾಭಿಮಾನಿಯಾಗಿದ್ದಾಳೆ ಅಂತ ಹೇಳಿದರೆ ಅದು ಖಂಡಿತವಾಗಿ ವಿಶೇಷವೇ. ಈ ಹಬ್ಬಕ್ಕನ ನೆನಪು ಇದು ಚರಿತ್ರೆಯಲ್ಲಿ ಚಿರಕಾಲ ಉಳಿಯಬೇಕು, ಬೆಳೀಬೇಕು, ನಾವು ಬೆಳೆಸಬೇಕು. ನಮ್ಮ ಮಕ್ಕಳಿಗೆ ಆ ರೀತಿಯಲ್ಲಿ ನಾವು ಉತ್ತೇಜನ, ಪ್ರೇರಣೆ ಕೊಡಬೇಕು. ಹಬ್ಬಕ್ಕನ ಕೀರ್ತಿ ಬರೀ ಉಳ್ಳಾಲದಲ್ಲಿ ಅಲ್ಲ, ರಾಜ್ಯದಲ್ಲಿ ಅಲ್ಲ, ನಮ್ಮ ರಾಷ್ಟ್ರವ್ಯಾಪಿಯಾಗಿ ಬೆಳೆಯಬೇಕಾದರೆ ನಾವು ಬೆಳೆಸಬೇಕು. ಅದನ್ನು ಇಷ್ಟು ಸಮಯ ಬೆಳೆಸಿಕೊಂಡು ಬಂದವರು ಈ ಒಂದು ಹಬ್ಬಕ್ಕ ಉತ್ಸವದ ಸಮಿತಿಯವರು. ಹೆಮ್ಮೆ ಆಗ್ತದೆ ನನಗೆ. 25 ವರ್ಷಗಳಲ್ಲಿ ನಿರಂತರ ಇದನ್ನು ಬೆಳೆಸಿಕೊಂಡು ಬಂದಿದ್ದಾರಲ್ಲ, ಒಂದು ಜೋರಾಗಿ ಚಪ್ಪಾಳೆಯ ಮೂಲಕ ಅವರು ಬೆಳೆಸಿದ್ದಾರೆ. ನಾವು ಬೆಳೆಸಿಕೊಂಡು ಹೋಗಲಿಕ್ಕೆ ಅದಕ್ಕೆ ಪ್ರೇರಣೆಯನ್ನು ಕೊಡುವ, ಅವರಿಗೆ ಜೊತೆಯಲ್ಲಿ ಕೈ ಜೋಡಿಸುವ, ಅವರಿಗೆ ನಾವು ಬೆಂಗಾವಲಾಗಿ ನಿಲ್ಲುವ ಅಂತ ಹೇಳುತ್ತಾ, ಕೊಟ್ಟ ಸಮಯ ಮೀರಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಇದೀಗ ಇದೆಲ್ಲವೂ ಅವಸರವಾಗಿ ನಡೆಯುವಂಥದ್ದಲ್ಲ. ಸ್ವಲ್ಪ ಸಮಯ ಅವಕಾಶ ಬೇಕು. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ನಾನು ಯಾರು, ನಾನು ಏನು ಮಾಡಬಲ್ಲೆ, ನನ್ನಿಂದೇನು ಸಾಧ್ಯ ಅಂತ ನನ್ನನ್ನು ನಾನು ಪ್ರಶ್ನಿಸಿಕೊಂಡಾಗ ನಮ್ಮೊಳಗೆ ಹುದುಗಿದ ಪ್ರತಿಭೆ ಖಂಡಿತವಾಗಿ ಹೊರಗೆ ಬರ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನನಗೆ ಈ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದ ಎಲ್ಲರಿಗೂ ಶಿರವಾಗಿ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವೀಯುತ್ತೇನೆ. ಜೈ ಸೋಮನಾಥ್. ವೀರರಾಣಿ ಹಬ್ಬಕ್ಕ ಉತ್ಸವ ಒಂದು ಅವರ ಹೆಸರಲ್ಲಿ ನಡೆಯುವುದಾದರೂ ಇದು ಒಂದು ಉಳ್ಳಾಳದ ಇತಿಹಾಸದಲ್ಲಿ ಸರ್ವಧರ್ಮರ ಸಂಗಮ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳುವ ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಪುನರಪ್ಪಿ ಒತ್ತಿ ಹೇಳ್ತಾ ಇದ್ದೇನೆ. ವೀರರಾಣಿಯ ಆ ಕಾಲದಲ್ಲಿ ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮದವರು ಸೇರಿ ಸೂಟೆ ಹಿಡ್ಕೊಂಡು ಪೋರ್ಚುಗೀಸರನ್ನು ಓಡಿಸಿದ ಆ ಒಂದು ದಿನದ ನೆನಪಿಗಾಗಿ ಮುಂದಿನ ನಮ್ಮ ಈ ಜನಾಂಗವು ಅದೇ ರೀತಿಯಲ್ಲಿ ಎಲ್ಲ ಜಾತಿ ಧರ್ಮದ ಜನ ಒಗ್ಗಟ್ಟಾಗಿ ಸೇರಲಿಕ್ಕೆ ಈ ಒಂದು ವೀರರಾಣಿ ಹಬ್ಬಕ್ಕ ಸಮಿತಿಯು ಕಾರಣಕರ್ತರಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ಸಮಯದಲ್ಲಿ 25 ವರ್ಷಗಳಲ್ಲಿ ನಾನು ಇವರ ಜೊತೆಯಲ್ಲಿ ಭಾಗವಹಿಸಿದ್ದೇನೆ. ಅದರ ಮಧ್ಯದಲ್ಲಿ ಒಂದು 3-4 ವರ್ಷ ಎಲ್ಲಾಯಿತು, ನಾನು ಈ ಊರಲ್ಲಿ ಇಲ್ಲದ ಕಾರಣ. ಆಗಿನಿಂದ ಈಗಿನವರೆಗೆ ಒಂದೇ ಬೇಡಿಕೆ, ಹಬ್ಬಕ್ಕನ ಹೆಸರು ವಿಮಾನ ನಿಲ್ದಾಣಕ್ಕೆ ಇಡಬೇಕು, ಹ್ಯಾಮಿಲ್ಟನ್ ಸರ್ಕಲ್ಗೆ ಇಡಬೇಕು, ಮತ್ತೊಂದು ಕಡೆಗೆ ಇಡಬೇಕು, ಮತ್ತೊಂದು ಮಾಡಬೇಕು ಅಂತೇಳಿ. ಆದರೆ ಸರ್ಕಾರಗಳು ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ಒತ್ತಾಯ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಬರೇ ದಿನಕರ್ ಉಳ್ಳಾಲ್ ಅಥವಾ ಸೀತಾರಾಮ್ ಮಂಗೇರ್ ಅಥವಾ ಸದಾನಂದ ಮಂಗೇರ್, ನಾವು 5-6 ಜನ ನೀವು ಸೇರಿಕೊಂಡು ಜಯರಾಮ್ ಶೆಟ್ಟರು ವಿಚಾರವಾಗಿ ಜಿಲ್ಲಾ ವಿಚಾರಗಳನ್ನು ಮಾತಾಡಿ ತಿಳಿಸಿದ್ದಾರೆ. ಆದರೆ
ನಮ್ಮ ನಾಡಿನ ಜನರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಒಟ್ಟೊಟ್ಟಾಗಿ ನಿಂತಾಗ ಮಾತ್ರ ಸರ್ಕಾರ ಈ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಗ್ಗಟ್ಟಿನಿಂದ ನಾವು ಒಂದೇ ಒಂದು ಬೇಡಿಕೆ ಇಡಬೇಕು. ಎಲ್ಲ ಬೇಡಿಕೆಗಳನ್ನು ಒಟ್ಟಿಗೆ ಇಡುವುದು ಬೇಡ. ನನ್ನ ಅಭಿಪ್ರಾಯ, ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕ ರಾಣಿಯ ಹೆಸರನ್ನು ಇಡಲಿಕ್ಕೆ ಊರಿನ ಸರ್ವ ಜನರು ಒಟ್ಟು ಸೇರಿ ನಾವು ಆಗ್ರಹಿಸುವ ಆ ಕೆಲಸ ಖಂಡಿತ ಆಗಲಿ ಅಂತೇಳಿ ಹಾರೈಸಿ, ಈ ದಿನಕರ್ ಉಳ್ಳಾಲ್ರವರು ಒಂದು ಛಲ ಬಿಡದ, ಅದರ ನಂತರ ಹೇಳೋದಿಲ್ಲ ನಾನು, ಛಲ ಬಿಡದ ಒಂದು ಕೆಲಸ 25 ವರ್ಷಗಳಿಂದ ಅವರು ಏನೆಲ್ಲ ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ ನನಗಂತೂ ಅರ್ಥ ಆಗೋದಿಲ್ಲ. ಹಲವಾರು ಬಾರಿ ನಾನು ಹೇಳಿದ್ದೀನಿ, ನೀವು ಸ್ವಲ್ಪ ದೂರ ಕೂತ್ಕೊಳ್ಳಿ ಸಾಕು ಇದು ಅಂತೇಳಿ. ಅಂದರೆ ಅವರೆಷ್ಟು ಕಷ್ಟ ನಷ್ಟ ಅನುಭವಿಸಿ, ಹಣಕಾಸಿನ ವಿಷಯ ಬಿಡಿ, ಜನರನ್ನು ಒಗ್ಗೂಡಿಸಲಿಕ್ಕೆ, ಅದರ ಮೀಟಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ. 3 ಜನ ಅಂತೂ ಕಾಯಂ ಇದ್ದಾರೆ ದಿನಕರ ಜೊತೆಯಲ್ಲಿ. ಜಯರಾಮ್ ಶೆಟ್ಟರು ಇದ್ದಾರೆ, ಸದಾನಂದ ಮಂಗ್ಯವರು ಇದ್ದಾರೆ, ನಮ್ಮ ಸೀತಾರಾಮ್ ಮಂಗ್ಯರವರು. ಅವರು ಬಾಕಿದ್ದವರನ್ನು ಒಗ್ಗೂಡಿಸಿ ಮಾಡುವಂಥ ಕೆಲಸಕ್ಕೆ ಅವರು ಎಷ್ಟು ಅವರ ಶರೀರದ ಸಂಪೂರ್ಣ ಆ ಒಂದು ಆಯುಷ್ಯದ ಭಾಗವನ್ನು ಕಳೆದಿದ್ದಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಅವರಿಗೊಂದು ಛಲ, ಈ ಹಬ್ಬಕ್ಕನ ಹೆಸರು ಇಲ್ಲಿ ಉಳಿಬೇಕು ಅಂತೇಳಿ. ಹಾಗಾಗಿ ಇದು ಉಳಿಬೇಕಾದರೆ ಆಗ ಮಾತಾಡಿದವರು ಒಬ್ಬರ ಮೇಲೆ ಒಂದು ಹೊಣೆಯನ್ನು ಹಾಕಿದ್ದಾರೆ. ಅದು ಯಾರು? ನಮ್ಮ ಪ್ರೊಫೆಸರ್ ಎಡಪಟ್ಟಿ ತಾಯರು. ನಮ್ಮಲ್ಲಿ ಅದಕ್ಕೆ ಅಧ್ಯಯನ ಪೀಠ ಇದೆ. ಆ ಪೀಠದ ಮೂಲಕ ಇನ್ನು ಪಠ್ಯ ಪುಸ್ತಕಗಳಲ್ಲಿ ಬರುವ ಹಾಗೆ ಅಥವಾ ಅಲ್ಲಿ ಅಧ್ಯಯನ ಆಗುವ ರೀತಿಯಲ್ಲಿ ಶ್ರಮಿಸಲಿಕ್ಕೆ ಒಬ್ಬರಿಗೆ ಜವಾಬ್ದಾರಿ ಕಟ್ಟಿದ್ದಾರೆ. ಇಲ್ಲಿ ಸೇರಿದ ಸರ್ವ ಜನರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ, ಆ ಒಂದು ಮಹತ್ತರವಾದ ಕೆಲಸವನ್ನು ತಮ್ಮ ಕಾಲದಲ್ಲಿ ಮುಗಿಸಿಕೊಡಬೇಕು ಅಂತ ಕೇಳಿಕೊಂಡು, ಈ ಉತ್ಸವವು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ನಡೆಯಲಿ. ನಮ್ಮ ಊರಿನ ಎಲ್ಲ ಜನರು ಇದಕ್ಕೆ ಭಾಗಿಯಾಗಿ ಇದರ ಒಂದು ಸಹಕಾರ ಕೊಟ್ಟು ಈ ಸಮಿತಿ ನಿರಂತರವಾಗಿ ನಡೆಯುವ ಹಾಗೆ 25 ಲಕ್ಷವ, 30 ಲಕ್ಷ ರೂ, 40 ಲಕ್ಷ ರೂ ಖರ್ಚು ಮಾಡುವಂಥದ್ದು ದೊಡ್ಡದಲ್ಲ. ಉಳ್ಳಾಳದಲ್ಲಿ ಹಣಕಾಸಿಗೆ ತೊಂದರೆ ಇಲ್ಲ. ಯಾರು ಯಾರಿಗೆ ಕೇಳಿದರೂ ಹಣ ಕಿಂಚಿತ್ತಾದರೂ ಕೊಡುವ ಮನೋಭಾವನೆ ಇದ್ದವರಿದ್ದಾರೆ. ಆದರೆ ಜನಬಲ ಇಲ್ಲದೆ, ಆತ್ಮವಿಶ್ವಾಸ ಇಲ್ಲದೆ, ಪ್ರೀತಿ ಇಲ್ಲದೆ ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಟ್ಟಾಗಿ ಪರಸ್ಪರ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮ ಅಂತ ಹೇಳುವ ಮೂಲಕ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ವೀರರಾಣಿ ಹಬ್ಬಕ್ಕ ಸಮಿತಿಯ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಇವತ್ತು ವಿಶೇಷವಾಗಿ ಇಬ್ಬರು ನಮ್ಮ ತಾಯಂದರು ಇಲ್ಲಿ ಪುರಸ್ಕಾರ ಪಡೆದಿದ್ದಾರೆ. ಅದರಲ್ಲಿ ಒಬ್ಬರಂತೂ ಹಲವಾರು ಬಾರಿ ಹಬ್ಬಕ್ಕ ಉತ್ಸವದಲ್ಲಿ ಭಾಗಿಯಾದಂಥವರು. ಅವರು ಬೇಕಾದಷ್ಟು ಬೇರಣಿದ್ದಾರೆ. ಇದೆಲ್ಲ ನಮಗೆ ಒಂದು ಪ್ರೇರಣೆ, ಅವರ ಮಾತುಗಳು. ಅವರ ಮಾತನ್ನು ನಾವು ಸ್ವಲ್ಪ ಒಂದು 2 ನಿಮಿಷ ಆಲೋಚನೆ ಮಾಡಿ ನೋಡಿದರೆ ನಮಗೆ ಬದುಕಲಿಕ್ಕೆ ಅನೇಕ ದಾರಿಗಳು ಅದರಲ್ಲಿ ಕಾಣ್ತಿದೆ. ಹಾಗಾಗಿ ಇಬ್ಬರು ತಾಯಂದಿರಿಗಳು ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಹಬ್ಬಕ್ಕ ಉತ್ಸವ ಸಮಿತಿ 25 ವರ್ಷದಿಂಚ ಅವನೇ ಎನ್ನೋದಿತ್ತೇನು ಒಂಜಿ 25 ವರ್ಷದಿಂಚ ಒಂಜಿ ಬೇಲೆಯನ್ನು ಕಂಟಿನ್ಯೂಸ್ ಆದ ಅಡೆ ತಡೆ ಇತ್ತಿಡಲ್ಲ ಅವೆತ್ತ ವಿರುದ್ಧವಾದ ಮುನ್ನುಗ್ಗುದು ಪೋದು ಬೇಲೆ ಮಲ್ಪನ ಒಂದು ಛಾತಿಡು ಆ ಸಮಿತಿ ದಾಖಲು ಮಲ್ತೊಂದುಲ್ಲೇರು. ನಿಜವಾದ್ಲ ಓವೇ ಒಂಜಿ ಫಂಕ್ಷನ್ ಕಾಂಡಿಡ್ದು ಬಯ್ಯ ಮುಟ್ಟ ಆವಡು ನಾಂಡ ಏತು ಜನ ತೊಟ್ಟಿಗೆ ಏತು ಫಂಕ್ಷನ್ಲಿನ ಏತೇದು ಜನ ಲೆಪುಡಾದ ಒಂದೊಂಜಿ ಮಲ್ಲ ಒಂಜಿ ಏನಂಬೆ ನಮ್ಮ ಎದುರುಪುನ ಮಲ್ಲ ಒಂಜಿ ಪ್ರಯಾಸದ ಬೇಲೆ ಅವೇನು ಮಲ್ತಿನ ಅಕಲೆಗ್ ನಿಜವಾದ್ಲ ಮನ್ಪೇನು ಹ್ಯಾಟ್ಸ್ ಆಫ್ ಒಡಲ್ ದಿಂಜಿ ಸೊಲ್ಮೇಲು. ಥ್ಯಾಂಕ್ ಯು. ಈ ಬೇಲೆ ನಿಕ್ಲು ನಡಪ ಒಂದುಲ್ಲಾರು ನನ್ನ 25 ವರ್ಷ 50 ವರ್ಷ ನನ್ನ ನೆಕ್ಸ್ಟ್ ಜನ್ರೇಷನ್ ದಕ್ಲು ಮಲ್ಪೋಡುಂದೇನು ಅಕ್ಲು ಪನೊಂತಿಲೆಕ್ಕ ಎಂಕ್ಲೆಗ್ ಬಚ್ಚಿದ ಪೋಂಡು ಆಂಡಲ ಮಲ್ತೊಂದುಲ್ಲ. ನನ್ನ ನೆಕ್ಸ್ಟ್ ಜನ್ರೇಷನ್ದ ಈ ಯುವಕರು ಆ ಬೇಲೆನ ಗೆತ್ತು ನೋಡು, ಆ ಬಂಗ ದಾದ ಅಂತ ತಿರಿಯೋ ನೋಡು, ಅವೇನು ಮುಂದುವರ್ಸೊಂದು ಪೋಡು ಒಂದು ಅಕಲ ಪರವಾದ ಬಹುಶಃ ಯಾನ್ನಿಕ್ಲಿನ ರಿಕ್ವೆಸ್ಟ್ ಮಲ್ತೊಂದುಲ್ಲೆ. 2ನೇದಾದ ಹಬ್ಬಕ್ಕ ಪೋರ್ಚುಗೀಸರನ್ನ ವಿರುದ್ಧ ಕಾದಾಡಿದ ದಿಟ್ಟ ಮಹಿಳೆ ಮಾತಿರೆಲ್ಲ ಗೊತ್ತುಂಡು. ಆಂಡ ಒಂಜಿ ಯಾನ್ ಎಲ್ಲಿ ಒಪ್ಪುನಾಗ ಬಹುಶಃ ಎನ್ನ ಏಜ್ ಗ್ರೂಪ್ ತಕ್ಲು ಓದಿನ ಒಂಜಿ ಕತೆ ಉಂಡು. ರಾತ್ರಿ ಓಡೋಡು ಪೋಂದುತ್ತಿನ ಪುರ್ತುಡು ಮಾತ ಗುಸು ಪಿಸು ಪಾತಿರೊಂದುಲ್ಲೇರು ಜವಣೇರು ಆತ ಪುರ್ತನಾಗ ಏರ ಒಂಜಿ ಸೂಟೆ ಪೊತ್ತಾನಾಗ ಎದುರು ಕುತ್ತಿನ ಒಂಜಿ ವ್ಯಕ್ತಿನ ಕೈತ ರಡ್ಡು ಕಾಜಿ ಮಿನ್ಕುಂಡು ಅವೇನು ತೂನಗ ಗೊತ್ತಾಯನಿ ಸೈನಿಕರು ಈ ಹಬ್ಬಕ್ಕ ಎಂಕ್ಲನ ಒಟ್ಟಿಗೆ ಈ ಓಡಾಡು ಉಲ್ಲೇರು ಒಂದು ಆ ಒಂಜಿ ಎಲ್ಲಿಯ ಇಮ್ಯಾಜಿನೇಷನ್ ಎಂಚಿನ ರೋಮಾಂಚ. ನಾವು ಸೈನಿಕರಿಗೆ ಎಂಕಲ್ನ ರಾಣಿ ಎಂಕಲೊಟ್ಟಿಗೆ ಉಂತುದು ರಾತ್ರಿದ ಆ ಕಡು ಕತ್ತಳ್ಡು ಪೋರ್ಚುಗೀಸರೊಟ್ಟಿಗೆ ಪೆಟ್ಟು ಮಂಪೆರೆ ಸೂಟೆ ಪತ್ತೊಂದು ಬೈದೇರು ಅನ್ಪಿನ
ಹೆಂಚಿನ ಒಂಜಿ ರೋಮಾಂಚನದ ಸಂಗತಿ ಅವು ಯಾಪ ನಡತಂಡು ಮಂಡ ಪೋರ್ಚುಗೀಸರ್ನ ಕಮಾಂಡರ್ ಅಬ್ಬಕ್ಕನ ಉಳ್ಳಾಲಗ ಪೊಗ್ಗುದು ಅರಮನೆಗೆ ಪೊಗ್ಗುವೇರು ಅಬ್ಬಕ್ಕ ತಪ್ಪಾಯಿನರೆಗೆ ರಕ್ಷಣೆ ಕೊರ್ಪಿನಿ ಉಳ್ಳಾಲದ ಮಸೀದಿ ಇಡೀ ಮಸೀದಿ ಹಿಡಿದು ಕಾಂಡಿಡ್ದು ಬಯ್ಯ ಮುಟ್ಟ ಕಾತಿನ ಹಬ್ಬಕ್ಕ 200 ಜನ ಮುಸ್ಲಿಂ ಸಮುದಾಯದ ಜೋಕುಲಿನ ಬ್ಯಾರಿ ಸಮುದಾಯದ ಜೋಕುಲಿನ ಪತ್ತೊಂದು ಆನಿ ರಾತ್ರಿನೇ ವಾಪಸ್ ಪೋರ್ಚುಗೀಸರ್ನ ಮಿತ್ತು ಅಟ್ಯಾಕ್ ಮನ್ಪುವೇರು ಕಮಾಂಡರ್ನ ಕೆರ್ಪೇರು ಅಕಲ್ನ ಎಲ್ಪ ಜನ ಸೆರೆಯಾಳಿನ ಪತ್ತೊಂದು ವಾಪಸ್ ಬರ್ಪೇರು ಪೋರ್ಚುಗೀಸರು ಪೋಡದು ಪೋಡ್ ಆಪುಂಡೆ ಆಂಡಲ ಹಬ್ಬಕ್ಕನ ಆ ಟೈಮ್ದ ಅರೆಗ್ ನಮ್ಮ ಇತ್ತೆ ಪಾತಿರುವ ಹಬ್ಬಕ್ಕ ವೀರರಾಣಿ ಅರೆಗ್ ಆ ವೀರತ್ವ ಕೊರ್ತಿನ ಕುಲೇರು ಈ ಉಳ್ಳಾಲದ ಮೊಗವೀರ ಸಮುದಾಯದ ಬ್ಯಾರಿ ಸಮುದಾಯದ ಸೈನಿಕರು ಅಕಲೆಗೊಂಚಿ ಮಲ್ಲ ಚಪ್ಪಾಳೆ ಇನಿಕ್ಲ ಮನ್ಪೆ ಆ ಸಮುದಾಯ ಈ ಜಾಗೇಡು ನಿಕ್ಕುಲು ಬೆಳೆಯೊಂದುಲ್ಲರು ಬದುಕೊಂದುಲ್ಲರು ಬಾಳೊಂದುಲ್ಲರು ಆ ಒಂಜಿ ಸರ್ವ ಧರ್ಮ ಸಮನ್ವಯದ ಆ ಈ ಜಾಗೇನು ನನ ಪೊರ್ಲುಡು ಕೊನೊಂದು ಪೋಡು ಹಬ್ಬಕ್ಕನ ಪುದರ್ ಖಾಲಿ ಹಬ್ಬಕ್ಕನ ಪುದರಾದ ಮಾತ್ರ ಆಯ್ತು ತೊಟ್ಟಿಗೆ ಆ ಟೈಮ್ಡ್ ಬೆಂತಿನ ನಿಕ್ಲ್ನ ಪೂರ್ವಜರು ಎಂಚಿನ ಸ್ಯಾಕ್ರಿಫೈಸ್ ಮಲ್ದೇರು ಅನ್ಪಿನೇನು ನೆನೆಪುದಿ ಇದು ನಮ್ಮ ಹಬ್ಬಕ್ಕನ ಎನ್ನೋಡು ಎನ್ನ ಪುದರ್ದು ಉಷಾ ಉಳ್ಳಾಲ್ ಬಂದಿತ್ತು ಉಳ್ಳಾಲ ಏರ್ಲಕ್ಕೆ ಏನಾಗ ಉಷಾ ಉಳ್ಳಾಲನ ಅದು ತುಂಬ ಕಮ್ಯುನಲ್ ವೈಲೆನ್ಸ್ ಇರುವ ಜಾಗ ಅಲ್ವಾ ಮ್ಯಾಮ್ ಇಂಚಿನ ಪಾತಿನ 2-3 ಸಲ ಕೇಂದಿಬೇಕು ಹೆಂಗೆ ಪೋಡಿಗೆ ಅಂಡ್ ಉಷಾ ಉಳ್ಳಾಲ್ ಒಂಜಿ ಕಮ್ಯುನಲ್ ವೈಲೆನ್ಸ್ ಆಪಿನ ಜಾಗ ಬಂದು ಇಡೀ ಕರ್ನಾಟಕದ ಪನ್ಪೇರು ಬಂದಾಡ ಯಾನ ಪುದರ್ ದೀವೊಂಡ್ರೆ ಬಲ್ಲಿ ಬಂದೆನ್ಯೆ ಎನ್ನ ಪಪ್ಪನ ಪುದರ್ಗೆ ತೊಂಡೆ ಉಷಾ ಭಂಡಾರಿಯಾಯೆ ಅಂಡ ಇನಿಕಲ ಒಂಜಿ ಆಸೆ ಉಂಡು ಉಳ್ಳಾಲ ಕೋಮುಗಲಬೆದ ಜಾಗೆ ಅತ್ತು ಕತೆ ಕಾವ್ಯ ಸಂಸ್ಕೃತಿ ಕಲೆ ನೇತ ಒಂಜಿ ಜಾಗೆ ಅದು ಮಾತಾ ಉಳ್ಳಾಲದ ಕುಲ ಉಳ್ಳಾಲ ಪನ್ನಗ ಒಂಜಿ ಕಲಿತ ಜಾಗೆ ಅನ್ನಗ ಯಾಂ ಪನ್ಪೆ ಎನ್ನ ಪುದರ್ನ ಉಷಾ ಉಳ್ಳಾಲ್ ಮಲ್ಪೆ ಉಷಾ ಬುಂಡಾರಿನ ಅಗತ್ಯ ಇಜ್ಜೆಂಕ್ ಆಂಡ ಉಷಾ ಉಳ್ಳಾಲ್ ನಿಕ್ಲಿದ್ರು ಉಂತ್ವಾಲ್ ಖಂಡಿತ ಇನಿ ಎನ್ನಮ್ಮ ಎದುರುಡು 2 ಅಮ್ಮನಕಲು ಅಕಲ್ನ ಧೈರ್ಯ ಸ್ಥೈರ್ಯ ಶೌರ್ಯಗ ಪ್ರತೀಕವಾದ 2 ಜನ ಅಮ್ಮನಕಲು ಆ ಹಬ್ಬಕ್ಕ ಪ್ರಶಸ್ತಿಗೆ ತೊಂದಿರು ಅಕಲಿಗೆನ್ನ ಅಭಿನಂದನೆ ಬೊಕ್ಕ ಈ ಜಾಗೆಗೆ ನನ್ನ ಲೆಪ್ಪಾಯಿನ ದಿನಕರ್ ಉಳ್ಳಾಲ್ ಬಾರಿ ಬಂಗವೈದಿರನ್ ಲೆಪಡಾಯರೆ ಅರೆಗೊಂಜಿ ಮಲ್ಲ ಥ್ಯಾಂಕ್ಸ್ ಹಬ್ಬಕ್ಕ ಉತ್ಸವ ಸಮಿತಿದ ವಾತ ಸಂಚಾಲಕ ಸಮಿತಿದ ಕಲೆಗೆ ಐತು ಬೆಂತಿನ ಪ್ರತಿ ಒರಿಯಾಗಲ ಎನ್ನ ಉಡಲ್ ದಿಂಜಿಸೋಲ್ ಮೇಲೆ ಈ ಬೇಲೆ ಇಂಚೆ ನಡ್ತೊಂದು ಪಡು ದುಂಬಗ ಯಾಪ ಎನ್ನ ಅಗತ್ಯ ಇತ್ತನಲ್ಲ ಯಾಂ ಬರ್ಪೆ ಥ್ಯಾಂಕ್ ಯು ಸೋ ಮಚ್ ಮುಲ್ಪದಾದ ಪಂಡ ಇಡೀ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಮಾತ್ರ ನಮ್ಮ ಮಾಂತೆರ್ನ ಅಧ್ಯಕ್ಷರು ದಯಾನಂದ ಕತ್ತಲ್ ಸಾರ್ ಆರೊಂಜಿ ಸಭೆಟ್ಟು ಉಳ್ಳೇರು ಪಂಡ ಐಕೊಂಜಿ ಶಕ್ತಿ ಬರ್ಪುಂಡು ಒಂಜಿ ದೇಕಿ ಬರ್ಪುಂಡು ಹೊಸ ಹೊಸ ವಿಚಾರ ಮನಸ್ಸಿನ ಉತ್ಪತ್ತಿ ಆಪುಂಡು ಅಂಚನೆ ನಮ್ಮ ಉಷಾ ಅಕ್ಕ ಬಂಡೇರು ಉಷಾ ಭಂಡಾರಿ ಹಿಡಿದು ಉಷಾ ಉಳ್ಳಾಲ್ ಇತ್ತಂದ್ರೆ ಯಾನ ಪಿರ ಉಷಾ ಉಳ್ಳಾಲ್ ಅತನಿಗ್ಲೊಟ್ಟಿಗೂ ಏಪಲ್ ಎತ್ತನ್ಲ ಯಾನ ಬರ್ಪೆ ಬಂದ್ಬಿಡ ಇಂದು ಬನ್ನಗದ ಅನಾಪುಣ ಮಂಡ ನಮ್ಮ ಮನಸ್ಸಿಗೆ ಭಾಳ ಒಂಜಿ ತರ್ಮೆನೆ ಕೊರ್ಪುಂಡು ಖುಷಿ ಆಪುಂಡು ಅಂಚ ಯಾನ್ಲ ಮಾಂತೆರ್ಲ ಬಣ್ಪೇರು ತೌಳವ ಕುಲಪತಿ ಜನಸಾಮಾನ್ಯರನ್ನ ಕುಲಪತಿ ಇಂದು ಮಾಂತ ಅಗತ್ಯ ಅತ್ತು ಯಾನ್ ನಿಖಿಲ್ನ ಕುಲಪತಿ ಹಿಡ್ದು ದುಂಬು ಯಾನ್ಲೊಂಜಿ ತುಳುನಾಡ್ತಾಯಿ ತುಳುನಾಡು ಪಣ್ಣಗ ಒಂಜಿ ಪೆರ್ಮೆದ ನಾಡು ದಾಯಿ ಪಂಡ ಸರ್ವಧರ್ಮ ಸಮನ್ವಯದ ನಾಡೊಂದು ಇದಕ್ಕೆ ಕಾರಣ 1547 ನಮ್ಮ ವೀರರಾಣಿ ಹಬ್ಬಕ್ಕ ಉಷಾಕ್ಕ ಬಾರಿ ಪೊರ್ಲು ಪಂಡೇರು ಆ ರಾತ್ರೆ ಹಡಗಡು ಆ ಸೈನಿಕರು ಆ ದೋಣಿಡು ತೂಟೆದ ನಲ್ಟು ಸೂಟೆ ಪೊತ್ತೊಂದು ಪೋಯಿನಾಗ ಮಿನುಕ್ಕೊಂಡು ಕಾಜಿ ಮಿನುಕ್ಕೊಂಡು ಒಂದು ಏರ್ನ ಪಂಡ ನಮ್ಮ ವೀರರಾಣಿ ಹಬ್ಬಕ್ಕನ ಪಣ್ಣಗ ಎಂಚಾವು ಮೈ ರೋಮಾಂಚನಗೊಂಡಿತು ಬಣಪ ನಮ್ಮ ಕನ್ನಡಡು ಅಂಚಾಪುಣ ಮಾತ್ರತ್ ನಮ್ಮ ನಮನೆ ಮರಪ್ಪುವ ಐಡ್ದು ಬುಕ್ಕ ಈ ಮಣ್ಣದ ವಾಸನೆ ಲಕ್ಕ ತೋಜುಂಡಲ್ಪ ಇನಿ ಕೂಡ ಅವು ರಾಜಕೀಯವಾದ ನಮ್ಮ ಪಣ್ಪ ಅಂಜಿನ ಉಳ್ಳಾಲ ಭಾಳ ಕಮ್ಯುನಲ್ ಒಂದು ಎಂಕಲ ಪಣ್ಪೇರು ಪೂರ ಆಂಡ ಅಂಚಿನ ದಾಲ ಇಜ್ಜಿ ಇಂದು ರಾಜಕೀಯ ಪ್ರೇರಿತ ಒಂಜಿ ಸ್ಟೇಟ್ಮೆಂಟ್ ನಾವು ಪಣೊಳ್ಳಿ ಎತ್ತವಂತೆ ನಿಜವಾದ ನಮ್ಮ ಎದೆ ಮುಟ್ಟುದು ಮನಸ್ಸಿಗೆ ಮನಸ್ಸು ದೀತು ಕಣ್ಣು ದೀತು ಉಸಿರು ದೀತು ತೂಂಡ ಮೂಳು ನಾವು ಪಣ್ಲೆಕ್ಕನೆ ಈ ಉಳ್ಳಾಲ ವೀರರಾಣಿ ಹಬ್ಬಕ್ಕನ ಒಂಜಿ ಪ್ರಯತ್ನಡು ಒಂಜಿ ಪ್ರಯಾಸಡು ಒಂಜಿ ಶ್ರಮಟ್ಟು ಎಂಚಿನಾಡು ಪಂಡ
ಆ ಕಾಲದ ಮುಸಲ್ಮಾನರು, ಆ ಕಾಲದ ಮೊಗವೀರರು ಮಾಂತ ಸರ್ವಧರ್ಮದಗಳ ಸೇರಿದು ನಮ್ಮ ಒಂಜಪ್ಪೆ ಜೋಕುಳು ನಮ್ಮ ಸೊ ಈ ತುಳುನಾಡದ ಮಣ್ಣದ ಜೋಕುಳು ಬಣ್ಣ ಒಂಜಿ ಅಭಿಮಾನ, ಪ್ರೀತಿ, ವಿಶ್ವಾಸ ನೆನ್ನು ಮೇರೆಯವರ ಈ ಉಳ್ಳಾಲ ಸಾಕ್ಷಿಯಾಂಡು ಐ ನಮ್ಮ ಇನಿ ಮರಪ್ಪಿಲ ಕೈಜಿ ಮರಪ್ಪರ ಸಾಧ್ಯ ಇಜ್ಜಿ ಮರಪ್ಪರನೋ ಪ್ರಯತ್ನ ಮಲ್ಪುಣಂಗ ಪೂರ ನೆನಪಾಪುಂಡು ಇಂದು ಎನ್ನ ಊರು ಎನ್ನ ತುಳುನಾಡು ಅಂಚಿನ ಎಂಕು ಮುಲ್ಪ ಖುಷಿಯಾಪುಣ ಎಂಜಿನ ಬಂಡ ದಿನಕರ ಉಳ್ಳಾಲ್ನ ಒಂಜಿ ಪ್ರಯತ್ನ ಬಂಡ ಎಂಚಿನ ಪ್ರಯತ್ನ ಬಂಡ ಒಂಜಿ ಇಟರ್ನಲ್ ಎಫರ್ಟ್ ಇಂಗ್ಲೀಷ್ ಬಣ್ಪ ಈ ಭೂಮಿದ ಹತ್ತು ಒಂದು ಸ್ವರ್ಗ ಪ್ರಯತ್ನ ಇಪ್ಪುಂದು ಭಗೀರಥ ಪ್ರಯತ್ನ ಮಣಪ ನಮ್ಮ ಅಂಚ ಒಂದು ರಜತ ಮಹೋತ್ಸವ ಇನಿ ಆಂಡ್ ಒಂದು ಒಂಜಿ ದಿನಕ್ಕೂ నేను ಉಂತಾಯರು ಒಂದು ಇತ್ತೆ ನಮ್ಮ ಮುಗಿತಲದ ಮದಿಪು ಕೊರ್ಪ ಒಂಜಿ ಸಮಾರೋಪ ಇಂಚೆಪ್ಪನಾಗ ಈ ಸಂದರ್ಭದ ಮಣ್ಣಾಗ ಆರು ಪಣ್ಪೇರು 25 ಉತ್ಸವಲ ನಮ್ಮ ಮಲ್ತ 1997 ಮಲ್ತೊಂದು ಬತ್ತ ಮಣ್ಣು ಅಲ್ಪಡ್ದು ಇತ್ತೆಲ್ಲ ನೆನಪುಂಡಾರೆಗೆ ವಾವ ಉತ್ಸವಡು ಏರೇರು ಮಲ್ಲ ಬಿನೇರಾದಿತ್ಯರು ಏರೇರಿಗೆ ಪ್ರಶಸ್ತಿ ಪುರಸ್ಕಾರ ಕೊರ್ತುಂಡು ನಮ್ಮ ಪಂಡದು ಇನಿ ಭಾರಿ ಹೆಂಗೆ ಖುಷಿಯಾಪಣ ಹೆಂಚಿನ ಪಂಡನಿ ರಜತ ಮಹೋತ್ಸವ ಆಯ್ನಾಗ ರಡ್ಡ ಅಪ್ಪೆನಕ್ಲೆ ಕೊರಿಯರು ಅಕ್ಕಳು ಪೂರ ಅಂದಿರ್ದು ದುಂಬುದಕ್ಲೇನು ಪುದರ್ ಪಂಡರಿಗೆ ಇಂಚಿನಕ್ಲೆ ಕೊರಲೆ ಅಂಚಿನಕ್ಲೆ ಕೊರಲೆ ಅಕ್ಕಳು ಖಂಡಿತ ಈ ಪ್ರಶಸ್ತಿ ಪುರಸ್ಕಾರ ಎನ್ನದಿತ್ತಿಜರು ಐನ್ ನಾಡೊಂದು ಪೋಯ್ನಾಗ್ಲ ಹತ್ತನೇ ಹತ್ತು ಅವು ಬಂದಾಗ ಅಕ್ಳಿಗೆ ಆಶ್ಚರ್ಯ ಅಂಡಿಗೆ ಓ ಎಂಕ್ಲ ಬತ್ತುಂಡ ಅಂದು ಬರಡೊಂದು ಅಕ್ಕಳು ಅಪೇಕ್ಷೆ ಮಲ್ತನಾಗ್ಲ ಹತ್ತು ಹೆಂಗೆ ಗೊತ್ತುಂಡು ಶ್ರೀಮತಿ ಚಂದ್ರಕಲಾ ನಂದಾವರ್ ಆರ್ನ ಅಪ್ಪೆ ಮನಸ್ಸು ಎಂಚ ಅಂದು ಅಂಚನೆ ಶ್ರೀಮತಿ ಕೆ ರೋಹಿಣಿಲ ಅವೇ ರೀತಿ ಎಡಪಡಿತೇರೆ ಅಂತ ಪಣ್ಣಗ ಏನನ್ನ ಅಪ್ಪೆಲ್ಲ ಎತ್ತಲೆಕ್ಕ ಆಪಣ ನಮ್ಮ ಪಂಡ ಅಕ್ಕಳ ಮನಸ್ಸು ಅಂಚ ಹೆಂಗೆ ಕಿತ್ತೆ ಅಪ್ಪೆಜಿ ಅಪ್ಪೆ ಮಿತ್ತು ಪೋತೇರು ಆಂಡ್ ಅಕ್ಲ ಇರುವೆರಡ್ಲ ಏನು ಅಪ್ಪೆನು ಎನ್ನೊಂದು ದಾಯಿ ಪಂಡ ಸಾಹಿತ್ಯ ಕ್ಷೇತ್ರಡು ಏರೆಗ್ಲ ಒಂಜಿ ಇನ್ನು ಮಲ್ಪಂದೆ ಡಂಗುರ ಬಾರಿಸಂತೆ ಅಕ್ಲನಾತಕ್ಕೆ ಅಕ್ಲೆ ಮನಸ್ಸು ಖುಷಿ ಕೊರ್ಪಲೆಕ್ಕ ಸೃಜನಾತ್ಮಕವಾತ್ ಅಕ್ಲ ಸಾಹಿತ್ಯ ಮಲ್ತನಕ್ಲೆ ಆ ಸಾಹಿತ್ಯಕ್ಕೂ ಏನಲ್ಪ ಕುಳ್ಳೊಂದು ಕತ್ತಲ್ ಸಾರ್ ಪಣ ಎತ್ತೇರು ಅಕ್ಲನ ಒಂಜಿ ಸಾಹಿತ್ಯ ಕೃಷಿಕ್ ನಮ್ಮ ಅಭಿಮಾನ ಏಪಲ ಉಂಡು ಐನು ಗುರುತಿಸಿ ಗೌರವಸು ಐನು ಪ್ರೋತ್ಸಾಹ ಮಲ್ತೀನಿ ಕೊರ್ತಾ ಬಂಡ ಈ ನಾಡು ಕೊರ್ಪಣ ಒಂಜಿ ಸನ್ಮಾನ ಈ ಇಡೀ ವೀರರಾಣಿ ಹಬ್ಬಕ್ಕನ್ನು ನಾವು ನೆನೆತ್ತೊಂದು ಆಳೇ ಕೊರ್ಪಣ ಸನ್ಮಾನ ಅಂಚ ರಡ್ಡು ಕಣ್ಣು ಇತ್ತು ಲೆಕ್ಕ ನಂಗೆ ಅಕ್ಲೆ ಇರುವೆರೆಲ್ಲ ಗುರುತಿಸಾತು ಕೊರ್ತೇರು ಒಂದು ಮಾಂತೆರ್ಲ ಮೆಚ್ಚಿನ ಕೆಲಸ ದಾಯಪಂಡ ಅಕ್ಲನ ಸಾಹಿತ್ಯ ಪೂರ ಎಂಚಿನ ಸಮಾಜ ಪರವಾದಿಪ್ಪುಣ ಜನಪರವಾದಿಪ್ಪುಣ ಸಾಹಿತ್ಯ 10 ಜನಕ್ಕೂ ಸ್ಫೂರ್ತಿ ಪ್ರೇರಣೆ ಕೊರ್ಪಣ ಸಾಹಿತ್ಯ ಅಂಚಿನ ಅಕ್ಲೆಗೆ ಇನಿ ಸನ್ಮಾನ ಮಲ್ತೇರು ಯಾನ್ ಲೈಟ್ ಒಂಜಿ ಭಾಗಿಯಾತೆ ಪಣ್ಪಣ ಪಣ್ಣಾಗ ಖಂಡಿತ ಎಂಕ್ಲ ಖುಷಿ ಹಾಕೊಂಡು ಅಕ್ಲೆ ಇರುವೆರೆಕ್ಲ ಮೂಳು ಸೇರಿನಕ್ಲ ಪರವಾತ್ ವೀರರಾಣಿ ಉಳ್ಳಾಲ ಹಬ್ಬಕ್ಕನ ಈ ಸಮಿತಿ ರಜತ ಮಹೋತ್ಸವ ಸಮಿತಿದ ಸರ್ವ ಸದಸ್ಯರನ ಪರವಾತ್ ಮಂಗಳೂರು ವಿಶ್ವವಿದ್ಯಾಲಯದ ಪರವಾತ್ ಆರೆಗ್ ಒಡಲ್ದಿಂಜಿನ ಸೊಲ್ಮೇಲ್ ಪಣ್ಪ ಅಂಚನೆ ಎಂಕ್ ಪಂಡೇರ ಮಾಂತಾರಲ್ಲ ಈರು ಕುಲಪತಿ ಈರೆಗ್ ರಾಣಿ ಹಬ್ಬಕ್ಕ ಅಧ್ಯಯನ ಪೀಠ ಉಂಡು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಐಟ್ ಕಾರ್ಯ ಮಲ್ತೊಂದುಳ್ಳಿರಿತ್ತೆ ಪುರ ಆರ್ ಬಂಡರೆ ಕೊಂಚ 3 ವರ್ಷ ಎನ್ನ ಸುಮಾರು ಆಶಯ ಉಂಡು ಆಸೆ ಉಂಡು ಐನ್ ಈಡೇರಿಸರ ಈರೆಂಕ್ ಶಕ್ತಿ ಕೊರಡು ಬಂಡದು ಆ ಶಕ್ತಿ ಯಾರಿಗೆ ಮಾತ್ರ ಹತ್ತು ದಯಬಣ್ಣ ನಿಖಿಲ್ನ ಶಕ್ತಿ ಎಂಕಲ್ಡ ಉಂಡು ಇತ್ತೇನೆ ದಿನಕರ ಉಳ್ಳಾಲ್ ಪಂಡೇರು ಅಕ್ಲು ಪೂರ ಸದಸ್ಯರನಕ್ಲು ಈ ಎಂಕಲ್ನ ಮಂಗಳೂರು ವಿಶ್ವವಿದ್ಯಾಲಯ ರಾಣಿ ಹಬ್ಬಕ್ಕ ಅಧ್ಯಯನ ಪೀಠದ ಒತ್ತಿಡ್ದು ಎಂಕಳ ಎಂಚಿನ ಕೆಲಸ ಮಲ್ಪಡು ಬಂಡ ಇತ್ತೆ ಪಣ್ಲೆಕ್ಕನೆ ಈ ಪಠ್ಯಕ್ರಮ ಉಂಡು ಐಟ್ ಏಪಲ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತಲ ಕೊಡುಗೆ ಇಪ್ಪುಂಡು ಇತ್ತೀಚೆಗೆ ದಯಾನಂದ ಕತ್ತಲ್ ಸಾರು ಭಾರಿ ಬೇಜಾರಾತಂಡು ಆ ಪಠ್ಯಕ್ರಮ ರಚನಾ ಸಮಿತಿ ರೀತಿನ ಭಾರಿ ಮಲ್ಲೆ ಯೋಚನೆ ಮಲ್ಪನಾಗ್ಲು ಆಂಡ ಎಳ್ಳೆ ಬುದ್ಧಿ ಇಪ್ಪುಂಡು ಆರೆಗೊಂಜಿ ಕೃತಜ್ಞತೆ ಕೊರ್ಪಣೆ ಬುಡಿಯರು ಅಥವಾ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ಪುದರ್ ನೈಟ್ ಬುಡ್ತೇರು ಮಂಡದು ಐಕಿತ್ತೆ ಒಂಜಿ ಸರ್ವಸಾಮಾನ್ಯ ಸಭೆ ಮಲ್ಪೆರತ್ತ ಅಂಚ ಆರೆಗ್ ಬಂಡೆ ಈರ್ನ ಪುರ್ಸೋತುಡೆ ನಡೆ ಬಲೆ ಯಾನ್ಲ ಈರ್ಲ ಕುಳ್ಳುತು ಪಠ್ಯಕ್ರಮ ರಚನಾ ಸಮಿತಿ ಲೆಪ್ಪುಗ ನನ್ನ ದುಂಬುಗು ಎಂಕಲ್ ವಿಶ್ವವಿದ್ಯಾಲಯದ ಪಠ್ಯಕ್ರಮ ಮಲ್ಪನಾಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಲ ಸೇರ್ಸ ಒಂದು ಅಕ್ಳ ಒಂಜಿ ಕೃತಜ್ಞತೆಲ್ಲ ಕೊರದು ಅಕ್ಳ ಒಂಜಿ ಆಶಯನ್ಲ ಇಟ್ಟು ಸೇರ್ಪಾದ ಈ ವೀರರಾಣಿ ಹಬ್ಬಕ್ಕನ ವಿಷಯದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ವಿಷಯ ಮುಟ್ಟಾವಡು ಐತ ಪ್ರಕಾರ ನಮ್ಮ ಈ ಪಠ್ಯಕ್ರಮಟು ಒಂಜಿ ಪಾಠನು
ಖಂಡಿತ ಸೇರ್ಪಾಪೆ ಪಡ್ಪುಣ ಒಂಜಿ ಪ್ರತಿಜ್ಞೆ ಏನು ಈ ಪಾತೆರ ಈ ರಜತ ಮಹೋತ್ಸವಡು ನಿಕ್ಲ ಸಮ್ಮುಕೊಡು ಕೊರೊಂದುಳ್ಳೆ ಪಣ್ಣೊಂದುಳ್ಳೆ ಎಂಕ್ ಈ ಅವಕಾಶ ಕೊಡ್ತಾರೆ ಭಾರಿ ಸಂತೋಷ ಅಂಡ್ ಇಂದು ಎನ್ನ ಪೂರ್ವಜನ್ಮದ ಪುಣ್ಯ ಈಗ ಒಂಜಿ ಸೌಭಾಗ್ಯ ಪಣ್ಣದು ಎನ್ನೊಂದು ಎನ್ನ ಪಾತೆರಗು ಎರ್ ಚುಕ್ಕೆ ದೀಪೆ ಮಾಂತೆರೆಗ್ಲ ಎಡ್ಡೆ ಆವಡು ಪಣ್ಣದು ಎನ್ನ ಒಡಲದಿಂದ ಸೊಲ್ಮೆಯನ್ನು ಪಣ್ಣೊಂದು ಎನ್ನ ಪಾತೆರ ಮುಗಿಪೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದುಳೆ ಮುಗಿತಲದ ಅಕ್ಕೇರಿದ ಲೇಸ್ ಇಲ್ಲಗ ಬತ್ತಿ ಬಿನ್ನಿರಂಗ್ ಗುರ್ಕಾರ್ಲ ಸುಧಾರ್ತದ ಕೊರಡಿಗೆ ಬತ್ತಿಂಚಿನಪ್ಪಗ ಬೆಲ್ಲ ನೀರು ಕೊರಂದಾಂಡ ಗುರ್ಕಾರ್ಲೆಗ್ ಮದ್ದರ್ಮೆಡ್ ತಂಡ ಮಿತ್ತ ಚಾವಡಿಡು ಕುಲ್ದು ದಾದ ಮಾತ ಪಾತೆರ್ದರು ಐನು ಮಾತ ಒಟ್ಟು ಸೇರ್ಸಾದ ಪಾತೆರ್ನ ಒಂಜಿ ಚಾಕಚಕ್ಯತೆ ಬೋಡು ಐನು ದುಂಬತ್ತ ಕೊನಪ್ಪನಂಚಿನ ಗುರ್ಕಾರ್ಮೆ ಬೋಡು ಈ ಲೇಸ್ ಕರಿಬೊಕ್ಕ ಒಂಜಾತ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ಅಂಡ ಎನ್ನ ಮನಸ್ಸು ಪನ್ಪುಂಡು ತುಳುವ ಬೊಳ್ಳಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಒಂಜಿ ಹೊಸ ದೇಕಿ ಕೊರ್ನ ಗುರ್ಕಾರ್ಲು ಏರೆಂದು ಪಣ್ಣಂದಾಂಡ ಅವು ತುಳುವಪ್ಪೆನ ಮೋಕೆದ ಮಗೆ ದೈನಂಜಿ ಕತ್ತಲ್ ಸರ್ ನಮ್ಮ ಟಿವಿಡ್ ದೈವದ ನಡೆಯಪ್ಪು ಸಂಸ್ಕಾರ ಭಾರತಿದ ಜಿಲ್ಲಾ ಪ್ರಚಾರಕ್ಕೆರದಾದ ಕೋಡೆನೆ ಅಣ್ಣೆ ಪಾತೆರ್ ನಗ ಪನೊಂದಿತ್ತೇರು ಉಡುಪಿದ ಪರ್ಯಾಯಡ್ ಅಣ್ಣಮಲೆಯರ್ನ ಒಟ್ಟುಗು ಸೇರೊಂದು ಆರು ಭಾರತದ ಸಂಸ್ಕೃತಿದ ಬಗ್ಗೆ ಪಾತೆರಂದಾಂಡ ಆತುಮಲ್ಲದ ಒಂಜಿ ಮತ್ತರ್ಮೇಡು ಕೊಲ್ಲೊಂದು ತುಳುನಾಡ ಸಂಸ್ಕೃತಿದ ಪೊಲಬನು ಕೊರ್ನಂಚಿನ ಪೆರ್ಮೆದ ಒಂಜಿ ಹೆಗ್ಗಳಿಕೆ ದೈನಂದ್ ಕತ್ತಲ್ ಸರ್ನ ಇಡೀ ಒಂಜಿ ಉತ್ಸವ ಇತ್ತು ಪೊರ್ಲುಡು ನಡಪೊಡೊಂದಾಂಡ ನಿತ್ಯ ನಿರಂತರ ಮಾತೆರೆಲ್ಲ ಎಂಕಲ ಸಮಿತಿನ ಒಟ್ಟು ಸೇರ್ಸ ಒಂದು ಕಾಲ ಕಾಲಗೂ ಸಲಹೆ ಸೂಚನೆದೊಟ್ಟುಗು ಕಾಂಡೆಡ್ದು ಇತ್ತೆ ಮುಟ್ಟ ಒಂಜಿಲ ಒಂಜಿ ಚ್ಯುತಿ ಬರಂದಿಲಕ್ಕನೆ ಕಪ್ಪು ಚುಕ್ಕೆ ಬರಂದಿಲಕ್ಕನೆ ನಡಪಾದ ಕೊರ್ತಿನಂಚಿನ ಎಂಕ್ಲೆನ ತುಳು ಅಪ್ಪೆನ ಮೋಕೆದ ಮಗೆ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಈ ಸಭೆತ ಗುರ್ಕಾರ್ಮೆದ ಮದಿಪ್ಪುದ ಒಂಜಿ ನೆಲೆಟ್ಟು ನಮ್ಮೆದುರುಡು ದೈನಂಜಿ ಕತ್ತಲ್ ಸರ್. ಮುಡಯಿಗಟ್ಟ ಸೀಮೆಗಡಿಟ ಪುಲ್ಯ ಆಪಿನ ಪಡ್ಡಾಯಿ ಕಡಲ ಗಡಿತ ಶೋಭೆ ಪೊರ್ತು ಕಂತುನ ಕನ್ನಡ ಕೊಂಕಾಣಿ ಮರಾಠಿ ಮಲಯಾಳಿ ಬಾಲಿಲೆಗಲ ಉನುಪು ಪೊದೆಪು ಕೊರ್ದು ತಾಂಕಿ ಪುಣ್ಯ ಸಾಧ್ವಿ ನಮ್ಮ ತುಳುವಪ್ಪೆಗೆ ನಮ್ಮ ನೀಟಪ್ಪ ಅಡ್ಡಬುರುಗ ಅಂಚಿತ್ತಿನ ತುಳುವಪ್ಪೆನ ಮಟ್ಟೆಳ್ಡು ಪೊಣ್ಣು ಪಂಡ ಲೋಕದ ಕಣ್ಣು ಪೊಣ್ಣೊಡ್ತಿ ಕಲ್ತಲಂದಂಡ ಲೋಕ ಕಲ್ತನಲ್ಕ ಪೊಣ್ಣನ ನಿರೆಲು ಅವು ಮುತ್ತುದ ಪರೆಯಲಿಂದ ಪಣಪನಲ್ಕ ತುಳುವ ನೆಲಟ್ಟು ಮಲ್ಲ ಭಾಷೆಡು ಪಣಪನಂಚಿತ್ತನ ಶ್ಲೋಕದಲ್ಕ ನಗ್ರಹಂ ಗ್ರಹಮಿತ್ಯಾಹು ಗ್ರಹಿಣಿ ಗ್ರಹಮುಚ್ಯತೆ ಗ್ರಹಂತೂ ಗ್ರಹಿಣೀ ಹೀನಂ ಅರಣ್ಯ ಸದೃಶಂ ಭವೇತ್. ಒಂಜಿ ಇಲ್ಲದುಳೈ ಆ ಇಲ್ಲಂದ ಆವಡುಂದಂಡ ಅವಳು ಗ್ರಹಿಣಿ ಪೊಡು ಇಜ್ಜಿಂಡ ಅವು ಇಲ್ಲತ್ತವು ಕೊಟ್ಟ್ಯ ಒಂಜಿ ಪೊಣ್ಣು ದಾಂತಿನ ಅತ್ತಂಡ ಗ್ರಹಿಣಿ ದಾಂತಿನ ಅಂಚೆತ್ತನ ಇಲ್ಲು ಅವು ಕಾಡುಗೆ ಸಮಾನ ಅಂಚಂದು ಈ ಮೂಲು ಗ್ರಹ ಪಂಡ ಒವೆನದೆತ ನೋಡು ಗ್ರಹ ಪಂಡ ಒವೆನದೆತಣೊಂದು ಕೇಂಡ ನಮ್ಮ ಕಟ್ಟಿನಂಚಿತ್ತನ ನಾಲು ಗೋಡೆದ ನಡುತ ನಮ್ಮ ಮೆಗ್ಗಿ ಪಲೆಯ ತಗೆ ತಮ್ಗಡಿ ಅಪ್ಪೆ ಬಾಲೆಲು ಪಣಪನ ಇಲ್ಲತ್ತು ಕಾಶ್ಮೀರದ್ದು ಕನ್ಯಾಕುಮಾರಿ ವರೆ ಮುಟ್ಟದ ಜಗತ್ತದ ದೇವರ ಕೋಣೆ ಪಣಪನಂಚಿತ್ತಿನ ನಮ್ಮ ಭಾರತನು ನಮ್ಮ ಇಲ್ಲಂದದೆ ತಂದಂಡ ಆ ಭಾರತದ ಗ್ರಹಿಣಿಯರಿಂದ ಕೇಂಡ ಅವು ನಮ್ಮ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಅಂಚಿತ್ತಿನ ಗ್ರಹಿಣಿ ನಕಲು ಒಟ್ಟಾದ ಮಲಪುನಂಚಿತ್ತಿನ ಅದ್ಭುತವಾಯಿನ ಗ್ರಹಿಣಿನ ನೆಂಪುಗು ಬೋಡಾದ ಮಲಪುನಂಚಿತ್ತಿನ ಒಂದು ವಿಶೇಷ ಸಭಿನೆಂಪುದ ಕಾರ್ಯಕ್ರಮ ಈ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಬರೀ ಸಂತೋಷ ಪುಣ್ಣ ನಂಗೆ ಬೊಳ್ಳಿ ಪರ್ಬದ ಐಸಿರ ಸಡಗರ ಸಂಭ್ರಮ ಹಬ್ಬಕ್ಕ ಉತ್ಸವ ಸಮಿತಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಅವೇ ಸಡಗರ ಸಂಭ್ರಮ ಅಂಚನೆ ಎದುರುಂತುದು ಗುರ್ಕರ್ಮೆದ ನುಡಿಕೊರ್ಪುನರಿಗಲ ಲೋಕ ಕೊರ್ನಂಚೆತ್ತನ ಪುದರಿ ತುಳುವ ಬೊಳ್ಳಿ ಅಬ್ಬಗ ಬೊಳ್ಳಿ 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 ಒಟ್ಟಾಣಂದಂಡ ಈ ನಿಲಟ್ಟು ಬೊಳ್ಳಿ ಮೆನ್ಕೊಡು ಈ ಸಂದರ್ಭಡು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಡಗರ ಸಂಭ್ರಮ ಈ ಸಂಭ್ರಮಾಚರಣದ ಸಂದರ್ಭಡು ಇನಿತ ದಿನ ನಮ್ಮ ಒಂಜೆ ಅರ್ಥ ಮಲ್ತನೋಡು ಈ ಮತ್ತರ್ಮೆಡು ಹಲಗಾಯಿನಂಚೆತ್ತನ ಮಾತ ಗುರುಕರ್ಮದ ಜನಕಲಿಗೆ ಸೇದಿನಂಚೆತ್ತನ ಮಾತ ಹಬ್ಬಕ್ಕಾಭಿಮಾನಿ ದೇಶಾಭಿಮಾನಿ ಇರಿ ಸಂಸ್ಕಾರ ಅಭಿಮಾನಿ ಬಂದುಳೆಗೆ ನಿಖಲ ಮೋಕೆದ ಕತ್ತಲ್ ಸರ್ ತೋಳೊಯ್ತದು ಸೊಲ್ಮೆ ಸಂದೈತ ಮಣ್ತೊಂದುಳ್ಳೆ ಒಂಜಿ ವಿಚಾರ ನಮ್ಮ ಈ ಸಂದರ್ಭಡು ದಾದ ಅರ್ಥ ಮಲ್ತನೊಡೊಂದಕ್ಕೆ ಎನ್ನಗ ಇನಿ ನಮ್ಮ ಹಬ್ಬಕ್ಕ ಉತ್ಸವ ಆಚರಣೆ ಮಲ್ತೊಂದುಳ್ಳ ನಮ್ಮ ತುಳುವ ನೆಲತ ಪಾತೆರೆ ಕತೆ ತಲ್ಕನೆ ಪೋಕ ಒಂಜಿ ಕುಟುಂಬದ ದೈವ ದೇವರಿಗೆ ತಂಬಿಲನ ಉತ್ಸವನ ಪೂಜನ ಪುನಸ್ಕಾರನ ಕೊರ್ಪುನಂಚಿತ್ತನ ಪೊರ್ತುಡು
ಪಿದಯೂರ್ ದಕ್ಕುಲು ನನೊಂಜಿ ಕಡೆ ತಕ್ಕುಲು ಬೊಕ್ಕೊಂಜಿ ಕಡೆ ತಕ್ಕಲು ಬತ್ತುಂಡ ಅವೊಂಜಿ ದಾದಾವ ಬಂಡ ಆರು ಬತ್ತೇರು ಮೇರು ಬತ್ತೇರಿಂದ ಬಂಡದಾವು ಆಂಡ ಆ ಇಲ್ಲದ ಅಪ್ಪೆಗೆ ತನ್ನ ತಂಗಡಿ ಬತ್ತು ಜಲ್ಡ, ತನ್ನ ಮಗಳು ಬತ್ತು ಜಲ್ಡ, ತನ್ನ 60 ಬತ್ತು ಜಿಂದಂಡ ಆ ಅಪ್ಪೆಗೆ ಏತು ಬೇನೆ ಅವು ಅತ್ತಂಡ ಅಪ್ಪೆನ ಉಚ್ಚಯನು ತನ್ನ ಜೋಕುಲು ಮಲ್ತು ಜಿಂದಂಡ ಬಾಕಿದಕ್ಕುಲು ಮಲ್ತಂದಂಡ ಅಪ್ಪೆನ ಉಡಲು ಏತು ಬೇನೆ ಬತ್ತು ಬೋವು. ಆ ಬೇನೆನು ಮಾಜವು ನಂಚಿತ್ತನ ಕೆಲಸ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಈ ಸರ್ತಿ ಮಲ್ತದಂಡ ದಿನಕರಣ್ಣ ದಾಯಂದು ಕೆಂಡ ಇನಿತ ದಿನ ಈ ಬೇನೆ ಎಂಚಿನ ಪಣಪನವು ಈ ಬೇನೆದ ನಡುಟೆ ಗುಡಿಸಲಿಡು ಪುಟದ ಬತ್ತಿನಂಚಿತ್ತನ ಕತ್ತಲ್ ಸರ್ ಪರಮ ಪೂಜ್ಯ ನಿರಂಜನ ಸ್ವಾಮಿನ ನುಪ್ಪುನು ಅಂಚನ ವಿದ್ಯೆನ ಪಡೆಯನಂಚಿತ್ತನೆ ಕತ್ತಲ್ ಸರ್ ಹಂತ ಹಂತವಾದ ಬೆಳೆದ ಬತ್ತಿನೆಟ್ಟಾತ್ರ ಮೌಖಿಕ ಸಾಹಿತ್ಯನು ನನ್ನ ನಾಲೈದ ಕೊಡಿಜಿಡ್ಡೆಡ ಕಟೋನ್ನೆಟ್ಟಾತ್ರ ಒಂಜಿ ಸಂಘಟನೆದ ಕಷ್ಟದಾದ ಒಂಜಿ ಸಂಸ್ಥೆದ ಕಷ್ಟದಾದ ಒಂಜಿ ಸಾಮಾನ್ಯ ಒಂಜಿ ವ್ಯಕ್ತಿನಕ್ಕಲ ಉಳ ಇತ್ತಿನಂಚಿತ್ತಿನ ವೇದನೆದಾದ ಒಂದಿನ ಪ್ರತಿ ಒಂಜೆಲ್ಲ ಅರ್ಥ ಮಲ್ತನವೆ ಒರಿ ನಾಯಕೆ ಆವಡ್ಡ ದುಂಬು ಆಯಗೆ ಕಜವಡ್ಪೆರ್ಲ ಗೊತ್ತುಬೋಡು ವೇದಿಕೆ ತಯಾರು ಮಲ್ತ ಗೊತ್ತುಬೋಡು ಆಯೆ ಪ್ರತಿ ಒಂಜಕ್ಕಲ ತಯಾರಿತ್ತಂಡ ಮಾತ್ರ ಆಯ ಅಧ್ಯಕ್ಷ ಆಯರ ಸಾಧ್ಯ ಇಜಿಂಡ ಅಧ್ಯಕ್ಷ ಆಪಿನ ಹೊರತಾದ ದಕ್ಷತೆ ಬರ್ಪುಜಿ ಅಂಚಾದ ಇನಿತ ದಿನ ನಮ್ಮ ಪರಿಪೂರ್ಣವಾಯಿನಂಚಿತ್ತಿನ ವಿಶ್ವವಿದ್ಯಾನಿಲಯದ ಯಜಮಾನೆ ಅವು ನಮ್ಮ ಪಣಪ ನಾಗೆ ಸರ್ಪೆ ಸುಬ್ರಹ್ಮಣ್ಯ ದಾಯಕೆಂಡ ಇನಿ ಸಂಕರ್ಷಣ ಅರೆನ ಆರಾಧನೆ ಮಲ್ಪನ್ನ ಕುಲ್ನಮ ಇನಿ ಆ ಸುಬ್ರಹ್ಮಣ್ಯ ಇನಿ ಮತ್ತರ್ ಮೇಡು ಹೊಲಗಾತಿರು ಆ ಸುಬ್ರಹ್ಮಣ್ಯನ ದಯಟು ಇನಿತ ಸಮಾರಂಭ ಬಾರಿ ಅದ್ಭುತವಾದ ಸಂಪನ್ನಾದುಂಡು ಆಲೋಚನೆ ಮಲ್ಪೊಚ್ಚಿ ಆರ್ನ ಪುದರ್ ಸುಬ್ರಹ್ಮಣ್ಯ ಎಡಪಡಿತ್ತಾಯ ದಾಯಕೆಂಡ ಆರ್ನ ಹಿರಿಯ ಹಕ್ಕಲು ಕುಕ್ಕೆ ಸುಬ್ರಾಯ ದೇವರಿಗೆ ಪೂಜನೆ ಮಲ್ತನಕಲು ಆರಾಧನೆ ಮಲ್ತನಕಲು ಆಂಡ ಒಂಜಿ ಚೂರು ಅರಿಡ ಅಧಭೇದ ದಾಂತಿನಂಚಿತ್ತಿನ ಮುಗ್ಧ ಹೃದಯ ಕೆಂಡ ಐಕಬೋಡಾದೆ ಅರಿನಿ ಪಂತಿನಿ ತುಳುನಾಡದಕಲು ಆರ ತುಳುನಾಡದ ಕುಳಪತಿ ಅಂಚಾನಿಡ್ದವರ ಅಂಚಿತ್ತಿನ ಪುಣ್ಯಾತ್ಮೆ ನಂಗೆ ಬಾರಿ ವಿಶೇಷವಾದ ಮದಿಪು ಕೊರ್ನಗ ಬಾರಿ ಪೊರ್ಲುಡು ಪಂಡೇರಿ ಅಕಾಡೆಮಿಗೆ ಆಯಿನಂಚಿತ್ತನ ಬೇನೆ ಅರಿಗೆ ಮನವರಿಕೆ ಆತಂಡಿ ಒಂಜಿ ಸಂಸ್ಥೆ ಇನಿ ಪುಟ್ಟುಬಾಡುಂದಂಡ ತುಳು ತೃತೀಯ ಐಚ್ಛಿಕ ಭಾಷೆ ಆದ ಆವಡುಂದಂಡ ಅತ್ತಂಡ ತುಳು ಎಮ್ಮೆವರೆ ಬಟ್ಟ ಬರಡುಂದಂಡ ಆಯ್ಕ ಮೂಲ ಹೋರಾಟ ಅಕಾಡೆಮಿದವು ಅಕಾಡೆಮಿದು ಅವು ನಡತದ ಬೊಕ್ಕ ಅನುಷ್ಠಾನಕ್ಕೆ ಬತ್ತೀನಿ ಕಟ್ಟ ಕಡೆಗೆ ಅಟ್ಟ ಬಡತದ ಇವಕ ಲೆಂಚಿನ ಬರಿಕದೀನಂದಂಡ ಒಂಜತ್ತೊಂಜಿ ದಿನ ಗಂಟು ಬಾಪುನಗ ಪಿರಜಪ್ಪೆರೆ ಅವು ಲೆಂಚಿ ಬೋಡಾಪುಂಡು ಐಕ ಬೋಡಾದು ಆ ಲೆಂಚಿ ಕೂಡ ಬೋಡು ಪಣಪುನ ನೆಂಪು ಮಲ್ತದೆ ಎಂಕತ್ತೆ ಅಧ್ಯಕ್ಷ 1000 ಜನ ಬರುವೇರು ಅಂಡ ತುಳು ಅಕಾಡೆಮಿ ಪಣಪನಂಚೆತ್ತಿನ ಸರಕಾರ ಕೊಡ್ತನಂಚೆತ್ತನ ಪೀಠಮಲ್ಲ ಆ ಪೀಠಗ ಮೌಲ್ಯ ಕೊರಡು ಪಣಪನಂಚೆತ್ತಿನ ಒಂಜಿ ಹೃದಯವಂತಿಗೆದ ಪಾತೆರನ ಆ ಹೃದಯವಂತಿಗೆದ ಕುಲಪತಿಲು ಪಂಡಿರುತ್ತಲೆ ಈತ ಪಾತೆರೆ ಅವು ಎಂಕಲ ಅಕಾಡೆಮಿದ ಕಲೆಗೆ ಇರೆಗ ಕೂಡರ ಇಡೀ ಸಮಸ್ತ ತುಳುವೇರಿನ ಪರವಾದ ಇರೆಗ ಮಲ್ಲ ಸೊಲ್ಮೇಲಿನ ಸಂದೈತ ಮಣ್ತೊಂದುಳ್ಳೆ ಒಂದು ಕಾಲಿ ನೆಕ್ ಸಂಬಂಧಪಟ್ಟಿನವತ್ತು ಇನಿ ಹಬ್ಬಕ್ಕ ಅಧ್ಯಯನ ಪೀಠ ಸಮೇತ ಆವಡುಂದಂಡ ಆಯ್ತ ಮೂಲ ಪೇರು ಅವು ತುಳು ಅಕಾಡೆಮಿ ಪಣಪನವೇನ ಅರ್ಥ ಮಲ್ತೊಂಡು ಅವು ಬೇತೆ ಬೇತೆ ರೀತಿಡು ಬ್ಯಾಂಡ್ ಗೌಜಿಡು ಲೆಪ್ಪುನವತ್ತು ಆಯ್ತ ವ್ಯವಸ್ಥೆದ ಕ್ಲೇನು ಅಕುಲು ಹಬ್ಬಕ್ಕನ ಕಾರ್ಯಕ್ರಮ ನಡಪುಡುಂದಂಡ ಅಕುಲು ಎದುರು ಬತ್ತ ಕುಲ್ಲೋಡು ಈ ಕ್ರಮ ಆನಂದಂಡ ಮಾತ್ರ ಇನಿತ ದಿನ ಆ ಅಕಾಡೆಮಿ ಪುಟ್ಟುಬಾಡ್ನಂಚೆತ್ತನ ಸಂಸ್ಥೆಗೆ ನಮಕೊರ್ಪುನಂಚೆತ್ತನ ಬಿಲೆ ಅತ್ತಂಡ ಸರಕಾರ ಕೊರ್ನಂಚೆತ್ತನ ಮಾನ್ಯತೆಗೆ ನಮಕೊರ್ಪುನಂಚೆತ್ತನ ಒತ್ತು ಪಣಪನವೇನು ಒತ್ತು ಕೊರ್ದು ಪಾತೇರ್ನಂಚೆತ್ತನಾರು ಎಂಕ್ಲ ಎಡಪಡಿತಾಯರು ಬಾರಿ ಪೊರ್ಲುಡು ಈ ಮತ್ತರ್ ಮೆರ್ದು ಪಿದಡಿಯರು ಅಗತ್ಯತ್ತನ ಪಾಪ ಕೋಡೆ ಬೈದೇರು ಭಾರಿ ಪ್ರೀತಿಡು ನಮಕ್ ನಮ್ಮ ವಿಧಾನಸೌಧಡು ಯಾನ ಬನ್ನಗ ಇಂಚ ಮುರುಂಟುದು ಯಾನ ಏಪಲ್ ಉಂತನಂಚೆ ಇಂಚ ಉಂತುದಿತ್ತೆ ಭಾರಿ ಪಿರ ಬನ್ನಗ ಮಹೇಶ್ ಜೋಶಿ ಗುರುಕುಳೆ ನಮಸ್ಕಾರ ಯಾರು ನೀವು ನಾನು ತುಳು ಅಕಾಡೆಮಿ ಅಧ್ಯಕ್ಷ ಹೌದಾ ರಪಕ್ಕ ಪುಗಿಯಲು ಕೈಬಾಡಿಯರು ಏನು ರಪಕ್ಕ ಬಾಯಿಡು ಬತ್ತನೆ ಎಲ್ಲ ಎಂಕಲ್ನ ಕುಡ್ಲಾಡ ಹಬ್ಬಕ್ಕೂ ಸೊಣದಾಯೆ ದಿನಕರಣ್ಯ ಮೆಲ್ಲಕ್ಕೆ ಬಿಬಿಂಟದೇರು
ಮಹೇಶ್ ಜೋಶಿ ಬತ್ತಂಡೆಡ್ಡೆ ಅದೇ ಪಂತಿನಿ ತುಲೆ ದೇವರದ ಒಂದು ಕಾರಣಿಕ ಅಂದವಣ್ಪನೆ ಯಾನರೇನು ನಾಡೊಂದು ಪೋತಿನ ಬತ್ತು ಆ ಹಬ್ಬಕ್ಕನೆ ಎನ್ನ ಕೈ ತಡೆರನ್ನು ಗಣಪದಿನ ಪಂಡಿ ಪೆಟ್ಟಿಗೆ ಚಾಚು ಬಂತು ಜೇರು ಅಪ್ಪಗನೇನು ಬರ್ಪೆ ಅಪ್ಪಗನೆ ಡೈರಿಡ್ ಬರಪಾಯರು ಮೂಜಿ ಸರ್ತಿ ಯಾನು ಫೋನ್ ಮಲ್ತಿನತ್ತು ಆರ್ನ ಪಿಯನೇ ಎಂಕ ಫೋನ್ ಮಲ್ತದು ಏಪ ಹಬ್ಬಕ್ಕ ಉತ್ಸವ ಅಂದ ಕೇಂಡದು ಆರಿನಿ ಬತ್ತದು ಈ ಕಾರ್ಯಕ್ರಮ ಪೊರ್ಲು ಮಲ್ಪೊಡಂಡ ಒಂದು ಹಬ್ಬಕ್ಕನ ಕಾರಣಿಕ ತಂದೆ ಬಕದ ಅಲತ್ತು ಅಂದು ಯಾನ ಪಣಪೆ ಆರು ಬತ್ತಿನಿ ಮಾತ್ರ ತಂದೆ ಭಾರಿ ಪೊರ್ಲುಡು ಒಂಜಿ ಸೂಕ್ಷ್ಮನು ತಿರಿಪೈರು ನಮನು ನಮ ಏಪ ತಿದ್ದನುವ ನಮ ರಮಾನಾಥ ಕೋಟೆಕಾರ್ ಬರಿತೇನೆ ಚಿತ್ತಿನ ಬಿಲ್ಲವರು ಒಕ್ಕ ಬಾಸೆಲ್ ಮಿಷನ್ ಪಣಪನ ಚಿತ್ತನ ಪುಸ್ತಕದ ಪುಟೋಕ್ಲೆ ನಮ್ಮ ಮಗತಂದಂಡ ಕಣನೀರು ಜಪ್ಪುಂಡು ಆರೊಂಜಿ ಗೋವದ ಉಗ್ಗೆಲದ ಬನ್ಸ್ದ ಕತೆ ಬಂಡಿರು ಆ ಬನ್ಸ್ ನನಲ ಮುಗಿದಿಜಿ ನಮ್ಮ ಈ ನೆಲತ ಉಗ್ಗೆಲ್ಡು ನನಲ ಉಂಡು ಅವನು ಏಪ ನಮ್ಮ ಆ ಬನ್ಸನ್ನು ದೆತ್ತದು ನಮ್ಮ ನೆಲತ ಗೋಲಿ ಬಜೆ ಏಪ ಬೈಪವನ ಆನಿವರೆ ಮುಟ್ಟೋಗಲ ನಮಕ್ ಈ ದೇಶಗೂ ಸುದೃಢವಾಗಿ ನನ್ನ ಚೆತ್ತಿನ ಸ್ಥಿತಿ ಬರಿಯರ ದೂರಪ್ಪು ಅವೇ ನಮ್ಮ ಸರಿಯಾದ ಅರ್ಥ ಮಲ್ತನೋಡು INS ಹಬ್ಬಕ್ಕ ನೌಕೆಗೆ ನೌಕಾ ನೆಲೆಟ್ಟು ಏತ ಗೌರವ ಕೊಡ್ತೇರೆ ಪಣಪುನವೆಲ್ಲ ಆರು ಪೊರ್ಲುಡು ತೆರಿಪಾದು ಕೊರಿಯರು ಗೌರವಾನ್ವಿತ ನಾಡೋಜ ಮಹೇಶ್ ಜೋಶಿಗೆ ಯಾನ ಮಲ್ಲ ಸೊಲ್ಮೇಲಿನ ಸಂದೈತ ಮಣ್ತೊಂಡ್ಬೆ ಅಂಚನೆ ಭಾರಿ ಪೊರ್ಲುಡು ಮಾನಾದಿಗೆ ಪಡೆಯಿನಂಚಿತ್ತಿನ ಎಂಗಲ್ನ ಗೌರವಾನ್ವಿತ ತುಳು ಅಕಾಡೆಮಿದ ಗುರುಕಾರ್ಯರ್ನ ಧರ್ಮಪತ್ನಿ ಅಂಚನೆ ಮಹಾನ್ ಸಾಹಿತಿ ಎಂಕ್ ಎನ್ನ ಪ್ರಪ್ರಥಮ ವಿದೇಶ ನಟ ಅಜ್ಜದೀತಿನಂಚಿತ್ತನ ಸಂದರ್ಭಡು ಎಂಕ ಅಂಚಿತ್ತಿನ ಮೇರುನೊಟ್ಟಿಗೆ ಒಂಜಿ ಎಲ್ಲೇ ಸಾಮಾನ್ಯ ವ್ಯಕ್ತಿಗೆ ಒಂಜಿ ವೇದಿಕೆ ಪಟ್ಟವನಂಚಿತ್ತಿನ ಅವಕಾಶ ತಿಕ್ಕಿದಿತ್ತಂಡು ತುಳು ಭಾಷೆ ಕೋಡೆಯೇನಿಲ್ಲ ಎಲ್ಲೇ ಪಣಪನ ನೆಟ್ಟು ಅಂಚಿತ್ತಿನ ಅಪ್ಪೆಗೆ ಇನ್ನು ಭಾರಿ ವಿಶೇಷವಾದ ಹಬ್ಬಕ್ಕ ಉತ್ಸವ ಮಾನಾದಿಗೆ ಇನಿ ನಡತಂಡೆ ಒಂಜಿ ಸಂಗತಿ ಪನ್ಪುನೆ ದಿನಕರಣ್ಣನಕಲು ಭಾರಿ ಕೊಡಿಕಾರ್ಡು ಒಂಜಿ ಆಸೆಡಿತ್ತೇರು ಎಂಗೆ ಬಾರಿ ಮುಟ್ಟ ಇತ್ತಿನಕ್ಲೇನು ಆಯ್ಕೆ ಮಾಡ್ತದಿತ್ತೇರು ಎಂಗೆ ಬಾರಿ ಮುಟ್ಟ ಇತ್ತಿನಕ್ಲ ಅಂಜಾಯರ ಬಲ್ಲಿ ದಿನಕರಣ್ಣ ಅಂಜಾಯರ ಬಲ್ಲಿ ಅವು ಅಧ್ಯಕ್ಷರನ್ನ ಸ್ವಾರ್ಥ ಅಂದಾಪುಂಡು ಇನಿ ಮುಟ್ಟ ಅಧ್ಯಕ್ಷ ಇನಿವರೆ ಮುಟ್ಟ ಸ್ವಾರ್ಥಗೂ ಮನ ಮಲ್ತಿನ ಎತ್ತು ಅಂಚಾಯನ ಹಿಡ್ದು ಅವರ ಆಯ್ಕೆ ಏರೇನು ಮಲ್ಪುನು ಅಪಗೌಲ ಅಜಪ್ಪನಗ ಎನ್ನ ನಾಲೈದ ಕೊಡಿಟ್ಟು ಸುರು ಬತ್ತಿನಂಚೆತ್ತನ ಶಬ್ದ ಚಂದ್ರಕಲಾ ನಂದಾವರ್ಣ ಚಂದ್ರಕಲಾ ನಂದವರನ್ನ ಎನ್ನ ಬಾಯಿಡ್ ಬತ್ತಿನ ಅಪ್ಪಗ ಆ ಒಂಜಿ ಶಬ್ದ ಬತ್ತಿ ಬೆಟ್ಟಿಗೆ ಇಡೀ ಸಮಿತಿ ಅವೇನು ಒಂಜೇ ಕಂಟಿಲ್ಡು ಒತ್ತೊಂದುಂಡು ಐಟೆ ಅರ್ಥ ಮಲ್ತನಡು ಚಂದ್ರಕಲಾ ನಂದಾವರನ್ನ ಒಂಜಿ ಯೋಗ್ಯತೆ ಅರ್ಹತೆದಾದ ನಿಜವಾದ್ಲ ಇನಿ ಆ ಹಬ್ಬಕ್ಕ ಪ್ರಶಸ್ತಿ ಅವು ಸಾರ್ಥಕಾಂಡು ಅಂಚಿತ್ತನ ಹಿರಿಯರ್ನ ಮದಿಪುಡು ಆರಿ ಭಾರಿ ಪೊರ್ಲುಡು ಪಂಡೇರಿ ಪೊಣ್ಣು ಅಲ್ಲ ಸ್ವಾಭಿಮಾನ ಅವು ಅಹಂಕಾರತ್ತು ಎಂದು ಪಂಪನಂಚೆತ್ತನ ಪಾತೆರೆ ಬಂದರೆ ಖಂಡಿತ ಸತ್ಯ ಅವು ಏಪಲವು ಸ್ವಾಭಿಮಾನನೇ ಅವು ಅಹಂಕಾರ ಅಂದು ದೆತೊಂಡ್ರೆ ಬಲ್ಲಿ ಆ ಸ್ವಾಭಿಮಾನ ಅವು ಎಂಚಂದೇನ ಕಾಂಡೆದ ಭಾಷೆನಡು ಪಂಡಿದಿತ್ತೆ ಅವೇನು ಕೂಡ ಚರ್ವಿತ ಚರ್ವಣ ಮಲ್ಪುಜಿ ಆತ ಮಾತ್ರ ತಂದೆ ಮಾತ ಅಪ್ಪೆಲ್ಲುಲ ಒಂಜಿ ನೆನೆಪುದಿಯೋಡು ಖಾಲಿ ಪೊಂಜನಕಲ್ನ ಸ್ವಾಭಿಮಾನ ಮಾತ್ರ ಅಹಂಕಾರ ತತ್ತು ಅಂಜನಕಲ್ನ ಸಜ್ಜನ ಅಂಜನಕಲ್ನ ಅಹಂಕಾರ ಸ್ವಾಭಿಮಾನ ಅವು ಅಹಂಕಾರ ಹತ್ತೇ ಪಂಪನವೆಲ್ಲ ನಮ್ಮ ತೆರಿಯೋನಡು ದಾಯ್ಕೆಂಡ ಪ್ರಸ್ತುತ ಸಮಾಜ ಸಮತೂ ಕೊಡು ಪೋವಡು ಇನ್ನಿತ ದಿನ ಆ ರಡ್ಡು ಕಣ್ಣುಲ ಒಂಜೇಲೆಕ ಆ ರೀತಿ ಕೆಲವೊಂದು ಸರ್ತಿ ಇಂಚಿತ್ತಿನ ಸ್ವಾಭಿಮಾನ ಅಂಜನಕಲ್ನ ಸ್ವಾಭಿಮಾನಗಳ ಧಕ್ಕೆ ಬರ್ಪುನ ಪರಿಸ್ಥಿತಿ ಉಂಡು ಈ ಸಂದರ್ಭಡು ನಮ್ಮ ಸಮತೂ ಕೊಡು ಪೋಣ ಮಾತ್ರ ಸಾಧ್ಯ ಪಣಪನವೇನು ನಮ್ಮ ತೆರಿಯೋನುಡು ಪಣಪನಂಚೆತ್ತನ ಪಾತೆರನು ಪಂಡೊಂದು ಅರಿಗಲ ಯಾನು ತರೆತಗ್ಗಾದೆ ಸೊಲ್ಮ ಸಂದೈತ ಮಣ್ತೊಂದಳೆ ಕಿಂಜೊಡು ಪರ್ಕಟ್ಟೆ ಚಡ್ಡಿ ಪಾರ್ದು ಸುಂಕದ ಗಟ್ಟಿಡು ಶಾಲೆಗೆ ಪೋನಗ ಪರೀಕ್ಷೆ ಬರಿನಗ ಎನ್ನ ಕೈಟ್ ಮುಖ್ಯ ಶಿಕ್ಷಕಿ ಬಾಡ್ನಂಚಿತ್ತಿನ ಸಹಿನ ಅಡೆಗೆ ಗೀಟು ಬಾಡಿಯೆ ಕೈತ ಗಂಟಿಗೆ ಮೆಲ್ಲ ಬತ್ತು ಬೇನೆ ಆಯಡೊಂದತ್ತು ಮೆಲ್ಲ ಟಕ್ಕ ಹಾಕದಿರು ಜೋರತ್ತು ಮೆಲ್ಲ ಟಕ್ಕ ಹಾಕಿನಂಚಿತ್ತಿನ ಅಪ್ಪೆ ಅಪ್ಪಗ ಎಲ್ಯ ಆಂಡ ಇನಿ ಆರು ಮಲ್ಲಾದು ಎನ್ನ ಎದುರು ಕುಲ್ದಿರಂಕೇತು ಸಂತೋಷ ಆಪುಂಡು ಕೇಂಡ ಎಂಗಿಲ್ನ ಸುಲೋಚನ ಕೊಡ್ತಾನಂಚಿತ್ತನ ಎನ್ನ ಶಿಕ್ಷಕಿ ಅಂಚಿತ್ತಿನ ಶಿಕ್ಷಣಕ್ಕಿನ ಪಲಿ ರೋಹಿಣಿ ಅರಗಿನೇ ಬಾರಿ ವಿಶೇಷವಾದ ಇನ್ನು ಹಬ್ಬಕ್ಕ ಪುರಸ್ಕಾರ ಮಾನಾದಿಗೆ ತಿಕ್ಕೊಂದುಂಡು ಅವಲ ಎನ್ನ ಅಧ್ಯಕ್ಷತೆದ ಸಂದರ್ಭಡು ತಿಕ್ಕೊಂದುಂಡು ಬನ್ನಗ ನೇರ್ದ ಮಿತ್ತಿ ಎಂಕಲ್ನ ಭಾಗ್ಯದಾದ ರೋಹಿಣಿ ಅಗ್ಮನ ಪುದರ್ ಪನ್ನಗಲ ಇಡೀ ನಮ್ಮ ಸಮಿತಿ ರಡ್ಡು ಸಮಿತಿಲ ಎಂಕುಲು ಒಂಜಿ ಮೋನೆದ ರಡ್ಡು ಕನ್ನದಿಲ ಭಾರಿ ಪೊರ್ಲುಡು ಒತ್ತೊಂದು ಒವೇ ರೀತಿದ ಐಟ್ಲ ಕುಡೊಂಜಿ ಸಂಗತಿ ಉಂಡು ಅವಲ ಪಂತಿನಿಯರು ತುಳುನಾಡದ ಅದ್ಭುತವಾಯಿನಂಚಿತ್ತನ ಸಾಹಿತಿ ಎಂಕಲ ಅಮೃತ ವಾಕ್ಯ ಒಂದು ಆ ರಡ್ಡು ಜನ ಆಯ್ಕೆ ಕಟ್ಟ ಕಡೆತ ಕಟ್ಟಿದು ಮೊಹರು ಒತ್ತು ದಿನ ಆರು
ಎಂಕುಲು ಏರು ಬಂಡಲ ಆವ ಬರ್ಚ ಬನ್ಪಿನಾರು ವಾ ಕಾರಣಗಳು ಅಪವಾದ ಬರ್ರೆ ಬಲ್ಯತ್ತೆ ಅಂಚಿತ್ತಿನ ರಡ್ಡು ರತ್ನೊಳಗಿನೇ ಹಬ್ಬಕ್ಕ ಪುರಸ್ಕಾರ ಕೊಡ್ತಾ ಇನಿ ಹಬ್ಬಕ್ಕ ಪುರಸ್ಕಾರದ ಮೌಲ್ಯ ಅವು ಹೆಚ್ಚಾಂಡು ಪಣದ್ಯಾನಿ ಪೊರ್ತುಡು ಪಂಡೊನ್ಬೆ ರಡ್ಡು ಜಂತಲ ಆಶೀರ್ವಾದ ನಟ್ಟೊನ್ಬೆ ಅಂಚನೆ ಬರೀ ವಿಶೇಷವಾದ ರಶೀದೇರು ಬತ್ತೇರು ಮುಲ್ತ ಪಾತಿರ್ದು ಅಗತೊಂಡೇರು ಆರು ನಿಜವಾದ್ಲ ಮುರಣಿದ ದಿನಲ ಬೈದೇರು ಇನಿತ ದಿನಲ ಬತ್ತ ನಂಗೆ ಸಹಕಾರ ಕೊಡ್ತೇರು ಅಂಚಿತ್ತನ ಪುಣ್ಯಾತ್ಮೆ ಭಾರಿ ಒಂಜಿ ಪಾತೆರ ಬಂಡೇರು ಒಂಜಿ ಪೊರ್ತುಡು ಬರ್ಪುಜೇರು ಪಂಪನ ಸ್ಥಿತಿ ಇತ್ತಂಡು ಆಂಡ ಇನೇ ಹಬ್ಬಕ್ಕ ಸಮಿತಿ ದಕ್ಕಲ್ನ ಹಿರಿಯರ್ನ ಒಂಜಿ ಒಗ್ಗಟ್ಟಿಗೆ ಪ್ರೀತಿಡು ಇನ್ನಿ ಬತ್ತದು ಆರು ಹಬ್ಬಕ್ಕನ ನಾಮಕರಣಗೂ ನಮ್ಮ ಏತು ಪಾತೆರಂಡಲ ಯಾರಂದು ಐಗೆ ರಾಜಕೀಯದ ಮರ್ಗಿಲ್ದೆ ಒತ್ತಡ ಪಾಡುಡು ಪಂಪಿನ ಪಂಡೇರು ಉಂದೇನು ನಮ್ಮ ಪೊಯ್ಯಡು ಬರೆದು ಗಾಳಿಡು ಕಟ್ಟು ನಂಚೆತ್ತನ ಸ್ಥಿತಿಯಾಯಿರಬಲ್ಲಿ ಉಂದೇನು ದುಂಬುದ ದಿನೊಕರಡ ಪತೊನುಡು ಪಣಪು ನಂಚೆತ್ತಿನ ಪಾತೆರನು ನೆನಪು ದಿಡ್ಡೊನ್ನೋಡು ಧ್ಯಾನಿ ಪೊರ್ತುಡು ಪಂಡೊಂಡ್ವೆ ಅಂಚನೆ ಭಾರಿ ವಿಶೇಷವಾದ ಉಳ್ಳಾಲಡು ಉಳ್ಳಾಲಡು ಉಳ್ಳಲ ಬಂಡ ಇತ್ತೆ ಉಷಾ ಭಂಡಾರಿ ಇಜ್ಜಿ ಉಷಾ ಉಳ್ಳಾಲಡು ಉಳ್ಳಲು ಪನ್ನೊಡು ನಂಡ ಮಾತೆರ್ಲ ಆಸೆ ಎತ್ತಂಡು ಎಂಕೊಂಜಿ ಭಾಗ್ಯದಾದಂದು ಕೆಂಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಇತಿಹಾಸೊಡೆ ಎಂಕುಲು ವಿವೇಕಾನಂದರ್ನ ತತ್ವಾದರ್ಶ ಪ್ರಕಾರ ಯುವ ಜನತೆಗೆ ಒತ್ತು ಕೊರಂದುಳ್ಳ ಒಂಜಾತು ಜೋಕುಲು ಬತ್ತದು ಏನಡ ಪಂಡೊಂಡರು ತುಳು ಚಲನಚಿತ್ರ ನಿರ್ದೇಶನದ ಒಂಜಿ ಕಾರ್ಯಾಗಾರ ಮಲ್ಪುವೆ ತುಲೆ ಅಪ್ಪಗ ಒಂಜಿ ಅಧ್ಯಕ್ಷ ಪೀಠೊಡೊಂದು ತಿರ್ತಮಿತ್ತು ತೂವಡಾಪಂಡು ಎಂಕುಲು ಒಪ್ಪಿಗೆ ಕೊರಿಯ ಅಕಲು ಭಾರಿ ಪೊರ್ಲು ನಡಪಾಯರು ಆ ಸಂದರ್ಭಡು ಅಕಲ್ನ ಅಂಚಿತ್ತಿನ ಜೋಕುಲ್ ಲೆತ್ತಿನಡೆ ಅಪ್ಪೆನ ಹೊರಟು ಬತ್ತದು ಅಕಲಿನ ತಿದ್ದು ದಿನಾರು ಉಷಾ ಭಂಡಾರಿ ಐಟೊಂಜಿ ತರಬೇತುದಾರರಾದ ಎಂಕಲ ತುಳು ಅಕಾಡೆಮಿಗೆ ಬತ್ತದು ಎನ್ನ ಚಾವಡಿಗೆ ಬತ್ತದು ಜೋಕುಲಗೆಂಚ ಬುದ್ಧಿ ಬನ್ಲೆ ಈಚ ಕೊನಡು ಬಣ್ಣದ ಪಂಡದು ತುಳು ಭಾಷೆದ ಮಿತ್ತು ಮಮಕಾರ ದೀತಿನಾರು ಅರೇನು ಬರ್ಪಂಡಾವ ಅಂದು ಆರೆ ಸೆಲೆಬ್ರಿಟಿ ನಕಲು ಬೋರ್ಡು ಬನ್ನಾಗ ಉಷಾ ಭಂಡಾರಿ ಆವಂದ ಬನ್ನಾಗ ತಿನ್ಕರ್ ನಾವು 60 ಬಾರಿ ಎಡ್ಡೆ ಆರು ಉಳ್ಳಾಲದಾರೆ ಎಂದು ಬನ್ನಾಗ ಅಪ್ಪಗ ಭಾರಿ ಸಂಕೀರ್ಣ ಪರಿಸ್ಥಿತಿ ಇಡ್ತೇರು ಅಪ್ಪಗ ಎನ್ನ ಪ್ರೀತಿದ ಅಣ್ಣೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ರಿ ಎಂಗೆ ಪರಿಪೂರ್ಣ ಒತ್ತು ಕೊರೆದು ಬರ್ಪುಲೆಕ್ಕ ಮಲ್ತಿದ್ದೇರು ವಿಜಯಕ್ಕ ಈರ್ನೊಟ್ಟಿಗೆ ಯಾನ ಉಷಕ್ಕ ಈರ್ನೊಟ್ಟಿಗೆ ವಿಜಯಣ್ಣಗಲ ಯಾನ ಮಲ್ಲ ಸೊಲ್ಮೇಲೆನು ಯಾನ ಸಂದೈತ ಮಂಟೊಂದುಳ್ಳೆ ಆರೆ ಭಾರಿ ಪೊರ್ಲುಡು ಮಾರ್ಮಿಕವಾದ ಪಂಡೇರು ಯಾನ ಕಡೆ ಪಂಡೆ ತುಲೆ ಅಧ್ಯಕ್ಷ ಆಯಿನಾಯೇ ಊರ್ದ ಅರಸು ಆಯಿನ ಎಂಚೆಪ್ಪುಡು ಕೇಂಡ ಆಯೆ ಬೇಲದಾಯನೊಟ್ಟಿಗೆ ಬೇಲದಾಯ ಆದಿಪ್ಪೊಡು ಸೈನಿಕನೊಟ್ಟಿಗೆ ಸೈನಿಕ ಆದಿಪ್ಪೊಡು ಪನ್ಪನ ಚೆತ್ತನ ಸಂದೇಶ ಆನಿದ ಹಬ್ಬಕ್ಕರ್ದು ನಂಗೆ ತಿಕ್ಕುದುಂಡು ಪನ್ಪನವೇನು ನಮ್ಮ ಅರ್ಥ ಮಲ್ತೊನಡು ಐದು ಬುಕ್ಕ ನಮ್ಮ ಮಾತೆರ್ನ ಪಾತೆರ್ನ ಬಗೆಟ್ಟು ಐತೆ ವೇದಿಕೆ ಎಡಿತೇನಕಲ್ಲ ಮಾತೆರ್ನಲ ಪಾತೆರ ನಮ್ಮ ತೆರಿಪಾಯಿನಲ್ ಕಾಂಡು ಜಯರಾಮ್ ಶೆಟ್ರೆ ಭಾರಿ ಕಾಳಜಿಡು ಬಂಡೇರು ಪ್ರತಿ ಪಾತೆರೊಡ್ಲ ಆರ್ನ ಹಬ್ಬಕ್ಕನ ಬಗ್ಗೆ ತುಡಿತ ಆರಂಭದ ಇನಿವರೆ ಮುಟ್ಟೋ ಅಕಲು ಮಲ್ತೆನಂಚಿತ್ತನ ಮಾತ ಕೂಟದ ಒಗ್ಗಟ್ಟದ ಬೆನ್ನೆ ಉದೇನು ಪೂರ ಭಾರಿ ಪನ್ನಗ ಆರು ಪಣೊಂದುಳ್ಳೇರು ಹಬ್ಬಕ್ಕನ ಉದರ ನಾಮಕರಣ ಹ್ಯಾಮಿಲ್ಟನ್ ಸರ್ಕಲ್ ಗಾವಡು ವಿಮಾನ ನಿಲ್ದಾಣ ಗಾವಡು ಖಂಡಿತ ಆವಡು ಆಂಡ ಯಾಕಡೆ ಮಹೇಶ್ ಜೋಶಿ ಬಣ್ಣಲ್ಕನೆ ಅವು ಹಬ್ಬಕ್ಕ ತುಳುನಾಡದ ಉಳೈದ ತುಳುವರಾಣಿ ಹಬ್ಬಕ್ಕ ಸುರುಕು ನಮ್ಮ ತುಳುನಾಡಿಗೆ ಬರ್ಪನಂಚೆತ್ತನ ಸ್ವಾಗತ ದ್ವಾರ ಅವು ಒಂದು ಕೆಂಡ ಒಂಜಿ ವಿಮಾನ ನಿಲ್ದಾಣ ಬೊಕ್ಕೊಂಜಿ ಬಂದರೆ ಬೊಕ್ಕೊಂಜಿ ರೈಲ್ವೆ ನಿಲ್ದಾಣ ಇಡಗೆ ತುಳುನಾಡು ಒಂದು ಪುದರ್ ಬರ್ತದೆ ಬೊಕ್ಕ ಏರ್ನ ಪುದರ್ ಓಡ್ಲದಿಲೆ ಅಡಿಕೆ ಮಂಗಳೂರಿಂದಿತ್ತಿನಡೆ ಅತ್ತಂಡ ಬೇತೆ ವಾಪುದರಿತ್ತಿನಡೆ ಅಡೆ ಸುರುಕು ತುಳುನಾಡಿಂದ ಬರಡೆ ದಾಯಕೆಂಡ ಪುಂಚದಾಂತಿನ ಮರಿಕೆ ಬಿಲೆಜ್ಜಿ ಮಂಚದಾಂತಿನ ಸತ್ಯೋಗಿ ಬಿಲೆಜ್ಜಿ ನೆನಪುದಿಲೆ ಪುಂಚದಾಂತಿನ ಮರಿಕೆ ಬಿಲೆಜ್ಜಿ ಮಂಚದಾಂತಿನ ಸತ್ಯೋಗಿ ಬಿಲೆಜ್ಜಿ ಇನಿ ಅಪ್ಪೆ ಹಬ್ಬಕ್ಕ ಆರು ಸತ್ಯಂದಂಡ ಆರ್ನ ಮಂಚ ಓ ಒಂದು ಕೆಂಡ ತುಳು ಅಂಚಿತ್ತನ ತುಳುತ ಬಗ್ಗೆ ಒಂಜಾತ ಪುದರ ದಿವೋಡು ಪಣಪಿನ ಒಂಜಿ ಮಮಕಾರ ಅಂಗಿ ತೊಡು ನಮ್ಮಡ ಇಪ್ಪಡೆ ಪಣಪನಂಚಿತ್ತನ ಭಿನ್ನಪನು ಮಾತೆರ್ನ ಪಾತೆರನು ಕ್ರೋಢೀಕರಿಸದ ಪಣಪೆ ಈತು ಪಾತೆರ್ದ ಅನಗ ಒಂಜಿ ಸಂಗತಿ ಮಾತೆರ್ನೆದುರು ತೆರಿಪವಡಾಪುಂಡಿಯಾನ ಗುರುಕರ್ಮದ ನೆಲೆಟ್ಟು ಇನಿತ ಕಾರ್ಯಕ್ರಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಬ್ಬಕ್ಕ ಉತ್ಸವ ಸಮಿತಿ ಒಟ್ಟು ಸೇರಿದ ಮಲ್ತಿನ ಕಾರ್ಯಕ್ರಮಡು ದಾದ ಪಿರೇಜನಾಂಡು ಕಾಂಡಿರ್ದ ಬಯ್ಯ ಮುಟ್ಟ ಎಂಕಲ ನರೇಂದ್ರನ ಲೆಕ್ಕ ಮಲ್ತ ಬಂಡೇರ ಅಧ್ಯಕ್ಷರೇ 422 ಜನ ಕಲಾವಿದರು ಈ ಮತ್ತರ್ಮೆಡು ಹಬ್ಬಕ್ಕನ ಪುದರ್ಡು ಐಸಿರ ಪಡೆದು ಪೋಯರು ತುಲೆ 422 ಕಲಾವಿದರು ಪೋಯರು ಸಾಹಿತಿನ ಕುಲು ಸಾಮಾನ್ಯರು
ಅತ್ತಂಡ ಉದ್ಯಮಪತಿ ನಕಲು, ಅತ್ತಂಡ ಕೂಳಿಯಾಲುಲು, ಅತ್ತಂಡ ಮಲಮಲ್ಲ ವಿದ್ವತ್ಪೂರ್ಣ ವ್ಯಕ್ತಿ ನಕಲು, ಅತ್ತಂಡ ಸಾಮಾನ್ಯ ಶಿಕ್ಷಣದಾಂತಿನಂಚೆತ್ತನ ಸಾಮಾನ್ಯರು ಮಹಾತೆರಲ ಒಟ್ಟಾದು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ ಸರ್ವಧರ್ಮೀಯರು ಒಂಜಿ ಕುಬಲಡಿಟ್ಟು ಉಂತೊಂದು ನಮ್ಮ ಒಂಜಿ ಕುಟುಂಬದಿಲ್ಲದ ಲೆಕ್ಕ ನಮ್ಮ ಅಪ್ಪೆ ಅಬ್ಬಕ್ಕನ ಸುಗಿಪುನ ಮುಖೇನ ನಮ್ಮ ಮಾತಿರ್ಲ ಭವಿತವ್ಯದ ಭವ್ಯ ಭಾರತ ಅವು ಶುದ್ಧವಾಯಿನ ಸ್ವಾಸ್ಥ್ಯವಾಯಿನಂಚೆತ್ತಿನ ರಾಷ್ಟ್ರ ಆವಡುಂದಂಡ ಈ ರೀತಿದ ಈ ಕಾರ್ಯಕ್ರಮ ಅವು ಪಾಠರೂಪ ಪಣಪನವೇನು ತೆರಿಪಾದು ಕೊರನ ವೇದಿಕೆ ಎತ್ತಂದಂಡ ಅವು ಈನಿತ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವದ ಈ ಪೊರ್ಲ ಕಂಟದ 2021ನೇ ಸಂಭ್ರಮಾಚರಣೆ ಬಂದುಳೆ ನೆನಪುದಿಲೆ ಕುಡೊಂಜಿ ಯಾನಿಕ್ಲೆಗೆ ಪನ್ಪುನಿದ ಅದಕ್ಕೆಂಡ ನಮ ಸರಿ ಆಲೋಚನೆ ಮಲ್ಪುಲೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2 ವರ್ಷ ಕೊರೋನಾ ಸಂಕಷ್ಟಡು ಅಕಾಡೆಮಿಗೆ ಅನುದಾನ ಕಮ್ಮಿ ಆತಂಡು, ಅರ್ಧಗರ್ಧ ಕಮ್ಮಿ ಆತಂಡು. ಎಂಕಲ್ನ ಅರ್ಥ ಸದಸ್ಯರು ನಮ್ಮೊಟ್ಟಿಗುಳ್ಳೇರಿ, ಎಂಕಲ ರಿಜಿಸ್ಟ್ರಾರ್ ರಾಜೇಶ್ ಅಣ್ಣು ಎಂಕಲ ಬಾರಿ ಬೆರಿತಾಂಗು ಕೊಡ್ತಾನಾರು. ಅರೆ ನಾನು ಮಸ್ತ್ ಗೌರವಡು ಸ್ಮರಿಸಾವೆ. ಅರ್ಧಗರ್ಧ ಕಮ್ಮಿತ್ತಂದಣ್ಣ ಆಲೋಚನೆ ಮಲ್ಪುಲೆ ಎಂಕಲ್ನ ಅಕಾಡೆಮಿಡ್ ಯಕ್ಷಗಾನ ಅಜಿಪ್ಪ ಯಕ್ಷಗಾನ ಮಲ್ಪಾದೆ ಎಂಕುಲು ಮಲ್ಪಾದೆ ಇಡೀ ಕೂಟ ಸೇರಿದು 400 ಜನ ಕಲಾವಿದರು ಜೋಕ್ಲೆರ್ದು ಬತ್ತಿನ ವೃತ್ತಿಪರ ಕಲಾವಿದರವರೆ ಮುಟ್ಟು 400 ಜನ ಕಲಾವಿದರು ಅಕಾಡೆಮಿಡ್ ಭಾರಿ ಪೊರ್ಲು ಪ್ರದರ್ಶನ ಕೊಡ್ತೀರ. ಅಕ್ಲೆಗೆ ಅವಕಾಶ ತಿಕ್ಕದುಂಡು, ಅಕ್ಲೆಗೆ ಸರ್ಕಾರದ ಮೌಲ್ಯಯುತವಾಯಿನ ಸರ್ಟಿಫಿಕೇಟ್ ತಿಕ್ಕದುಂಡು. ಐತೊಟ್ಟಿಗೆ ನಮ್ಮ 35 ತಾಳ ಮದ್ದಲೆ ಮಲ್ತದ ಹರಿಕತೆ 10 ದಿನದ ಹರಿಕತೆ ಮಲ್ತದ 30 ದಿನದ ಯೋಗಾಯನ 10 ದಿನದ ಯೋಗಾಯನ ಮಲ್ತದ 7 ಮಂದಾರ ರಾಮಾಯಣ ಮಲ್ತದ 7 ದಿನದ ನಾಟಕ ಬರ್ಬ ಮಲ್ತದ 7 ದಿನದ 5 ದಿನದ ಯಕ್ಷಹಾಸ್ಯ ಆಟದಾಯನ ಮಲ್ತದ ದುತ್ತೈತ ಪಂಥ ಮಲ್ತದ ಅಂಚೆನೆ ಯಕ್ಷ ಜೋಕುಲ್ನ ಜಾತ್ರೆ ಅಂದು 7 ದಿನದ ಮಲ್ತದ. ಐತೊಟ್ಟಿಗೆ ಚಲನಚಿತ್ರ ತರಬೇತು ಕಮ್ಮಟ ಎಂಗಲ್ನ ಅಕಾಡೆಮಿಡ್ ಮಲ್ತದ 10 ದಿನದ ಗೋಕಥ ದಶಾಹ ಎಂಗಲ್ನ ಅಕಾಡೆಮಿಡ್ ಮಲ್ತದ 10 ದಿನದ ಭಜನದ ಐಸಿರ ಮಲ್ತದ. ಎಲ ಕತೆನೆ ಒಂದು ಸಾಹಿತ್ಯ ಅಕಾಡೆಮಿದ ಬೇಲೆನ ಖಂಡಿತ ಅಂದು ಇನಿ ಕನ್ನಡ ಪಣಪಿನಂಚೆತ್ತನ ಭಾಷೆ ತುಳುನಾಡದ ಆನಾದಿಗೆದ ಕಲಾಯಿನಂಚೆತ್ತಿನ ಯಕ್ಷಗಾನ ಪಣಪಿನ ಶಂಕದುಳ ಇರಿದು ಬತ್ತಿ ನಡೆದ ಅವರ ಪರಿಶುದ್ಧ ಕನ್ನಡ ಅದು ಪಿದಾಯಿವೇದುಂಡು ಇಂಚಿತ್ತಿನ ರಂಗ ಕಲೆಕ್ಲೆಡು ಇಂಚಿತ್ತಿನ ಯಕ್ಷಗಾನಡು ನಿಕುಲು ಬರೆಯಿನಂಚೆತ್ತನ ಸಾಹಿತ್ಯ ಬತ್ತಂದಂಡ ಆ ಪರಿಶುದ್ಧವಾಯಿನ ತುಳುವಾದ ಪಿದಾಯಿ ಬರ್ಪುಂಡು 10 ಜನ ಕಲಾವಿದರ್ಲ ಬೇತೆ ಭಾಷೆಡು ಆ ಕಾರ್ಯಕ್ರಮ ಮಲ್ತೊಂದಿತ್ತೆ ನಕಲು ಶುದ್ಧ ತುಳುಟು ಮಲ್ಪೆರೆ ಕಾರಣ ಆತಂಡು ಒಂದು ಅಕಾಡೆಮಿ ಮಲ್ತೆನಂಚೆತ್ತಿನ ಒಂಜಿ ಮಲ್ಲ ಕಜ್ಜ ಅಂದು ಎಂಕುಲು ಎನ್ನೆನ್ಬ ಒಂಜಿ ಕಲಾವಿದೆ ಅದು ಆ ಸಂದರ್ಭ ಎಂಕುಲು ಅವಕಾಶ ಕೊಡ್ತಂದು ಜ್ಞಾನ ಪಂಡೊನ್ಬೆ ಕುಡೊಂಜಿ ನೆನಪುದಿವಡು ಇತನೇಟ ಅಬ್ಬಕ್ಕ ಉತ್ಸವ ಸಮಿತಿ ಆರಂಭಡು ಮಲ್ತಿನಲ್ಕನೆ ನಡುಟು ವ್ಯತ್ಯಾಸ ಅಂಡು ಪಂಡೇರು ಅನ್ನೆ ಒಂಜಿ ವೇಳೆ ಅಕಾಡೆಮಿದ ತರೆಬರವು ಬತ್ತಂಡ ಐತ ಮಿತ್ ಸರಕಾರದ ಲಾಂಛನ ಇಪ್ಪುಂಡು. ಅಕಾಡೆಮಿ ಸರಕಾರದ ಸಂಸ್ಥೆ ಇನಿ ಖಾಲಿ ಅಬ್ಬಕ್ಕ ಉತ್ಸವ ಸಮಿತಿ ಪುರಸ್ಕಾರ ಕೊರುಂಡ ಆ ಸಮಿತಿದ ಪುರಸ್ಕಾರ ಅಂದಾಪುಂಡು. ಇನಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸೇರಿಗೆಡಿ ಪುರಸ್ಕಾರ ಕೊರನೆಡ್ದವರ ಆ 2 ಜನಕಲ ತಿಕ್ಕಿನಂಚೆತ್ತನ ಪುರಸ್ಕಾರ ಒಂದು ರಾಜ್ಯ ಪುರಸ್ಕಾರದ ಒಂಜಿ ಮೌಲ್ಯ ತಿಕ್ಕಂಡು ಪಣಪುನವೇನು ನಮ್ಮ ಅರ್ಥ ಮಲ್ತೊಂಡು ದಾಯಂದು ಕೆಂಡ ಇನಿತ ದಿನ ಕೆಲವು ಜನ ಬಾಯಿಗೆ ಬತ್ತಿಲೆಕ್ಕ ಬಣ್ಪೇರೆ ಅಕಾಡೆಮಿದ ಸರ್ಟಿಫಿಕೇಟ್ ಐಕ ಮೌಲ್ಯ ಉಂಡಣ್ಣ. ಇನ್ನು ಜಿಲ್ಲಾಡಳಿತ ಮಲ್ಪುನಂಚೆತ್ತಿನ ಕಾರ್ಯಕ್ರಮಡು ಕೊರ್ಪನೆಕ್ಕಲ ಮೌಲ್ಯ ಉಂಡು. ಸರಕಾರದ ಲಾಂಛನಗೆ ರಾಜ ಮುದ್ರೆಗೆ ಆತ ಗೌರವ ಉಂಡು ಪಣಪುನವೇನು ಮಾತೆರ್ಲ ಅರ್ಥ ಮಲ್ತನೋಡು. ಐತ ಒಟ್ಟಿಗೆ ಇನಿತ ಅರ್ಥಪೂರ್ಣವಾಯಿನಂಚೆತ್ತನ ಕಾರ್ಯಕ್ರಮಡು ಒಂಜಿ ಪಾತೆರೆಯಾನ ಪಂಡಿಜಿಂದಂಡ ಅವು ಅಪರಾಧಂದಾಪುಂಡು ದಾಯೇ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭ ಯಾ ನಿಖಿಲ್ಡ ಮಾತೆರ್ಲ ಕೈ ಮುಗಿದ ನಟ್ಟುನು ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಪಂಚದ್ರಾವಿಡ ಭಾಷೆಡು ಒಂಜಿ ಭಾಷೆ ನಮ್ಮ ತುಳು ಸಾರತ್ತ 100 ವರ್ಷ ಇತಿಹಾಸ ನಮ್ಮ ತುಳು ಲಿಪಿಕೊಂಡು 2,500 ವರ್ಷದ ಇತಿಹಾಸ ತುಳು ಭಾಷೆಗುಂಡು ನಮಕ್ ಸ್ವತಂತ್ರವಾಯಿನ ಸಂಖ್ಯೆ ಉಂಡು ಪತ್ತೆಕ್ಕಲ ಪ್ರತ್ಯೇಕ ಸಂಖ್ಯೆ ನಮ್ಮ ತುಳು ಭಾಷೆಡುಂಡು. ತುಳುವ ನೆಲಟ 54 ಶಿಲಾಶಾಸನ ತಿಕ್ಕದುಂಡು ಅಸಂಖ್ಯ ತಾಡೆಯೋಳಲು ನಮ್ಮವಳುಂಡು. ಈತ ಪೂರ ದಾಖಲೆ ಇತ್ತದ್ಲ ನಮ್ಮ ಸಾಲೆಡು ಬಾಕಿ ಭಾಷೆ ಪಾತಿರ್ಲೆ ನಮ್ಮ ಇಲ್ಲದವಳ ಇಲ್ಲ ನಮ್ಮ ಅಪ್ಪೆ ಭಾಷೆ ಪಾತಿರಿ ಜಂದಂಡ ಅಪ್ಪೆಗೆ ನಮ್ಮ ಏತು ಬಿಲೆ ಕೊರ್ಲಕ್ಕಾಪಂಡು ನಮ್ಮ ಕಾರ್ಯಕ್ರಮಡು ಪಂಡ ನಮ್ಮ ಇಲ್ಲು ನಮ್ಮ ತುಳುನಾಡದ ಉಳಯಾಪಿನ ಕಾರ್ಯಕ್ರಮಡು 100% ನಮ್ಮ ತುಳು ಪಾತಿರ್ ಜಂದಂಡ
ಅವು ನಮ್ಮ ಅಪ್ಪೆಗೆ ಮಲ್ಪುನಂಚಿತ್ತಿನ ಒಂಜಿ ಬೇನೆ ಕೊರ್ಪುನ ಪರಿಸ್ಥಿತಿಯಿಂದ ಅನ್ನಿಕಲ ಪನ್ಪೆ ಐಕ್ಬೋಡಾದು ದುಂಬುದ ದಿನೊಕ್ಲೆಡು ನಮಕ್ ತುಳು ಭಾಷೆ ಇನಿ ತುಳೆ ಮುಲ್ತು ಬಾಕಿ ರಾಜ್ಯಗು ಪೋಲೆ ಅಕುಲು ಎಂಚಿತ್ತಿನ ಮಲ್ಲ ಕಾರ್ಯಕ್ರಮ ಅವಡು ಅಕಲ್ನ ಮಾತೃಭಾಷೆ ಬುಡ್ದು ಬೇಕೆ ಭಾಷೆಡು ಪಾತೆರುಜರು ಇನ್ನು ರಾಷ್ಟ್ರೀಯ ಭಾಷಾ ನೀತಿ ದನ್ನುವಯ ಆ ಪ್ರಾದೇಶಿಕವಾಯಿನಂಚಿತ್ತಿನ ಮಾತೃಭಾಷೆಗಾದ ಮೌಲ್ಯ ಉಂಡು ನಮ್ಮ ಏತು ಕೊರ್ಪ ಪಣಪುನವೇನು ನಮ್ಮ ಒರುವರ ಆತ್ಮಾವಲೋಕನ ಮಲ್ತಂದಂಡ ನಮ್ಮ ಅಪ್ಪೆನ ಕಣನೀರಿನ ಒಂಜಿ ಕೊಡಿ ಬಿರಲ್ಡು ಒಚ್ಚರೆ ಸಾಧ್ಯತೆ ಆಪುಂಡು ಈ ಬಿರಲು ನಿಕುಲು ಮಾತಿರಲ್ಲ ಆವಡು ದುಂಬುದ ದಿನೊಕ್ಕಲೆಡೆ ತುಳು ಭಾಷೆಡೆ ನನ್ಲಾತ ವಿಶೇಷವಾಯಿನಂಚಿತ್ತನ ಪೊಲಬುಲು ಬರಡು ಪಣಪಿನ ಪಾತೆರನು ದಿಡ್ಡೊನ್ ಬಾ ಐತೊಟ್ಟಿಗೆ ಒಂಜಿ ಕಾರ್ಣಿಕ ನೆನಪುದಿಲೆ ಉಮಿಕ್ರಾನ್ ಪಣಪುನಂಚಿತ್ತನ ಸಿಕ್ ಎಂಕಲೆ ಕಾರ್ಯಕ್ರಮ ಬಾಕಿ ಮಲ್ಪೆರೆ ಪಿದಾರ್ದಿತ್ತುಂಡು ಎಂಕಲ ಬೆಂಗಳೂರದ ಕಾರ್ಯಕ್ರಮ ಬಾಕಿ ಮಲ್ಪೆರೆ ಪಿದಾರ್ದಿತ್ತುಂಡು ಎಂಕಲ್ನ ಈ ರಡ್ಡು ಕಾರ್ಯಕ್ರಮನು ಕಾರು ವೈಪೆರೆ ಶತಾಯ ಗತಾಯ ಪ್ರಯತ್ನ ಆದಿತ್ತುಂಡು ಆಂಡ ಎಂಕಲ್ನ ಸದಸ್ಯರು ಅತ್ತಂಡ ಈ ಕೂಟದಕಲು ದಿಟ್ಟವಾದ ಉಂತ್ಯ ಎಂಚಿತ್ತನೇ ಆವಡು ಈ ರಡ್ಡು ಕಾರ್ಯಕ್ರಮನು ಪ್ರಾಣ ಪೋಂಡಲ ಬಾಕಿ ಮಲ್ಪುಜ ಪಂಡದು ದಿಟ್ಟವಾದ ಮಲ್ತಿನೆಟ್ಟು ಇನ್ನು ಕಾಂಡಿರ್ದ ಬಯ್ಯ ಮುಟ್ಟದ ಈ ಕಾರ್ಯಕ್ರಮ ಅದ್ಭುತವಾದ ಸಂಪನ್ನಾಂಡು ಒಂದು ಕಾರ್ಣಿಕ ಅಂದೆ ಅನ್ನಿಕಲ್ ನಡೆದರು ಪನ್ನರೆ ಖುಷಿ ಬಡಪೆ ಐತೊಟ್ಟಿಗೆ ಅಕೇರಿದ ಪಾತೆರದ ಅದಕ್ಕೆಂಡ ಪಿಯಾತ್ರೋದಲ್ಲವೆಲ್ಲನ ಬಗೆಟ ಬೋರ್ತಿನಾಥ ಪಾತಿರ್ಯ ಒಂಜಿ ನೆನೆಪುದಿಲೆ ಸಾರತ್ತ ಎನ್ಮನುತ್ತ 57ನೇ ಇಸವಿಡು ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂದು ಪಣಪ ಸಿಪಾಯಿ ದಂಗೆ ಅಂದು ಅತ್ತು ಸಾರತ್ತ ಎನ್ಮನುತ್ತ 37ನೇ ಇಸವಿಡು ನಮ್ಮ ತುಳುವ ನಾಡು ಸ್ವಾತಂತ್ರ್ಯ ಸಂಗ್ರಾಮ ಆತುಂಡು ಅವು ಕಲ್ಯಾಣಪ್ಪನ ಕಾಟುಕಾಯಿಂದ ನಿಂದನೆ ಮಲ್ಪನಂಚಿತ್ತನ ಕಾಲ ಇತ್ತುಂಡು ಅವಲ ಅಸಹಕಾರ ಚಳುವಳಿಯೇ ಹಬ್ಬಕ್ಕ ಮಲ್ತನಲ್ಕನೆ ಅವು ಎಂಚಂದು ಕೆಂಡ ಧಾನ್ಯ ಕೊರೊಂದಿತ್ತಿನಡೆ ನಾಣ್ಯ ಕೊರಡೊಂದು ಯಪ್ಪ ಬ್ರಿಟಿಷರ್ ಬಂಡೇರ ಅಪಗ ಕಲ್ಯಾಣಪ್ಪೆ ಲಕ್ಕದುಂತಿಯರು ಐಡ್ದವಕ್ಕ ಹುಲಿಕುಂದ ನಂಜಯ್ಯ ಲಕ್ಷ್ಮಪ್ಪ ಬಂಗರಸ ಅತ್ತಂಡ ಕಲ್ಯಾಣಪ್ಪ ಇಂಚಿತ್ತನ ಮಸ್ತ್ ಜನ ಸೇರೊಂಡೇರು ಸೇರಿದ ಬತ್ತಿನಪ್ಪಗ ಅಕುಲು ನಮ್ಮ ಬಾರಿ ವಿಶೇಷವಾದ ಬೆಳ್ಳಾರಿದ ತಿಜೋರಿನ ದೋಚಿದು ಅವಲಿತ್ತಿನ ದವಸಧಾನ್ಯನ ಪಟ್ಟದು ಐಡ್ದವಕ್ಕ ದುಂಬತ್ತದ ನಂದಾವರದ ನಂದರಸೆರ ನಡೆ ಬನ್ನಗ ಅವಳು ನಂದರಸೆರ ಮಕ್ಕಳಿನ ಸಮಾಧಾನ ಪಂಡದು ನಂದರಸೆರು ಗೊತ್ತಿಪ್ಪು ನಂದಾವರದ ನಂದರಸೆರು ಸಮಾಧಾನ ಪಂಡದು ಅವಳು ಕೊಡಮಂದಾಯಗೆ ನೇಮ ಕೊರ್ದು ನೆನಪುದಿಲೆ ಕೊಡಮಂದಾಯಗೆ ನೇಮ ಕೊರ್ದು ಕೊಡಮಂದಾಯಡ ಅರಿಕೆ ಮಲ್ತೆರು ಎಂಕುಲು ಸ್ವಾತಂತ್ರ್ಯದ ಪೊಂಬಾಟಗು ಪೋವಲಿಯ ನಿಕ್ಕುಲು ಪೋವಲಿ ಸ್ವಾತಂತ್ರ್ಯ ತಿಕ್ಕುಂಡು ಅಂಡ ನಿಕ್ಕಲ್ನ ಉಳೈದ ಲಡ ಇಡ್ದ ಹತ್ರ ತಿಕ್ಕಿನ ಸ್ವಾತಂತ್ರ್ಯ ಪಿರ ಪೋಪುಂಡು ಪಣಪನ ಕೊಡಮಂದಾಯನ ನುಡಿ ಬತ್ತುಂಡು ಆ ತಿಕ್ಕುಂಡು ಪಣಪಿನ ಧೈರ್ಯದ ಮುಗುಲು ದುಂಬರಿತೇರು ಐ ದುಂಬುದ ಕತೆ ಬಣ್ಪುಜಿ ಒಡಿಪುದ ಮರ್ಗಿಲ್ಡು ಕಾಸರೋಡದ ಮರ್ಗಿಲ್ದ ಪೂರ ದಂಡು ಬತ್ತುಂಡು ಬ್ರಿಟಿಷರ್ನ ತೈನ್ಯನು ಬೊಟ್ಟುದ ಬೆರಿ ಬತ್ತುಂಡು ನಮ್ಮ ಇನಿತ ಎಂಚಿನ ಕುಡ್ಲದ ಕಲೆಕ್ಟರ್ ಆಫೀಸ್ DC ಆಫೀಸ್ ಮಿತ್ತಿತ್ತಿನಂಚೆತ್ತಿನ ಬ್ರಿಟಿಷ್ ಧ್ವಜನು ಜಾಪಾದೆ ಅವೇನ ಪೊತ್ತಾದೆ ಬಾವುಟ ಗುಡ್ಡೆಡು ನಮ್ಮ ತುಳುವ ಧ್ವಜನು ಏರಾದು ಆನಿದ ದಿನ 13 ದಿನದ ಸ್ವಾತಂತ್ರ್ಯ ಆಚರಣೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೈನ ಮಾತ ಒಟ್ಟಾದ ಮಲ್ತದಣ್ಣ ನೆಕ್ ಕಾರಣ ಈ ತುಳುವ ನಾಡದ ತಾಕತ್ತು ಆಂಡ ಬ್ರಿಟಿಷರು ನಮ್ಮ ಉಳೈ ಒಡಕ ಮಲ್ತದು ನಮ್ಮನ್ನು ಪುಡತ್ತದು ನಮ್ಮ ಮಕ್ಕಳೇನ ಪೂರ ಇತ್ತದ ಬಿಕ್ಕುರ್ನಾಯಿಗೆರೆ ಕಟ್ಟೆ ಬಿಕರ್ನ ಕಟ್ಟೆ ಅವಳು ಮೋಕಲೇನ ಮಾತೇರಲ್ಲ ಗಲ್ಲುಗೇರ್ ಸೈನ ಮಾತ್ರ ತಂದೆ ಗಿಡುಲು ಗಿಡಿಕುಲು ಕುತ್ತುದು ತಿನ್ಪು ನಲ್ಕ ಮಲ್ತಪ ವಜ್ರ ನಿಂಗದ ಸೈತಿನಂಚೆತ್ತಿನ ಲಕ್ಷ್ಮಪ್ಪ ಬಂಗಾರ ಸಿರು ಸಲ್ಲೇಖನ ವೃತ ಮಲ್ತು ಸೈತಿನರಿನ ಆರ್ನ ಪುಣನು ನೇಲಾದ ಕ್ರೌರ್ಯನ ಮೇರೆ ಪೈರು ಅಂಚಿತ್ತಿನವಿನ ನಮ್ಮ ಮದ ತಂದಂಡ ಈ ನೆಲಟೆ ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಏತ್ತು ಕೊಡುಗೆ ಕೊಡ್ತೀರಿ ಉಂದಿನ ದಾಯ ಮದತ್ತದ ಬಂದುಳೆ ಪ್ರಸ್ತುತ ಎಂಕಲ್ನ ಅಕಾಡೆಮಿ ತುಳು ಮದಾಯಿನ ತುಳು ಲಿಪಿನ ದೆರ್ತ್ ಪತ್ತದು 14,000 ಜನ ತುಳು ಲಿಪಿನ ಭಾರಿ ನಿರರ್ಗಳವಾದ ಬರೆಪನಲ್ಕ ಮಲ್ತದಂಡು ತುಳು ಲಿಪಿಕ್ ರಾಜ್ಯ ಬೊಕ್ಕ ರಾಷ್ಟ್ರಮಾನ್ಯ ಆದಿಗೆ ದೆತ್ತು ಕೊರ್ಪಿನಲ್ಪ ಸಫಲ ಆತಂಡು ಪಂಡ್ರೆ ಎದೆ ತಟ್ಟದ ಬಂಡ್ರೆ ಎಂಕ್ಲಿಗೆ ಭಾರಿ ಖುಷಿ ಆಪುಂಡು ಯಾ ನಿಕಲ್ಡ ಪನ್ಪುನಿ ತುಳು ಅಧಿಕೃತ ರಾಜ್ಯ ಭಾಷೆ ಆವಡು ಅವು ಎನ್ಮನೆ ಪರಿಚಯದಗೂ ಸೇರುಡು ಅವು ಸೇರುಡು ನಂಡ ನಮ್ಮ ಮಾತಿರ್ಲ ತುಳುವೇರು ಪಣಪನ ಧೈರ್ಯ ಆ ಸ್ಥೈರ್ಯ ತುಳುಟು ಪಾತೆರ್ನಂಚಿತ್ತನ ಕೆಚ್ಚು ಆ ರೊಚ್ಚು ಎಂಚ ಉಳ್ಳಾಲದ ಹಬ್ಬಕ್ಕಾಗಿತ್ತಂಡ ಆ ರೊಚ್ಚು ನಮ್ಮ ಉಡಲ್ದುಲೆ ಲಕ್ಕದುಂತುಂಡ ಮಾತ್ರ ನಮಕ್ ತುಳು ಭಾಷೆಗೆ ನ್ಯಾಯ ಒದಕೆರೆ ಸಾಧ್ಯ ತಂದೆ ಇಜಿಂಡ ಖಂಡಿತ ಸಾಧ್ಯತೆ ಜಿ ಇನಿ ಸರಕಾರ ನಮ್ಮ ಬಾರಿ ವಿಶೇಷವಾದ ಸೀತಾಕಾಂತ ಮಹಾಪಾತ್ರನ ವರದಿನ ಕೊರ್ದು ಸೂಚನೆ ಕೊರ್ದಿಪ್ಪು ಆಂಡ ನಮ್ಮ ಬೇಡಿಕೆ ಅವು ನಮ್ಮ ತುಡಿತ ಉಂತೆರೆಬಲ್ಲಿ ನಮ್ಮ ಸರಕಾರದ ಬೇಡಿಕೆ ದಿವಡು ಸರಕಾರದ ತೊಡು ದಿವಡು ಪಣಪನ ಪಾತೆರದೊಟ್ಟಿಗೆ ನಿಕುಲು ಮಾತಿರಲ್ಲ
ಒರುವರ ಕೈ ಮುಗಿದು ನಟ್ಟುವೆ ಒಂಜಿ ಕ್ಷಣ ಎಕಡಲಕ್ಕದೆ ಇತ್ತಲಕ್ಕುಡು ಇತ್ತನಿಗೂ ಲಕ್ಕದಂತುನು ತುಳುವಪ್ಪೆಗೆ ಬಡದು ಮಾತೆರ್ಲ ದಯಮಲ್ತದವರ ಲಕ್ಕದಂತುಲೆ ನಿಖಲ ಬಲತ್ತ ಕೈನ ದೆರ್ತು ಬತ್ತಲೆ ಮುಷ್ಟಿ ಬತ್ತಲೆ ಬಲತ್ತ ಕೈನ ದೆರ್ತು ಬತ್ತಲೆ ಮುಷ್ಟಿ ಬತ್ತಲೆ ನೆಕ್ ಜಾತಿ ಮತ ಧರ್ಮ ಭೇದ ಇಜ್ಜಿ ಒಂದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಬಲತ್ತ ಕೈನ ದೆರ್ತದ ಮುಷ್ಟಿ ಬತ್ತದು ಎಡತ್ತ ಕೈ ನಿಖಲ ಎಡತ್ತ ಕೈನ ಎದೆಕ್ಕದಿಲೆ ಒಂದು ಆತ್ಮ ಸಾಕ್ಷಿಯಾದ ಪಣಪನ ನೆಟ್ಟು ನಿಖುಲು ಇತ್ತೆ ನಿಖುಲು ಘೋಷಣೆ ಪಾಡುಡೆಂಚಗೆಂಡ ಯಾನ ಪಂಡಿನಲ್ಕ ಬನುಡು ಯಾನು ತುಳುವೆ ಯಾವುಜಿ ಜೋರ್ಡು ಬನುಡು ಯಾನು ತುಳುವೆ ಎನ್ನಪ್ಪೆ ತುಳುವಪ್ಪೆ ತುಳು ಅಧಿಕೃತ ರಾಜ್ಯ ಭಾಷೆ ಆವಡು ಅವು ಎನ್ಮನೆ ಪರಿಚ್ಛೇದಗೂ ಸೇರುಡು ಜೈ ತುಳುವಪ್ಪೆ ಜೈ ಅಬ್ಬಕ್ಕ ಜೈ ಭಾರತ್ ಮಾತೆ ಜೈ ಕನ್ನಡಾಂಬೆ ನಮಸ್ಕಾರ ಮಹತಿರ್ಲ ಕುಲ್ಲೆ ಬಂದುಳೆ ಬ್ಯಾರಿ ಪಣಪನ ಶಬ್ದ ಅವು ತುಳು ಹೊರತಾದ ಬೇತೆತ್ತು ಬ್ಯಾರಿ ಭಾಷೆಡ ನೂದೆಟ್ಟ ಅಜ್ಪ ಪ್ರತಿಶತ ತುಳು ಇಪ್ಪುನು ನಮ್ಮ ಕ್ರಿಶ್ಚಿಯನ್ ದಕ್ಲಿನ ಕಂಬತ್ತೆರಂದಲೆತ್ತ ನಮ್ಮ ತುಳುವೆರು ನಮ್ಮ ಮಾತೆರ್ಲ ಒಂಜೇ ಪಣಪನ ಪಾತೆರದೊಟ್ಟಿಗೆ ತುಳುವ ನಾಡದ ಮನ್ನ ಕಮ್ಮೆನ ಪರಡೂರು ಒರ್ಮೆನ ಅಪ್ಪೆ ಮಣ್ಣದ ಮೈಮೆ ಕೇನ್ನಗ ಮೇಯ್ಮನಸವು ಇರ್ಮೆನ ಏತು ಪೊರ್ಲುದ ಭಾಷೆ ನಮ ತುಳು ಸಾರ ಎಸಳುದ ತಾಮರೆ ಪಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಉರ್ಕುಂಡ ಅಮೃತದ ನುರೆ ಒಂದು ಅಕಲ್ನ ಕವಿತೆ ಅಂದಂಡ ಎನ್ನ ಕವಿತೆ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿರೆನಂದು ಪಣಪುನೆತ್ತ ಒಟ್ಟಿಗೆ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೆನ್ನನ ಪನ್ಪೆ ಕೇನಲೆ ತುಳುವ ನಾಡದ ಮಾಯೋ ಕಟ್ಟದ ಪಾರ್ದನ ಪನ್ಪೆ ಕೇನಲೆ ತುಳುವ ನಾಡದ ಮಾಯೋ ಕಟ್ಟದ ಪಾರ್ದನ ಕಡಲು ತೆಲೆಂಡಿಗೆ ಭೂಮಿ ಒರಿಂಡಿಗೆ ಪುಂಚೋದ ಮಣ್ಣಾಂಡಿಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣ ಕಣ್ಣಾಂಡಿಗೆ ನಮ್ಮ ಪುಟ್ಟುಗು ಆಯೆ ಅಮ್ಮೆ ಭೂಮಿ ಪುಟ್ಟುಗು ಬೆಮ್ಮೆಗೆ ಸತ್ಯ ನ್ಯಾಯಗೂ ನೀತಿ ಕಣ್ಣುಗೆ ಈ ಮಣ್ಣೆ ಮಲ್ಲ ಧರ್ಮಗೆ ಪಣಪನ ಹೊರಟು ನಮ್ಮ ಮಾತೆರ್ಲ ತುಳುವಪ್ಪೆನ ಮೆರೆಪಾವನಂಚೆತ್ತನ ಕಾರ್ಯಕ್ರಮಗೂ ಉಳ್ಳಾಲದ ಈ ಹಬ್ಬಕ್ಕ ಉತ್ಸವ ಸಮಿತಿ ಪ್ರೇರಣೆ ಅವಡು ದಿನಕರಣ್ಣ ಅಂಜನೆ ಜಯರಾಮ್ ಶೆಟ್ರೆ ನಿಖಲ್ನ ಒಟ್ಟಿಗೆ ನನ್ನ ದುಂಬು ಮಲ್ಪೊಡಾಯಿನಂಚಿತ್ತನ ಬಾರಿ ಮಲ್ಲ ಕಾರ್ಯಕ್ರಮದ ಸಂಕಲ್ಪ ಮಲ್ತಿದ್ದಾರೆ ಎಂಚಿತ್ತಿನ ಕಷ್ಟ ಬತ್ತಣ್ಣ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಿಖಲ್ನ ಎಡ್ಡೆಪ್ಪುದ ಕಾರ್ಯದ ಪಿರವು ಎಂಚಿತ್ತಿನ ಸಂಕಷ್ಟ ಬತ್ತಣ್ಣ ನಿಖಲ್ನೊಟ್ಟಿಗೆ ಎಂಕುಲು ಉಳ್ಳ ಯಾನ ಅಧ್ಯಕ್ಷ ಆದ ಇತ್ತಿನವರೆ ಮುಟ್ಟೋ ನಿಖಲ್ನೊಟ್ಟಿಗೆ ಉಳ್ಳ ಈ ಒಂಜಿ ಹಬ್ಬಕ್ಕ ಉತ್ಸವದ ಈ ಒಂಜಿ ಸಡಗರ ಸಂಭ್ರಮ ಇಡೆಗೆ ಮದ್ಯಾಪುನತ್ತು ಒಂದು ನಿರಂತರವಾದ ಚಾಲನೆ ನಡಪಡು ಹಬ್ಬಕ್ಕನ ಪುರಾಪು ಮೂಲ ವಿಶ್ವವಿಖ್ಯಾತಿ ಆವಡು ಪಣಪನ ಪಾತೆರದೊಟ್ಟಿಗೆ ಎನ್ನ ಪಾತೆರಗು ನಿಖಲ ಮಾತೆರ್ನಲ ಅನುಕೇನೊಂದು ಎನ್ನ ಪಾತೆರಡು ನಿಖಲ ಬೇಜಾರಾದಿತ್ತಂಡ ಮಾಪುದಿಡ್ಡೊನ್ಲೆ ಪಣಪನ ಅರಿಕೆದೊಟ್ಟಿಗೆ ಎನ್ನ ಪಾತೆರಗು ನಿಖಲ ಮಾತೆರಲ ಕುಡರ ಆಶೀರ್ವಾದ ಎಂಕಿಪ್ಪಡ ಪಣದ ಪಂಡೊಂದು ಎನ್ನ ಪಾತೆರಗು ಮುಗಿತಲದ ಚುಕ್ಕಿದೀಪೆ ಮಾತೆರೆಗಳ ಸೊಲ್ಮೇಲೆ ನಮ್ಮ ಉಳ್ಳಾಲದ ಮಾಜಿ ಶಾಸಕರು ಹಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರಾದ ಕೆ ಜಯರಾಮ್ ಶೆಟ್ಟಿ ಅಂಜನೆ ಮುಗಿತನದ ಮದಿಪುಗೋರ್ನಂಚಿನ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ PS ಎಡಪಡಿತಾಯರು ಅಂಜನೆ ಮೊದಲ ಭಿನ್ನರಾದ ನಮ್ಮೊಟ್ಟಿಗೆ ಪಾಲ್ಗೊಂಡಿನ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಬಿರುಕರಾಯನಂಚಿನ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಂಜನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗುರುಕರಾಯನಂಚಿನ MP ಶ್ರೀನಾಥ್ ಅಂಜನೆ ಸೂರಜ್ ಇಂಟರ್ನ್ಯಾಷನಲ್ ಕಾಲೇಜು ಮುಡಿಪು ನೆತ್ತ ನಿರ್ದೇಶಕರಾಯನಂಚಿನ ರೇವಣ್ಕರ್ ಮೇಲೆ ಪೂರ ನಮ್ಮ ಮೂಜಿ ಸಮಿತಿಯ ಪರವಾದ ಪೂರಕವಾದ ಧನ್ಯವಾದ ಕೊಡುತ್ತದೆ ಅಂಜನೆ ನಮ್ಮೊಟ್ಟಿಗೆ ಭಾಗವಹಿಸಿದಂಚಿನ ಕನ್ನಡ ಒಬ್ಬ ಸಂಸ್ಕೃತಿ ಇಲಾಖೆ ಕುಳ್ಳದ ಸಹಾಯಕ ನಿರ್ದೇಶಕರಾಗಿನ ರಾಜೇಶ್ ಜಿ ನಮ್ಮೊಟ್ಟಿಗೆ ಒಳ್ಳೆಯದು ಅದರಿಂದ ನಮ್ಮ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಕೊಡುತ್ತದೆ ಅಂಜನೆ ಇನಿ ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಪಡೆಯಂಚಿನ ಗಣಪತಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಅಂಜನೆ ಸಾಹಿತ್ಯ ಅಂಚಿನ ಶ್ರೀಮತಿ ಚಂದ್ರಕಲಾ ನಂದವರೆಗಳ ಅಂಜನೆ ವೀರರಾಣಿ ಹಬ್ಬಕ್ಕ ಪುರಸ್ಕಾರ ಪಡೆಯಂಚಿನ ಹಿರಿಯ ಚಿಂತಕಿ ನಿವೃತ್ತ ಶಿಕ್ಷಕಿಯಾಗಿದ್ದ ಶ್ರೀಮತಿ ಕೆ ರೋಹಿಣಿ ಮೇರೆಗಳ ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಂಜನೆ ತುಳು ಸಾಹಿತ್ಯ ಅಕಾಡೆಮಿ ಉಳ್ಳಾಲ ನಗರಸಭೆ ಈ ಮೋದಿ ಸಮಿತಿಯ ಪರವಾದ ಆಗಲೇ ಮನದಿಂದಿನ ಧನ್ಯವಾದಗಳು.